ನಿನ್ನ ಸ್ಮರಣೆಯನು ಕರುಣಾದಿಂದ ಏನಗಿತ್ತು ಮರೆಯದೆ ಸಲಹೋ ಶ್ರೀ ಪುರಂದರ ವಿಠಲ ಅಲ್ಲಿ ಇದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಲ್ಲಿ ಇದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಲ್ಲಿ ಇದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ನಮ್ಮ ಮನೆ ಇಲ್ಲಿ ಬಂದೆ ಕದ ಬಾಗಿಲಿರಿಸಿದ ಕಳ್ಳ ಮನೆ ಇದು ಕದ ಬಾಗಿಲಿರಿಸಿದ ಮನೆ ಇದು ಮುದದಿಂದ ಹೋಲಾಡೋ ಸುಳ್ಳು ಮನೆಯೇ ಮುದದಿಂದ ಲೋಲ್ಯಾಡೋ ಸುಳ್ಳು ಮನೆ ಎದುರಾಗಿ ವೈಕುಂಠ ವಾಸ ಮಾಡುವಂತ ಇದಿರಾಗಿ ವೈಕುಂಠ ವಾಸ ಮಾಡುವಂತ ಪದುಮನ ಬನ ನಿತ್ಯ ಬದುಕು ಮನೆ ಪದುಮನ ಬನ ನಿತ್ಯ ಬದುಕು ಮನೆ ಅಲ್ಲಿ ಇದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಮಾಲಿಗೆ ಮನೆ ಎಂದು ನೆಚ್ಚಿಗೆಡಲು ಬೇಡ ಮಾಳಿಗೆ ಮನೆ ಎಂದು ನೆಚ್ಚಿಗೆಡಲು ಬೇಡ ಕೇಳಯ್ಯ ಹರಿ ಕಥೆ ಶ್ರವಣಗಳ ಕೇಳಯ್ಯ ಹರಿ ಕಥೆ ಕಮಲಗಳ ನಾಲೆಯ ಮಾಡುತ್ತಾರು ಬಂದು ಎಳೆದೊಯ್ಯುವಾಗ ನಾಳೆಯ ಮಧುತರು ಬಂದು ಎಳೆದೊಯ್ಯುವಾಗ ಮಾಲಿಗೆ ಮನೆಯು ಸಂಗಡ ಬರುವುದೇನೋ ಮಾಲಿಗೆ ಮನೆಯು ಸಂಗಡ ಬರುವುದೇನೋ ಅಲ್ಲಿ ಇದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಮಡದಿ ಮಕ್ಕಳು ಎಂಬ ಹರಿಗುಳ ನಿನಗ್ಯಾಕೋ ಮಡದಿ ಮಕ್ಕಳು ಎಂಬ ಹರಿಗುಳ ನಿನಗ್ಯಾಕೋ ಕಡುಕೊಬ್ಬುತನದಲ್ಲಿ ನಡೆಯದಿರೋ ಕಡುಕೊಬ್ಬುತನದಲ್ಲಿ ಒಡೆಯ ಶ್ರೀ ಪುರಂದರ ವಿಠಲನ ಚರಣವ ಒಡೆಯ ಶ್ರೀ ಪುರಂದರ ವಿಠಲನ ಚರಣವ ದೃಢಬಗುತಿಯಲಿ ಬಾಜಿಸಲು ಮನುಜ ದೃಢಬಗುತಿಯಲಿ ಬಾಜಿಸಲು ಮನುಜ ಅಲ್ಲಿ ಇದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಸುಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಸುಮ್ಮನೆ ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ ಪಾಪ ಕರ್ಮವೆಲ್ಲ ಬಿಟ್ಟು
ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ. ಯಾರೋ ಬಿಟ್ಟ ದುಷ್ಟ ಬಾಣ ನನ್ನ ಮನೆಯ ಮುರಿಯುತ್ತಿತ್ತು. ಯಾರೋ ಬಿಟ್ಟ ದುಷ್ಟ ಬಾಣ ನನ್ನ ಮನೆಯ ಮುರಿಯುತ್ತಿತ್ತು. ದೆವ್ವ ಭೂತದಂತ ಕಷ್ಟ ನನ್ನ ಪ್ರಾಣ ಹಿಂಡುತ್ತಿತ್ತು. ದೈವಭೂತದಂತ ಕಷ್ಟ ನನ್ನ ಪ್ರಾಣ ಹಿಂಡುತ್ತಲಿತ್ತು. ಯಾವ ಗಳಿಗೆಯಲ್ಲಿ ವ್ರತವ ಮಾಡಿದೆನು ಕಷ್ಟವೆಲ್ಲ ದೂರಾದವು. ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ. ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ. ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ. ಚೆಂಡೋ ತುಳಿದ ವಿಷದ ಹಾವು ಎಡೆಯ ಬಿಚ್ಚಿ ಕತ್ತಲು ಬಂತು. ಎಂದು ತುಳಿದ ವಿಷದ ಹಾವು ಎಡೆಯ ಬೆಚ್ಚಿ ಕತ್ತಲು ಬಂತು. ವೇಷ ತುಂಬಿ ಹಾರುವ ಕತ್ತು ನನ್ನ ತಲೆಯ ಕುಕ್ಕಲು ಬಂತು. ವೇಷ ತುಂಬಿ ಹಾರುವ ಹದ್ದು ನನ್ನ ತಲೆಯ ಕುಕ್ಕಲು ಬಂತು. ಯಾವ ಗಳಿಗೆಯಲ್ಲಿ ವ್ರತವ ಮಾಡಿದನು ಹಾವು ಹತ್ತು ದೂರಾದವು. ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ. ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ತಿರಿಗೆ, ಶುಭವಿದು ಶೋಭನ ಹರಿಯೇ, ಶುಭವಿದು ಶೋಭನ ಹರಿಯೇ. ಶುಭವಿದು ಶೋಭನ ವರದ ಪುರಂದರ ಶೋಭನ ವರದ ಪುರಂದರ ವಿಠಲರಾಯನಿಗೆ. ಶುಭವಿದು ಶೋಭನ ಹರಿಯೇ, ಶುಭವಿದು ಶೋಭನ ಹರಿಯೇ. ಶುಭವಿದು ಶೋಭನ ಹರಿಯೇ, ಶುಭವಿದು ಶೋಭನ ಹರಿಯೇ. ದಿನ ದಿನವೇ ಶುಭ ದಿನವೂ, ದಿನ ದಿನವೇ ಶುಭ ದಿನವು. ದಿನವಾರ ಶುಭವಾರ, ದಿನ ವಾರ ಶುಭ ವಾರ. ದಿನತಾರೆ ಶುಭಕಾರೆ, ದಿನ ಗಾರೆ ಶುಭ ಗಾರೆ. ದಿನಕರಣ ಶುಭಕರಣ, ದಿನ ಚರಣ ಶುಭ ಚರಣ. ದಿನ ಲಗ್ನ ಶುಭ ಲಗ್ನ, ದಿನ ಲಗ್ನ ಶುಭ ಲಗ್ನ. ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವು. ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವು. ಶುಭವಿದು ಶೋಭನ ಹರಿಯೇ, ಶುಭವಿದು ಶೋಭನ ಹರಿಯೇ. ಶುಭವಿದು ಶೋಭನ ಹರಿಯೇ, ಶುಭವಿದು ಶೋಭನ ಹರಿಯೇ. ಶುಭವಿದು ಶೋಭನ ವರದ ಪುರಂದರ, ಶುಭವಿದು ಶೋಭನ ಮನೆದ ಪುರಂದರ ವಿಠಲರಾಯನಿಗೆ. ಶುಭವಿದು ಶೋಭನ ಹರಿಯೇ, ಶುಭವಿದು ಶೋಭನ ಹರಿಯೇ. ಶುಭವಿದು ಶೋಭನ ಹರಿಯೇ, ಶುಭವಿದು ಶೋಭನ ಹರಿಯೇ. ಮಂಗಳಾಂಗಯ ಮಂಗಳ, ಜಯ ಮಂಗಳಾಂಬೆ ಅಯ್ಯಪ್ಪ ಸ್ವಾಮಿಗೆ. ಜಯ ಮಂಗಳಾಂಬೆ ಅಯ್ಯಪ್ಪ ಸ್ವಾಮಿಗೆ. ಜಯ ಮಂಗಳಾಂಬೆ ನಾಗಬ್ರಹ್ಮ ದೇವರಿಗೆ. ಜಯ ಮಂಗಳಾಂಬೆ ನಾಗಬ್ರಹ್ಮ ದೇವರಿಗೆ. ಜಯ ಮಂಗಳಾಂಬೆ ಸೋಮನಾಥ ದೇವರಿಗೆ. ಜಯ ಮಂಗಳಾಂಬೆ ಸೋಮನಾಥ ದೇವರಿಗೆ. ಮಂಗಳಾಂಗಯ ಮಂಗಳ, ಮಂಗಳಾಂಗಯ ಮಂಗಳ, ಮಂಗಳಾಂ ಶುಭ ಮಂಗಳ, ಮಂಗಳಾಂ ಶುಭ ಮಂಗಳ. ನಮೋ ಪುಂಡರೀಕ ವರದ ಪಾಂಡುರಂಗ ಹರೇ ವಿಠಲ ಕಂದಸ್ಮರಣೆ ಜಯ ರಾಮ, ಅದ ಕಂದಸ್ಮರಣೆ ಜಯ ರಾಮ. ಭರತೀ ಪದೇ ಹರ ಹರ ಮಹಾದೇವ ಚಕ್ರ ಗದಾಧಾರಿ ಶ್ರೀ ಹರೇ ಶ್ರೀಮದ್ರಮಣ ಗೋವಿಂದಾನಿ ಗೋವಿಂದ. ವರಮಾಲಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ.
ಸ್ಮರಣೆಯು ದೇವಾ ಮುದದಲ್ಲಿ ಶುಭ ನೀಡೆಯ ದಯಾಮಯ ಸಿದ್ಧಿ ವಿನಾಯಕ ವಿಘ್ನೇಶ್ವರ ಭಕ್ತ ವೃಂದವು ಶಿರ ಬಾಗಿದೆ ನಿಮಗೆ ಮುಕ್ತಿ ಪಥವ ತೋರು ಕರುಣದಿಯೇ ಮಗೆ ಮುಕ್ತಿ ಪಥವ ತೋರೋ ಕರುಣದಿಯೇ ಮಗೆ ಸಿದ್ಧಿ ವಿನಾಯಕ ವಿಘ್ನೇಶ್ವರ ವಿಘ್ನ ವಿನಾಶಕ ಶ್ರೀ ಕರುಣಾಕರ ಸಿದ್ಧಿ ವಿನಾಯಕ ವಿಘ್ನೇಶ್ವರ. ಗಣ್ಯರನ್ನು ಸ್ವಾಗತ ಮಾಡಲಿದ್ದಾರೆ ತ್ಯಾಗಂ ಸಂಧ್ಯಾ ಭಜನೆಯ ವೇದಿಕೆಯ ಸಂಚಾಲಕರು. 48 ದಿನಗಳ ಭಜನಾ ಸಂಭ್ರಮ ಇದೊಂದು ರೀತಿಯಲ್ಲಿ ಹಸೆಗೋಲಿ ಪರಿಸರದಲ್ಲಿ ಒಂದು ದೈವಿಕತೆಯನ್ನು ಮೂಡಿದಂತ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇವೆ. ಅವತ್ತು ಪ್ರಾರಂಭ ಆಗುವಾಗ ಇದು ಯಾವ ರೀತಿ ಪ್ರಾರಂಭ ಆಗ್ತದೆ, ಹೇಗೆ ಇದನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗುವುದು, ಶ್ರದ್ಧೆ ಬೇಕು, ಭಕ್ತಿ ಬೇಕು, ಸಮಯ ಬೇಕು, ಎಲ್ಲವನ್ನ ಅಳವಡಿಸಿಕೊಂಡು ಹೋಗುವಂಥದ್ದು. ಪ್ರತಿದಿನ ಅನ್ನ ಸಂತರ್ಪಣೆ ಮಾಡಬೇಕು, ಅತಿ ದೊಡ್ಡ ಕಾರ್ಯಕ್ರಮ. ಪ್ರತಿದಿನ 200ರಿಂದ 500 ಜನರಷ್ಟು ಸೇರಿಕೊಂಡು ಭಕ್ತ ಮಹಾಶಯರು ಸೇರಿ ಈ ಜಿಲ್ಲೆಯ ಪ್ರತಿಷ್ಠಿತ ಭಜನಾ ತಂಡಗಳು, ಹಲವಾರು ತಂಡಗಳು ಈ ಒಂದು ಸನ್ನಿಧಿಯಲ್ಲಿ ಬಂದು ಭಜನಾ ಸಂಕೀರ್ತನೆ ನೆರವೇರಿಸಿಕೊಡ್ಬೇಕು. ಈ ರೀತಿಯ ಆಲೋಚನೆಗಳು, ಯೋಚನೆಗಳನ್ನು ಇಟ್ಟುಕೊಂಡು ಪ್ರಾರಂಭಗೊಂಡಂತಹ ಒಂದು ಸಂಧ್ಯಾ ಭಜನೆ ಇವತ್ತು ಸಂಭ್ರಮದಲ್ಲಿ ಸಮಾಪನಗೊಳ್ತಿದೆ. ಪೂಜ್ಯ ಸ್ವಾಮೀಜಿಗಳ ಒಂದು ಆಶೀರ್ವಾದದೊಂದಿಗೆ ಒಂದು ಸಮಾಪನಗೊಳ್ತದೆ ಅಂತ ಹೇಳಿದ್ರೆ ಬಹಳ ಸಂತೋಷ. ಅದರೊಟ್ಟಿಗೆ ಬೇಸರನುಂಟು. ಪ್ರತಿದಿನ ನಾವು ಎದ್ದುಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ, ನಾಳೆಯಿಂದ ದೇವಸ್ಥಾನಕ್ಕೆ ಬರ್ಬೋದು, ಆದ್ರೆ ಅಂತಹ ಒಂದು ದಾಸರ ಹಾಡುಗಳನ್ನ, ಹರಿನಾಮ ಸಂಕೀರ್ತನೆಯನ್ನು ಕೇಳುವ ಭಾಗ್ಯ ನಮಗೆ ಇಲ್ಲ. ಶನಿವಾರ ಇರ್ತದೆ ಇಲ್ಲಿ ನಮ್ಮ ಮಂದಿರದಲ್ಲಿ, ಆದ್ರೆ ಪ್ರತಿದಿನ ಆ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪನಗೊಳ್ತದೆ. ಏನೇ ಆಗ್ಲಿ, ನಮಗೆ ಈ ಊರಿಗೆ ಒಂದು ಒಳ್ಳೆಯ ಒಂದು ಸಂಭ್ರಮದ ವಾತಾವರಣವಾಗಿತ್ತು. ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಸರ್ವ ಬಂಧುಗಳಿಗೆ ನಿಮಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸುತ್ತಾ ವಿಶೇಷವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮನ ಬಹಳ ಯಶಸ್ವಿಗೊಳಿಸಿದ್ದೀರಾ. ನಿಮ್ಮ ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಅದರಂತೆ ಧಾರ್ಮಿಕ ಚಿಂತನ ಕಾರ್ಯಕ್ರಮನ, ಧಾರ್ಮಿಕ ಸತ್ಸಂಗ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಬಹಳ ಸ್ವಾಮೀಜಿಗಳು, ರಾಜಶೇಖರಾನಂದ ಸ್ವಾಮೀಜಿಗಳು, ಮಾನಿಲದ ಶ್ರೀಗಳು ಬಂದಿದ್ದಾರೆ. 18ರ ದಿನಕ್ಕೆ ನಮ್ಮ ರಾಜಶೇಖರಾನಂದ ಸ್ವಾಮೀಜಿಗಳು ಚಿತ್ತೈಸಿದ್ರು. 41 ಒಂದು ಮಂಡಲ ಅಂತ ಕರೀತೇವೆ, ಅವತ್ತು ನಮ್ಮ ಮಾನಿಲದ ಶ್ರೀಗಳು ಬಂದಿದ್ರು. ಇವತ್ತು ಸಮಾಪನ ಕಾರ್ಯಕ್ರಮದಲ್ಲಿ ನಮ್ಮ ಗುರುದೇವದ ಸ್ವಾಮೀಜಿಗಳು ನಮ್ಮೊಂದಿಗಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರಿದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಸರ್ವರಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ, ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ಪೂಜನೀಯ ಸ್ವಾಮೀಜಿಗಳು ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು, ಶ್ರೀ ಗುರುದೇವ ದತ್ತ ಸಂಸ್ಥಾನ ಒಡಿಯೂರು ಅಂತ ಹೇಳುವಾಗ ಎಲ್ಲರಲ್ಲಿ ಆ ಕ್ಷೇತ್ರಕ್ಕೆ ಹೋಗದವರು ಯಾರಿಲ್ಲ. ಯಾಕೆಂದ್ರೆ ನಾನು ಒಂದು 20 ವರ್ಷಗಳ ಹಿಂದೆ ಹೋದಕ್ಕೂ ಈಗ ಹೋಗುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂತಹ ಒಂದು ಕ್ಷೇತ್ರ, ಪುಣ್ಯಕ್ಷೇತ್ರ. ಅಲ್ಲಿ ಪುಣ್ಯಕ್ಷೇತ್ರ ಹೋಗುವುದೇ ನಮ್ಮ ಸೌಭಾಗ್ಯ. ಅದರಲ್ಲಂತೂ ಸ್ವಾಮೀಜಿಗಳು ಸಿಕ್ಕಿದ್ರಂತೂ ಅದಕ್ಕಿಂತ ದೊಡ್ಡ ಸೌಭಾಗ್ಯ. ಯಾಕೆಂದ್ರೆ ಒಂದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕ್ಷೇತ್ರವನ್ನು, ಬ್ಯಾಂಕಿಂಗ್ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮಹಾಕ್ರಾಂತಿಯನ್ನ ಮಾಡಿದ್ದಾರೆ. ಕೃಷಿ ಕ್ಷೇತ್ರ, ಅವರ ತೋಟಕ್ಕೆ ಒಮ್ಮೆ ನೀವು ಭೇಟಿ ಕೊಟ್ಟರೆ ಆಗಿರ್ಬೋದು. ಹಾಗಾಗಿ ಅಂತಹ ಒಂದು ಪುಣ್ಯ ಕ್ಷೇತ್ರದ ಸ್ವಾಮೀಜಿಗಳು ಇವತ್ತು ಸಮಾಪನ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲ ಭಕ್ತ ಮಹಾಶಯರ ಪರವಾಗಿ, ಸಂಧ್ಯಾ ಭಜನೆ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ, ನಮ್ಮ ಅಯ್ಯಪ್ಪ ಸ್ವಾಮಿ ಆಡಳಿತ ಮಂಡಳಿಯ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ, ಸ್ವಾಗತವನ್ನ ಬಯಸ್ತೇನೆ. ಇವರಿಗೆ ಸಂಧ್ಯಾ ಸಮಿತಿಯ ಅಧ್ಯಕ್ಷರಂತ ನಾರಾಯಣ ರೈ ಕಕ್ಕಿಮಜಲ್ ಹಾಗೂ ಚೇತನ್ ಅಸೈಗೋಲಿ ಇವರು ಫಲಪುಷ್ಪ ನೀಡಿ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿ. ಮುಂದಕ್ಕೆ ಇವತ್ತು ಉದ್ಘಾಟನೆ ಮಾಡಬೇಕು ನಮ್ಮ ವಿಸಿ ಅವರು. ಸ್ವಲ್ಪ ಅಲ್ಲಿ ಅವರ ನಮ್ಮ ಭಾಗ್ಯ ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಲ್ಲಿಮರ್ ನಮ್ಮೊಂದಿಗಿದ್ದಾರೆ. ಬಹಳ ಖುಷಿ ಅಂತ ಹೇಳಿದ್ರೆ, ಅವರು ನಮ್ಮ ತುಳು MAಯಲ್ಲಿ ಪ್ರಥಮ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾರೆ. ಒಮ್ಮೆ ಚಪ್ಪಾಳೆ ತಟ್ಟೋಣ, ನಮಗೆಲ್ಲರಿಗೂ ಹೆಮ್ಮೆ. ತುಳು MA ಪ್ರಥಮ ರ್ಯಾಂಕ್ ಇಡೀ ನಮ್ಮ ಜಿಲ್ಲೆ, ನಮ್ಮ ರಾಜ್ಯಟ್ಲ ಪ್ರಥಮನೇ. ದಾಮಣ ತುಳು ಭಾಷೆ ನಂಗೆ ಮಾತ್ರ ಗೊತ್ತು. ಮತ್ತೆ ತುಳು ಭಾಷೆ MA ಫಸ್ಟ್ ಹೈಸ್ಕೂಲ್ ಬರ್ತೇನೆ, ಪ್ರೈಮರಿ ಬರ್ತೇನೆ, ಹೈಸ್ಕೂಲ್ ಬರ್ತೇನೆ, ಡಿಗ್ರಿ ಬರ್ತೇನೆ, ಇತ್ತೆ MA ಎಲ್ಲ ಕನ್ನಡ ಐಟ್ ಪ್ರಥಮ ರ್ಯಾಂಕ್ ಪಡೆದ ನಮ್ಮ ಅಕ್ಕೆ ತುಳುಕ್ಕೆ ವಿಜಯಲಕ್ಷ್ಮಿ ಪ್ರಸಾದ್ ರೈ ಅವರಿಗೆ ಎಲ್ಲ ಭಕ್ತ ಮಹಾಶಯರ ಪರ ತುಂಬ ಹೃದಯದಲ್ಲಿ ಸ್ವಾಗತಿಸ್ತೇನೆ. ಇವರಿಗೆ ಜಲಜಾಕ್ಷಿ ಅಸೈಗೋಲಿ ಸಹಿತ ಇವರು ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿದ್ದೇನೆ.
ಬಂಧುಗಳೇ, ಸಭಾಧ್ಯಕ್ಷರನ್ನು ವಹಿಸಿಕೊಂಡವರು ನಮ್ಮವರೇ, ಅಧ್ಯಕ್ಷರು ಅಲೆಮಾರಿ ಅಭಿವೃದ್ಧಿ ನಿಗಮ ಬೆಂಗಳೂರು. ರವೀಂದ್ರಣ್ಣ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲದೆ ಇರ್ಲಿಕ್ಕಿಲ್ಲ. ರವೀಂದ್ರಣ್ಣ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಕರೀತೇವೆ. ಅದೇ ರವೀಂದ್ರಣ್ಣ ಮುಟ್ಟದ ಕ್ಷೇತ್ರ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರವನ್ನು ಬಿಡುವಾಗಿಲ್ಲ. ಇವತ್ತು ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದವರು. ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಇವತ್ತು ದೇರ್ಲಕಟ್ಟೆಯಲ್ಲಿ ಎಲ್ಲರಿಗೂ ಮಾದರಿಯಾಗಿ ನಡೆಸಿಕೊಟ್ಟವರು. ಇವತ್ತು ದೇವಸ್ಥಾನ ಪುಣ್ಯಕ್ಷೇತ್ರಗಳು ಏನಾಗಿರ್ಬೋದು ಎಲ್ಲ ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ಮುಂದೆ ನಿಂತು ಮೊನ್ನೆ ಸಂಪಿಗೆದಡಿಯಲ್ಲಿ ದೊಡ್ಡ ಬ್ರಹ್ಮಕಲಶೋತ್ಸವ ಆಯಿತು. ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ ಅಂತಹ ಒಬ್ಬ ಮಹಾಶಯರು ನಮ್ಮ ಈ ಸಣ್ಣ ಕಾರ್ಯಕ್ರಮ ಸಭಾಧ್ಯಕ್ಷರನ್ನು ವಹಿಸಿಕೊಂಡಿದ್ದಾರೆ. ರವೀಂದ್ರ ಶೆಟ್ಟಿ ಉಳಿದೊಡ್ಡು ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಕೆ ವಸಂತ್ ಕುಮಾರ್ ಪಟ್ಟೋರಿಯವರು ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿದ್ದೇನೆ. ಬಂಧುಗಳೇ, ಚಂದ್ರಾಸ್ ಪಂಡಿತ್ ಹೌಸ್ ನಮ್ಮವರೇ, ಭಾಜಪದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಬಹಳ ಕ್ರಿಯಾಶೀಲರು. ಈಗ ತಾನೇ ಬಂದು ಅನ್ಯ ಕಾರ್ಯ ನಿಮಿತ್ತ ತೆರಳಿದ್ದಾರೆ. ಸಮಯ 6 ಗಂಟೆ ಅಂತೇಳಿ ಕೊಟ್ಟಿದ್ದೇವೆ ಅವರಿಗೆ. ಆದರೂ ಕಾರ್ಯಕ್ರಮಕ್ಕೆ ಬಂದು ಮುಖ ತೋರಿಸಿ ಶುಭವನ್ನು ಹಾರೈಸಿ ಹೋಗಿದ್ದಾರೆ. ಅವರು ಕೂಡ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತೇವೆ. ಮುಂದಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಗಳು ಸುಧಾಕರ್ ಭಟ್, ಉದ್ಯಮಿ ಹಸೇಗೋಳಿ. ಇವತ್ತು ಸ್ವಾಮಿಗಳು ಯಾವಾಗಲೂ ಭಾಷಣದಲ್ಲಿ ಒಂದೊಂದು ಮಾತು ಹೇಳ್ತಾರೆ, ನಾವೇನಾದ್ರೂ ಸಂಪಾದನೆ ಮಾಡಿದ್ರೆ ಅದರಲ್ಲಿ ಕಿಂಚಿತ್ತು ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತಿಲ್ಲ. ಅಂಥದ್ರಲ್ಲಿ ಭಟ್ರುಗಳಲ್ಲಿ ಶ್ರೇಷ್ಠ ಭಟ್ರು ಅಂತ ಹೇಳ್ಬಾರ್ದು, ಹೇಳ್ತಾ ಇದ್ದೇನೆ. ನಮ್ಮ ಸುಧಾಕರ್ ಭಟ್ ಅವರು ಹೋಳಿಗೆ ವ್ಯಾಪಾರಸ್ಥರಾಗಿ, ಕೊಡುಗೆ ದಾನಿಗಳಾಗಿ ಎಲ್ಲ ಕಾರ್ಯಕ್ರಮವನ್ನು ಪ್ರೋತ್ಸಾಹ ಮಾಡುವರು. ಅವರ ಧರ್ಮಪತ್ನಿಗಳು ನಮ್ಮ ಮಂಗಳೂರು ನಮ್ಮ ದೇರ್ಲಕಟ್ಟೆ ನಿತ್ಯದಲ್ಲಿ ಉಪನ್ಯಾಸಕರಾಗಿ ಕೂಡ ಸೇವೆ ಸಲ್ಲಿಸುವಂಥದ್ದು ನಮ್ಮ ಸೌಭಾಗ್ಯ. ಅಂತಹ ಒಬ್ಬ ಭಕ್ತರು ಸುಧಾಕರ್ ಭಟ್ ಇವತ್ತು ಉಪಸ್ಥಿತರಿದ್ದಾರೆ. ಅವರಿಗೆ ಆತ್ಮೀಯ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಮನೋಜ್ ರಾವ್ ಅಸೇಗೋಲಿ ಸೈಟಿಯವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಬಂಧುಗಳೇ, ಮತ್ತೋರ್ವರು ಭಾಜಪ ಅಧ್ಯಕ್ಷರು ಹೋಗಿದ್ದಾರೆ, ಕಾರ್ಯದರ್ಶಿಗಳು ಹೇಳಿದ್ದಾರೆ. ಧಾರ್ಮಿಕದಲ್ಲಿ ಮತ್ತು ಸಾಮಾಜಿಕವಾಗಿ ಒಳ್ಳೆ ರೀತಿಯಲ್ಲಿ ಗುರುತಿಸಿಕೊಂಡು, ಯಾಕೆಂದ್ರೆ ಇವತ್ತು ಭಾಜಪದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಬೇಕಾದ್ರೆ ಅಷ್ಟು ಗಟ್ಟಿ ಬೇಕು, ಯುಕ್ತಿ ಬೇಕು, ಶಕ್ತಿ ಬೇಕು, ಇಚ್ಛಾನು ಶಕ್ತಿ ಬೇಕು. ಅಂತ ಶಕ್ತಿ ಇದ್ದವರು ಹೇಮಂತ್ ಶೆಟ್ಟಿ ದೇರ್ಲಕಟ್ಟೆಯವರು ಧರ್ಮಪತ್ನಿ ಸಮೇತ ಇಲ್ಲಿಗೆ ಆಗಮಿಸಿದ್ದಾರೆ. ಹೇಮಂತ್ ಶೆಟ್ಟಿ, ನಿಮಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶಂಕರ್ ಅಸೇಗೋಲಿ ಸೈಟಿಯವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಮತ್ತವರು ನಮ್ಮೊಂದಿಗೆ ಯಾಕೆ ಇವತ್ತು ರವೀಂದ್ರ ಮಹರ್ಷಿಗಳನ್ನೆಲ್ಲ ನಾವು ಕರೆಯುವುದು, ಆಗಾಗ ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ರವೀಂದ್ರ ಮಹರ್ಷಿ ಅವರು ನಮಗೆ ಮಾರ್ಗದರ್ಶಕರಾಗಿ ಬೆನ್ನೆಲುಬಾಗಿ ನಿಲ್ತಾರೆ. ಎಲ್ಲದಕ್ಕೂ ಸಂಯೋಜನೆ ಮಾಡುವಲ್ಲಿ ಪ್ರಮುಖ ಪಾತ್ರಧಾರಿಯಾಗಿರ್ತಾರೆ. ನಮ್ಮ ಈ ಕಾರ್ಯಕ್ರಮದ ಹಿಂದಿನ ಕೂಡ ಮಾರ್ಗದರ್ಶಕರು, ನಿವೃತ್ತ ಮುಖ್ಯ ಗುರುಗಳು, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಪುರಸ್ಕೃತರು ಶ್ರೀಯುತ ರವೀಂದ್ರ ರೈ ಕಳ್ಳಿಮರ ಅವರು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀಕಾಂತ್ ಅಸೇಗೋಲಿ ಸೈಟಿಯವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಮತ್ತವರು ನಮ್ಮ ನಾರಾಯಣ ರೈಗಳು ಕಕ್ಕೆಮಜರು. ಇವತ್ತು ಅವರಿಗೆ ಬೇಸರ ಆಗ್ಬೋದು, ಇವತ್ತು ರಾತ್ರಿ ನಿದ್ದೆ ಮಾಡಬಾರ್ದು ಅವರು. ಯಾಕೆಂದ್ರೆ 48 ದಿನಗಳು ಕೂಡ ಒಂದು ದಿನ ಬಿಡದೆ ನಾರಾಯಣ ರೈಗಳು ಇಲ್ಲಿಗೆ ಬಂದಿದ್ದಾರೆ. ಅವರ ಒಂದು ಮುಂದಾಳತ್ವದಲ್ಲಿ ಸಂಧ್ಯಾ ಭಜನಾ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಆ ಸಂಧ್ಯಾ ಭಜನೆಯ ರೂಪರೇಷೆಗಳಿಗೆ ಮಾರ್ಗದರ್ಶನ ನೀಡಿ ಇವತ್ತು ಅಂತಿಮ ದಿನವಾದ್ರೂ ಕೂಡ ಚಿಕ್ಕದಾಗಿ ಒಳ್ಳೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತ ಕೀರ್ತಿಗೆ ಪಾತ್ರರಾದಂತಹ ಶ್ರೀಯುತ ನಾರಾಯಣ ರೈ ಕಕ್ಕೆಮಜರು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶರಣ್ ಅಸೈಗೋಲೆ ಇವರು ಶಾಲ್ವೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಮತ್ತವರು ನಮ್ಮ ದೊಡ್ಡಣ್ಣ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರು ನಮಗೆಲ್ಲ ಗೊತ್ತಿದೆ. ಪ್ರತಿ ಮೈಕದಲ್ಲಿ ನಾವು ಹೇಳ್ತೇವೆ, ಒಂದು ಭಕ್ತಿಯಿಂದ ಇವತ್ತು ನಾವು ವೆಜ್ ಊಟ ಮಾಡಿಕೊಂಡು ಸಸ್ಯಾಹಾರಿಯಾಗಿ ಪ್ರತಿದಿನ ಮಂದಿರಕ್ಕೆ ಬಂದು ಬೆಳಗ್ಗೆ ಮತ್ತು ರಾತ್ರಿ ಕೊರೋನಾ ಸಮಯದಲ್ಲಿ ಕೂಡ ಪ್ರತಿ ನಿತ್ಯ ಪೂಜೆಯಲ್ಲಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಪಾತ್ರಧಾರಿಗಳು ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇವೆ. ಅಂತ ಇವರು ನಮ್ಮ ಗೌರವ ಅಧ್ಯಕ್ಷರು. ಇದಕ್ಕೆ ನಮ್ಮ ಸಂಧ್ಯಾ ಭಜನೆಗೆ ಆಡಳಿತ ಮಂಡಳಿಯ ಅಧ್ಯಕ್ಷರು ಹೌದು ಶ್ರೀನಿವಾಸ್ ಶೆಟ್ಟಿ ಪುಲ್ಲು, ಇವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸುಜಿತ್ ಶೆಟ್ಟಿ ಅವರು ಶಾಲು ನೀಡಿ ಗೌರವಿಸಬೇಕಾಗಿ ವಿನಂತಿ. ಮತ್ತವರು ಪ್ರಧಾನ ಕಾರ್ಯದರ್ಶಿಗಳು ಆನಂದ ಕೆ ಅಸೇಗೋಳಿ ಅವರು. ಪ್ರತಿದಿನ ಸಂಧ್ಯಾ ಭಜನೆ ಮುಗಿದ ತಕ್ಷಣ ಅವರು ಒಂದು ಒಳ್ಳೆಯ ಚಿಂತನೆಯನ್ನ ಇಲ್ಲಿ ಹೇಳ್ತಾ ಇದ್ರು. ನಮಗೆಲ್ಲರಿಗೂ ಕೇಳುವ ಅಂತ ಆಯ್ತು. ಯಾಕೆಂದ್ರೆ ಅವರು ಕೂಡ ಒಬ್ಬ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಜಿಲ್ಲೆಯ ಒಬ್ಬ ಒಳ್ಳೆಯ ಅಧ್ಯಾಪಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮಗೆಲ್ಲ ಮಾರ್ಗದರ್ಶಕರು ಶ್ರೀ ಆನಂದ ಕೆ ಅಸೇಗೋಳಿ, ತಮಗೂ ಕೂಡ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ರಾಜೇಶ್ ಅಸೇಗೋಲಿ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಬಂಧುಗಳೇ, ಇಲ್ಲಿ ತುಂಬಾ ಮಂದಿ ಸೇರಿದ್ರಿ. ಹೆಸರು ಹೇಳಿಕ್ಕೆ ಹೋದ್ರೆ ಎಲ್ಲ ಕತ್ತಲೆಯಲ್ಲಿ ತುಂಬಾ ಮಂದಿ ನಿಂತಿದ್ರಿ, ಅಣ್ಣಂದಿರು ಒಕ್ಕಂದಿರೆಲ್ಲ. ಸೀಟಿನ ಅಭಾವ ಇದೆ. ಒಂದು ಮಾತನ್ನು ಇಲ್ಲಿ ಹೇಳಲೇಬೇಕು, ನಾವು ಮಳೆ ಬರುವುದಿಲ್ಲ ಅಂತ ಒಂದು ಧೈರ್ಯ ಇತ್ತು. ಏನಾಯ್ತು ಅಂದ್ರೆ ಎಲ್ಲ ಕಡೆ ಮಳೆ ಒಂದೇ ಒಂದು ನಮಗೆ ತಗಡು ಸೀಟ್ ಸಿಗ್ಲಿಲ್ಲ. ಇದನ್ನು ನಾವು ಸತ್ಯವನ್ನು ಬಿಚ್ಚಿಡ್ಲೇಬೇಕು. ಇಲ್ಲ ಅಂತಂದ್ರೆ ನಾವು ಆ ವೇದಿಕೆಯಲ್ಲಿ ಆಗ್ತಾ ಇತ್ತು. ಇವತ್ತು ಗುರುಜಿಗಳು ಬರ್ತಾರೆ, ದೊಡ್ಡ ಕಾರ್ಯಕ್ರಮ ಆಗ್ತದೆ, ದೊಡ್ಡ ಸಂಖ್ಯೆಯಲ್ಲಿ ಜನ
ಜನ ಸೇರಿದ ಅಂತೇಳಿ ಖಂಡಿತ ಗೊತ್ತು. ಆದ್ರೂ ದೇವರ ಸೌಭಾಗ್ಯ ಇವತ್ತು ಮಳೆ ಇಲ್ಲ, ಸಂಜೆ ಒಳ್ಳೆ ರೀತಿಯಲ್ಲಿ ಕುಣಿತ ಭಜನೆ ಆಯ್ತು. ಎಲ್ಲರೂ ಸೇರಿದ್ದೀರಿ, ಮಳೆ ಮುಗಿಯುವ ತನಕ ಬರುವುದಿಲ್ಲ ಖಂಡಿತ. ಹಾಗಾಗಿ ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸ್ತಾ, ಯಾಕೆಂತಂದ್ರೆ ನಿಮಗೆಲ್ಲರಿಗೂ ಸೀಟಿನ ಅಭಾವ ಸ್ವಲ್ಪ ಇದೆ. ನೀವೆಲ್ಲರೂ KSRP ಇಂದ ಹಿಡಿದು ಪಟ್ಟೂರಿಂದ ಹಿಡಿದು ನಮ್ಮ ಸೈಟ್ ಇಂದ ಹಿಡಿದು ಆಚೆ ಕಕ್ಕೆಮಜಲಿಂದ ಹಿಡಿದು ಆ ಕಡೆ ಕೊನಾಜೆ ಮುಡಿಪು ಈ ಕಡೆ ತೊಕ್ಕೋಟಿಂದ ಕೂಡ ಭಕ್ತಾಭಿಮಾನಿಗಳು ಬಂದಿದ್ದೀರಾ. ನಿಮ್ಮೆಲ್ಲರೂ ಕೂಡ ಮಾತೆಯರು ಇಲ್ಲಿದ್ದೀರಿ. ವಿಶೇಷವಾಗಿ ನಮ್ಮ ಸಂಧ್ಯಾ ಭಜನೆಯ ಪ್ರಮುಖ ಪಿಲ್ಲರ್ ಅಂತ ಹೇಳಿದ್ರೆ ಅದು ಗಣೇಶ್ ಹಸೆಗೊಳ್ಳಿ ಸೈಟ್ ನ ಗಣೇಶ್ ಅವರು ರಿಕ್ಷಾ ಚಾಲಕರು ಮಾತ್ರ. ಆದ್ರೆ ಅವರು ಮಾಡಿದ ಸೇವೆ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಕೂಡ ಅವರು ಮಾರ್ಗದರ್ಶನ ನೀಡಿದ್ದಾರೆ. ಇಂಥ ಸಂಧ್ಯಾ ಭಜನೆಗೆ ಇವತ್ತು ಸುಮಾರು 4 ಲಕ್ಷದಷ್ಟು ಕಲೆಕ್ಷನ್ ಆಗಿದೆ. ಏನು ಕಡಿಮೆ ಅಲ್ಲ. ನಮಗೆ ಹಣಕ್ಕೆ ಏನು ದೇವರ ದಯೆಯಲ್ಲಿ ತೊಂದರೆ ಆಗಲಿಲ್ಲ. ಎಲ್ಲದಕ್ಕೂ ಅನ್ನ ಸಂತರ್ಪಣೆಗೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಹರಿದು ಬಂತು ಹೊರ ಕಾಣಿಕೆ. ಇದಕ್ಕೆಲ್ಲ ಹಿಂದಿನ ಶಕ್ತಿ ಅದು ಶ್ರೀಯುತ ಗಣೇಶ್ ಅವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತದೆ. ಅವರು ಮತ್ತೆ ರಾಮಕೃಷ್ಣ ಪಟ್ಟೋರಿ ಅವರು ಇವರಿಗೆ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ನಾನು ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಮತ್ತು ಅಪ್ಪಕ್ಕ ಟಿವಿ ಅವರು, ಹೊಸಕೊರಳು ವಾಹಿನಿಯವರು, ಮತ್ತೆ ವಿಜಯವಾಣಿ, ಮತ್ತೆ ಪ್ರಜಾವಾಣಿ, ಮತ್ತೆ ಉದಯವಾಣಿ ಪತ್ರಕರ್ತರು ನಮ್ಮೊಂದಿಗಿದ್ದಾರೆ. ಅವರೆಲ್ಲರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ನನ್ನ ಸ್ವಾಗತ ಕಾರ್ಯಕ್ರಮ 35 ವರ್ಷಗಳ ಸುದೀರ್ಘವಾಗಿ ಆ ಮಂದಿರ ಆನಗ ಐಟು ಅಪಗ 35 ವರ್ಷದ ದುಂಬು ಒಂದು ಗ್ರಾಮೀಣ ಪ್ರದೇಶ ನಂಗೆ ಮಾತ ಗೊತ್ತುಂಟು. ಇನಿ ವಿದ್ಯಾ ದೇಗುಲದ ಪ್ರಮುಖ ಒಂದು ಕೇಂದ್ರ ಆದಲ ಉಂಡು. ಅಂಚೆನಿ ಇನಿ ಈ ಪರಿಸರ ಮಸ್ತ್ ವೈದ್ಯಕೀಯ ಕಾಲೇಜ್ ಉಂಡು, ಇಂಜಿನಿಯರಿಂಗ್ ಕಾಲೇಜ್ ಉಂಡು. ಇಂದು ಆ 35-40 ವರ್ಷದ ದುಂಬು ಎಂಕ್ಲ ಎನ್ನ ಹಸೆಗೊಳ್ಳಿ ಪ್ರದೇಶ ಇನಿ ಮಸ್ತ್ ಚೇಂಜ್ ಆತನು. ಒಂಜಿ ಗ್ರಾಮೀಣ ಪ್ರದೇಶ, ಕೃಷಿ ಪ್ರಧಾನವಾದ ಪ್ರದೇಶ. ನೇಟು ಒಂಜಿ ಈ ವಿಶ್ವವಿದ್ಯಾನಿಲಯ ಆಪಣ ಜಾಗಡ್ ಒಂಜಿ 500-600 ಕೈಕಂಜಿ ಮೇಪುನಂಚಿನ ಕ್ಷೇತ್ರ, ಒಂಜಿ 350-400 ಎಕರೆ. ಅಂಚೆನೆ ಈ ಪ್ರದೇಶ ಎಂಕಲು ಮಂದಿರ ಕಟ್ಟಿನಾಗ 40-50 ಅಜಿಪ್ಪ ಕೈಕಂಜಿಲು ಜೊತೊಂದು ಪುಲ್ಯಕಲಾನಾಗ ಮಸ್ತ್ ಜನ ಅಂಬಿ ಬೇಜಾರು ಬರುವಂತೇವೆ. ಎಂಕಲ್ ಮಾಲೆಪಾಡಿನ ಮುಲ್ಪ ನೀರಿಜ್ಜನ ಆ ಸಮಯ ಎಂಕಲ್ ಮಾಲೆಪಾಡಿದ ಮೀವಡ್ ನಾನು ಒಂಜರೆ 2 ಪರ್ಲಾಂಗ್ ದೂರ ಪೋಡಿತು. ನೀರ್ದ ಅಭಾವ ಆಯ್ತು ಒಂಜಿ ಕ್ಷೇತ್ರ. ಇಂಚಿನ ಕ್ಷೇತ್ರ ಎಂಕಲ್ ಎನ್ನದೆ ಈತ ಒಂಜಿ ಅಭಿವೃದ್ಧಿ ಆಗುಂದು. ಬಹುಶಃ 85 ಈ ಮಂದಿರ ಐನ ಒಂಜಿ ನಮ್ಮ ತಲಪಾಡಿದ ಬಂಗಾರಣ್ಣರಿಂದ ಬಂದ್ಪೇರು ಆರ್ನ ಕೈಟ್ ಒಂಜಿ ಪ್ರತಿಷ್ಠೆ ಅದು ಅವಾಗ ನಾಮದೇವ್ ಶನೈ ಮಂಗಳೂರದ 6 ಧಾರ್ಮಿಕ ಕೇಂದ್ರಡು ಬಾರಿ ಪುದರ್ಮಂತನಾರು ಅರಣ್ಯಲೆಂಕಲು ಎತ್ತಿತ್ತ. ಅಂಚೆನೆ RTO ಅದು ಶಾಂಬಟ್ರಿತ್ತೀರಿ. ಅವಾಗ ಒಂಜಿ ಶನೈ ನಾಮದೇವ್ ಶನೈ ಒಂಜಿ ಪಾತ್ರೆ ಬಂದಿರು. ಅಯ್ಯ ನಮ್ಮ ಮಂದಿರಾಗಿ ಶಕ್ತಿಯರು ಬಂಡ ಮಲ್ಲ ಸಂಪತ್ತು ಬಂಡ ಜನಕುಲು ಬರುಡು. ಜನಕುಲು ఆయన ಆತು ಬರ್ಪುಳ ಕಣಿಕಲು ಮನ್ಪುಳಿ ಅವ್ಯ ಮಲ್ಲ ಸಂಪತ್ತು. ಬಹುಶಃ ಆ ಪಂಡ ಪಾತರೇನಿ ಸತ್ಯಾಂದ ಎನ್ನುದು ಇನಿ ನಮ್ಮ ಇನಿ 85 ಆಯ್ನ ಮಂದಿರ 13 ನಂಗೆ ಐನು ದೆತ್ತದ ಒಂಜಿ ಪೊರ್ಲುಡು ಕಟ್ಟೋಡು ಚಿಂತನೆ ಮನ್ಪುನಾಗ ಒಡಿಯೂರು ಸ್ವಾಮಿ ಲೆಪ್ಪರೆ ಪೋಯ ಆ ಶಿಲಾನ್ಯಾಸ ಆನ ಅಪ್ಪಗಾರಿ ದಾದನ ಒಂಜಿ ಕಾರಣೋಡು ಅರಿಗೆ ಬರ್ರೆ ಅಜ್ಜಿ ಯಾನು ಮಾತೇನು ಕಡಪುರ ಬಂದಿರ ಅಂಚಿನ 6 ಬತ್ತದು ಆ ಶಿಲಾನ್ಯಾಸ ಮಂತೇರಿ. ಒಂಜಿ ಬಾರಿ ಭಕ್ತಿದ ಕಾರ್ಯಕ್ರಮ ಎಂಕ್ಲೆಲ್ಲ ಒಂಜಿ ಐಟು ಒಂಜಿ ಸೇವೆ ಮನ್ಪುಣ ಅಂಚಿನ ಭಾಗ್ಯ ದಿಕ್ಕಂಡು ಆನಿ ಯಾನು ಒಂಜಿ ನಮ್ಮ ಮೀನು ಮಾಂಸ ಬುಡ್ದು ವೃತೊಟ್ಟಿತ್ತದು ನಿರಂತರ ಒಂಜಿ 4 ವರ್ಷ ಅಯ್ಯಪ್ಪನ ಆ ದುಮ್ಮದ ಫೋಟೋಕ್ಕೂ ಕಾಂಡೆ ಬಯ್ಯಾಡು ದೀಪ ಬತ್ತವನ ಒಂಜಿ ಅವಕಾಶ ಹೆಂಗೆ ತಿಕ್ಕದು ಯಾನ ಐನು ಬುಡ್ಜಿ ಕಾಂಡೆ ಬಯ್ಯಾಡು ದೀಪ ಬತ್ತ ಅದು ನಮಕ್ ಏನು ಒಂಜಿ ಎಂಕ್ಲೆ ಪುರ್ಲುದ ಮಂದಿರ ಆವಡು ಅಂಚೆನೆ ಶಶಿ ಪಂಡಿತರನ ಪ್ರೆಸಿಡೆಂಟ್ಲ ಅವು ಒಂಜಿ ಚಿಂತನೆ ಮನ್ಪುಣ ಬತ್ತನು ನಿಕ್ಲ ಮಂದಿರ ಬಾರಿ ಪುರ್ಲಾಪುನು ಒಂಜಿ ಸಮಯದ ತೊಂದು ಬಹುಶಃ ಎಂಕ್ಲೆಗೆ ಆರ್ಥಿಕ ವ್ಯವಸ್ಥೆಗೆ ಮಾತ ಸಹಾಯ ಮಂತೀರ ಐನು ಎಂಕ್ಲೆ ಇನಿ ಈ ಪ್ರದೇಶಡು ಒರಿ ಖಾಲಿ ಕೂಲಿ ಬೇಲೆ ಮನ್ಪುಣಕ್ಕಲ್ಲ ನಂಗೆ 5,000-10,000 ಕೊರ್ಪೇರು ಮಂಡ ಬಾರಿ ಮಲ್ಲ ಒಂಜಿ ಎಡ್ಡ ವಿಷಯ ಬಾರಿ ಭಕ್ತಿರ್ ಕೊಡ್ತೀರಿ. ಇನ್ನಿಲ್ಲ ಈ ಆಸ್ಪಾಸ್ತ ಜನಕ್ಕೆ ಬಾರಿ ಭಕ್ತಿ ಉಂಡು. ಇನಿ ಒಂಜಿ ಶಿಲಾಮಯ ಗೋಪುರ ಅವಡು ಎಂಕ್ಲಡೆ ಚಿಂತನೆ ಎತ್ತನು ಮಾತಾಡಲ್ಲ ಈ ಮುಲ್ಪದ ಭಕ್ತರಿಗೆ. ಅವೊಂಜಿ ಶಿಲಾಮಯ ಗೋಪುರ ಅದು
ಒಂಜಿ ಪಂಚಲೋಹದ ಮೂರ್ತಿಲ್ನ ಇಂಕ್ಲು ಐಕ್ ಒಂಜಿ ಕಾರ್ಯಕ್ರಮ ಮನ್ಪುನಾಗ ಬಾರಿ ಪೊರ್ಲು ಮಂತಿತ್ತ ಐಟ್ ಪಂಡ್ರ ಬಲ್ಲಿ ಬಾರಿ ಬಂಗಾರ ಪೂರ ಬತ್ತನು ಅವು ಮೂಲೆ ಎರಕಾಯಿನಿ ಅವು ಬಾರಿ ಮಸ್ತ್ ಜನ ಒಂಜಿ ಪವನ್ ಬತ್ತನ ಅರ್ಧ ಪವನ್ ಮಾತ ಬಂಗಾರ ಕೋರ್ದು ಮಾತ ಬಲ್ಲಿ ಗಿಲ್ಲಿ ಕೂರ್ದು ಬಾರಿ ಪೊರ್ಲಾಂಡ್ ಐನ್ ಒಂಜಿ ಬಾರಿ ದೂರೋಡು ಆ ಜಾಗದ ಕುದರೆ ಕೂತು ಕೇರಳ ಇಂಕ್ಲು ಮಂತನಿ ಐನ್ ಕೊನೆಯಿರಿ ಅವಾಗ ಇಂಕ್ಲು ಶಬರಿಮಲೆಗೆ ಮಾಲ ಪಾಡ್ದ ಇಂಕ್ಲು ಒಂಜಿ ಎಲನ್ಮ ಜನ ಪೋದು ಐನ್ ಒಂಜಿ ಇಂಕ್ಲು ಮಟ್ಟೆಲ್ಲಿ ಪಾಡ್ದು ಕೊಂದರ್ಪುಣ ಭಾಗ್ಯಲ ಇಂಕ ತಿಕ್ಕಿದೆ ಇಲ್ಲ ಒಂಜಿ ಬಾರಿ ಮಲ್ಲ ಎನ್ನ ಒಂಜಿ ಜೀವನದ ಅವಿಸ್ಮರಣೀಯ ಘಟನೆ ನೆನಪೆ ಆ ಮೂರ್ತಿನ ಕೊನತದು ಎಂಕ್ಲು ಪ್ರತಿಷ್ಠೆ ಮಂತ ಬಹುಶಃ ಇಂದು ಒಂಜಿ ಮಾತ ಮಟ್ಟುಡ ಒಂಜಿ ಸ್ವಲ್ಪ ಲಕ್ಷ ಒಂಜಿ ಕೋಟಿ ಮುಟ್ಟ ಎಂಕ್ಲಿಗೆ ಪ್ರತಿಷ್ಠೆ ಅನ್ನೋ ಪೂರ ಖರ್ಚ ಈ ದುಡ್ಡು ಪೂರ ಬತ್ತದ ಒಂಜಿ ಎಂಕ್ಲಿಗೆ ಆ ಕೆಲಸ ಆದ ಒಂಜಿ 5 ಲಕ್ಷ ರೂಪಾಯಿ ಸಾಲ ಉಂಟು ಬಹುಶಃ ಎಂಕ್ಲಿಗೆ ಕೊರೋನಾ ಬತ್ತನ ಹಿಡಿದಾದ್ರೆ ಈ 5 ಲಕ್ಷ ಮನ್ಪೇರ ಪಕ್ಕ ಭಾರಿ ಕಷ್ಟ ನಮ್ಮ ಭಕ್ತರಿಗೆ ಎಂಗ್ಲು ವಿಶ್ವನಾಥ್ ನಾಯ್ಕರ್ ಅವಡು ಪ್ರತಾಪ್ ಅವಡು ಐಟು ಅಗ್ಲ 5 ಲಕ್ಷ 1 ಲಕ್ಷ ಪೂರ ಪಾಡ್ದು ಇನಿ ಮುಟ್ಟಲ್ಲ ಅಕ್ಲಿಗೆ ನಂಕ್ಲಿ ಏನು ಸರ್ ಕೊರಿಯರ್ ಆತಿಜಿ ಯಾನ್ಲ ಅಂತ ಪಾಡ್ದೆ ಯಾನ್ ಕೊರ್ನಿನ್ ಬಂದ್ಪುಜಿ ಏತ್ ಪಾಡ್ದೆ ಅಂದಿಕ್ಲಟ ಅವು ಪಂಡಂದು ಪಂಡ್ರೆ ಆಪಜಿ ಅಂದು ನಮ್ಮ ಇಲ್ಲೇ ನಮ್ಮ ಇಲ್ಲಿಗೆ ನಮ್ಮ ಪಾಡ್ನೇನು ಪಂಡ್ರೆ ಆಪಜಿ ಅವು ನಲ್ಲ ನಮ್ಮ ಪಾಡುವ ನಲ್ಲ ನಮ್ಮ ಸೇವೆ ಅನ್ಪಡ ನಂಗೆ ದೇವರ ಆರೋಗ್ಯ ಕೊರ್ಲ ಅವು ನಮ್ಮ ಮಂದಿರ ಅನ್ಪಡ ಒಂಜಿ ಭಾವನೆ ಇಚ್ಛಾಶಕ್ತಿ ನಮ್ಮ ಮಾತಾಡಲ ಇತ್ತು ಅದು ನಲ್ಲ ಬೆಲಗೋಲಿ ಮುರಣಿ ಮಾಲಿನ ಸ್ವಾಮಿನ ಬಂಡಿರಿ ನಂಗೆ ಇಚ್ಛಾಶಕ್ತಿ ಇತ್ತಿಂದ ಆ ಬೇಲ ಮನ್ಪುಲಿ ನಮ್ಮ ಮಸ್ತ್ ದುಡ್ಡು ದುರುಪಯೋಗ ಮಂತದಿಲ್ಲ ಹಿಂದೂ ಸಮಾಜ ಬೇತೆ ಬೇತೆ ನೇಕೆ ನಮ್ಮ ಹೆಚ್ಚು ನಮ್ಮ ಪ್ರತಿಷ್ಠೆಗೆ ಗೌರವವಾಗಿ ಮದ್ಮೆಗೆ ಐಕ್ಯ ನೇಕ್ ಪೂರ ಜಾಸ್ತಿ ಖರ್ಚು ಮಾಡ್ಬೋದು ಆ ನೈನಿ ನಮ್ಮ ಧಾರ್ಮಿಕ ಆಗಿ ಹೆಚ್ಚು ಖರ್ಚು ಮಂತಿಂದ ಅವು ಆ ದುಡ್ಡು ನಂಗೆ ಏಪಲ ತೀರದಿಕ್ಕು ನಿಕ್ಲಿ ಇಂಕ್ಲ ಮಂದಿರಾಗಿ 5,000 10,000 ಕೊಡು ನಿಕ್ಲ ಮನಸ್ಸಿರ್ಲಪ್ಪು ಎಂಕ್ಲು ನೇಕ್ ಒಂಜಿ ದುಡ್ಡು ಕೊಡ್ತಾ ಅಂತ ಅವು ಏಪಲ ಬಹುಶಃ ಇಂಕ್ಲಿ ನನೊಂಜಿ 100 ವರ್ಷ ಕೊಂಡಲ್ಲ ನೇತ ಕೆಲಸಗಳು ಅಂಚೆ ನೆಪ್ಪುದು ಮನ್ಪುಣ ಎಂಕ್ಲಿ ಧೈರ್ಯ ಎಂಕ್ಲು ಒಂಜಿ ಈ ನೇಕ್ ಮರ ಬರ ಸುಳ್ಳೆಡ್ದು ಬದಲು ಬೈದ ಒಂಜಿ 10 ಸರ್ತಿ ಪೋತ ಅವು 100 ವರ್ಷಗಳ ಬಹುಶಃ ಮರ ಪಂದಂಗ್ ಆತ ಗಟ್ಟಿದ ಮರ ಕಳಿ ತೆಗೆದನು ಐಕೆ ರಮನಾಥರ ಹಿಡಿದು ಬತ್ತನ ನಮ್ಮ ಮುಲ್ಪದ ಶಾಸಕರು ಮಾತಿರಲ್ಲ ನಂಗೆ ಬಾರಿ ಸಹಾಯ ಅಂತೀರು ನಮ್ಮ ಏರೆಲ್ಲ ಬಿಡ್ತುಜ ನಮ್ಮ ಜಾತಿ ಮತ ಭೇದ ಬಿಡ್ದು ಮಾತಾರೆಲ್ಲ ಕೇಂದ್ರ ಕೊಡ್ತೇವೆ ಒಂದು ನಮ್ಮ ನೆನಪು ಮಂದ್ಪಡ ಏನು ವಿಚಾರ ಮಿತ್ತಿರು ತೀರ್ಥ ಮುಟ್ಟಲ್ಲ ಅವು 2 ಲಕ್ಷ 3 ಲಕ್ಷ 4 ಲಕ್ಷ ಎಂಕ್ಲು ಪೂರ ಪತ್ತೊಂದು ಒಯ್ದ ಎಂಕ್ಲಿಗೆ ದಾದನಪ್ಪ ಒಂಜಿ ಶಕ್ತಿ ಇತ್ತಲ್ಲಿ ಅವು ಲಕ್ಷ ಕಟ್ಲೆಟ್ ಕೊಡ್ತೇವೆ ಜಿ ಶಂಕರ್ ಒಂಜಿ ಫೋನ್ಗೂ 2 ಲಕ್ಷ ಕೊಡ್ತೇವೆ ಎಂಕ್ಲ ಶಾಸಕರು ಅಂಚೆನೆ ಎಂಕ್ಲು ಸರ್ಕಾರ ಹಿಡಿದ್ರೆ 14 ಲಕ್ಷ ರೂಪಾಯಿ ಪತ್ತೊಂದು ಬತ್ತಿತ್ತು ಇದು ಪೂರ ಆಯ್ನ ಹಿಡಿದು ಇದೊಂಜಿ ಪೊರ್ಲದ ಮಂದಿರ ಈ ಮಂದಿರ ಆವಡ್ದ ಎಂಕ್ಲು ಒಂಜಿ ಎಲೆಮ್ಮ ಮಂದಿರ ಹೋಗ್ತಾರೆ ಉಳ್ಪದ ಭಕ್ತರು ನಕ್ಲಿ ನಮ್ಮ ಎಂಚ ಕಟ್ಟೋಲಿ ಮಾತೆಲ್ಲ ತೂದು ಐತ ಅವರ ಎಡ್ಡೆನಿದೆ ತಂದು ಬಾರಿ ಪೊರ್ಲುಡು ಅಂತ ಕಟ್ಟೆರೆ ನಲ್ಲ ಮಸ್ತ್ ಕೆಲಸ ಉಂಟು ನೆತೋಲೆ ನೀನು 35-40 ಸೆನ್ಸ್ ಜಾಗಿನ ಎಂಕ್ಲು ಆ ಕಾಲಡು 30 ವರ್ಷ ತುಂಬು ಕಲ್ಲದ ಅಗರ್ ಮಂತ್ರ ಅವಾಗ ಒಂಜಿ 10 ಎಲೆಮ್ಮ ಜನ ಮಾತ್ರ ನೆಟ್ಟು ಸಕ್ರಿಯವಾದಿತ್ತು ಎಂಕ್ಲು ಇನಿ ಆನಂದನ್ನೇ ಅದು ಅರೆ ಇನಿ ಹೊರರ ಬಾರಿ ಮಲ್ಲ ಒಂದು ಪಾತಿರು ಕೋಪ ಪಟ್ಟು ಪಾತಿರು ನಾನೆಲ್ಲ ಅರ್ನ ಬಾರಿ ಮಲ್ಲ ಸೇವೆನ್ ಆನಂದನ್ನೇ ಬಕಾರ್ನ ಮಿಗಿ ಗಂಗಾಧರನೇ ಅದು ಅರ್ನ ಪಲೆ ಪದ್ಮರಾಜ ಅದು ಎಂಕ ಎನ್ನೊಟ್ಟಿಗೆ ಹಾಕಲು ಬಾರಿ ಸಾಕಾರ ಮಂತ್ರಿ ಕುರ್ನಿಟ್ರಿ ಈ ಒಂಜಿ ಜಾಗೇನು ನೆಟ್ ಕೆಲವು ಎಲ್ಲೆಲ್ಲ ಸಮಸ್ಯೆ ಇತ್ತು ಮಾರ್ಗ ಪುರೋಪನಾಗ ಐನ ಅಗಾರ ಪಾಡ್ನಾಗ ಕೆಲವು ಸಮಸ್ಯೆ ಬೈದನು ಆಂಡಲ ಐಕೆ ಅಕಲು ಎನ್ನೊಟ್ಟಿಗೆ ಉಂತನ ಹಿಡಿದ ಹತ್ರ ಕೆಲಸ ಸುಲಭ ಆತನು ಅಕಲೆ ನೆನಪು ಐಟಿನಿ ಗಂಗಾಧರನ್ ನಮ್ಮೊಟ್ಟಿಗೆ ಇಜ್ಜೇರಿ ಅವ್ ನಂಗೆ ಬಾರಿ ಬೇಜಾರುಂಡು ಆರ್ನ ಧರ್ಮಪತ್ನಿ ದಿನಾಲ ಬತ್ತದ ಬೇಲ ಪೇರು ಒಂದು ಅಕ್ಲಿಗೆ ಬಾರಿ ಆ ಒಂಜಿ ಕುಟುಂಬ ಬಾರಿ ಭಕ್ತಿ ಉಂಡು ಮಸ್ತ್ ಜನ ಅವು ಜಗನ್ನ ಅದಪ್ಪು ಅರ್ನ ಮೆಗ್ಗಿ ಅದಪ್ಪು ಜಯಣ್ಣಿ ಅಕ್ಲಡ ಆ ಶಿಕ್ಷಣದ ವಿದ್ಯೆ ಕಮ್ಮಿ ಇತ್ತನಲ್ಲ ಅಕ್ಲಿ ಬಾರಿ ಮಲ್ಲ ಭಕ್ತಿ ಎಂಕ್ಲು ಒಟ್ಟಿಗೆ ಏನನ್ನು ಶಬರಿಮಲೆಗೆ ಲೇತಂದು ಬೋತಲ್ಲ ಅಕ್ಲ ಒಟ್ಟಿಗೆ ನೆಪೋಪು ಇನಿ ಒಂಜಿ ಗುರುಸ್ವಾಮಿ ಅದೆಲ್ಲ ಬಾರಿ ಪೊರ್ರು ಬೇಲೆ ಮಂತಂದುಲ್ಲೇರಿ ಎಂಕ್ಲು ನೆನಪು ಅನ್ಪೋಡು ನಮ್ಮದಾಲ ಮುಲ್ಪದ ಒಂಜಿ ಚಿಂತನೆ ಬಂಡ ಎಂಕ್ಲು ಮಂದಿರ ಪೂರ ಆದು ಈ ಒಂಜಿ ಮಂದಿರಾಗ ನನ ಎಂಕ್ಲ ಗುರುಸ್ವಾಮಿ ಬಂಡೇರಿ ನೀನು ನಮ್ಮ ಯಾನ್ ಪೂಜೆ ಮನ್ಪೂಜಿ ಪಂಚಲೋಹದ ಮೂರ್ತಿ ಅವು ಬಟ್ಟಡನೆ ಪೂಜೆ ಮನ್ಪೋಡು ಬಹುಶಃ ಇಂಕ್ ಮಂಗಳೂರು ನೀಡಿದು 2 ತಿಂಗಳು ತುಂಬು ಎನ್ನೊಂಜಿ ಪಲಿ 80 ವರ್ಷದ ಒಂಜಿ ದೇವಸ್ಥಾನ ಜೀರ್ಣೋದ್ಧಾರ ಮಂತದ್ದು ಒಂಜಿ 1.5 ಕೋಟಿ 2 ಕೋಟಿ ಎಲ್ಲ ಕೈದೆ ಖರ್ಚು ಮಂತದ್ದು ಒಂಜಿ ಬಟ್ಟೆಗಳ ಇಲ್ಲು ಬೇತನೆ ಮಂತದ್ದು ಮಾತ ಮಂತದ್ದು ಬಾರಿ ಕೊರ್ನಗಳ ಒಕಲ ಅಲ್ಲ ತರವೆಚ್ಚ ಬಟ್ರ ನಕಲ ಡಿಮಾಂಡ್ ಮನ್ಪರಲಕ್ಕಿ 15,000 ಕೊರ್ನ 20,000 ಕೊರ್ನು ಅಪಗ ಎಂದ ಮನಸ್ಸಾನೆ ಎಂಕ ಅಪಗನೆ ಗೊತ್ತಾನೆ ಅಲ್ಲ ಈತ ಖರ್ಚು ಬಂತಿಲ್ಲ ಈ ಸಮಸ್ಯೆ ಪರಿಹಾರ ಅಪ್ಪಜಿ ಅಂಚೆ ಶಶಿ ಮಂಡಿತಾರಡೆ 2-3 ಜನ ಪೋದು ಸ್ವಾಮೀಜಿ ದಾದ ಮನ್ಪುನಿ ಇಂಚೆ ಎಂಕ್ಲು ಈತನೆಟ್ಟ ಎಂಕ್ಲು ಗುರುಸ್ವಾಮಿ ನೆಕ್ಲೆ ಮಂತನಿ ಇಂಚ ಮನ್ಪುಲಿ ಆರು ಒಂಜಿ ಚಿಂತನೆ ಮಂತು ಬಂಡಿರಿ
ಬಟ್ಲನಾಕ್ಲು ಮನ್ಪುನಿ ಸಂಬಲ ನಿಕ್ಲು ಮನ್ಪುನಿ ಭಕ್ತಿ ಅವನ ದೇವರಿಗೆ ಮೂಲ ತೋಜುನು ನಿಕ್ಲು ಮಂತನೇ ಹೆಚ್ಚಿಗೆ ಅವು ಆ ದೇವರನ್ನು ಸಾನ್ನಿಧ್ಯ ಬರ್ಪುಣಿ ಮನ್ಪುಣಿ ಶಬ್ದನ ಪಂಡಿ ಅಪಗ ಬಂಡೆ ಜಗನ ಇದು ದಾಲ ಪುಡಿ ಪುಡಿ ಜೀರೆ ಗುರುಸ್ವಾಮಿ ಅದು ಮನ್ಪುಳಿ ರಾಮೇಶ್ವರನೆಲ್ಲ ಬಂಡೆ ಈರೆಗೆ ಆಯ್ಜನೆ ಆ ಮನ್ಪೆ ಐಕ್ ಬಂದು ನಿಕ್ಲಿ 2 ಜನಕ್ಲ ಬಗ್ಗೆ ರಜನೆ ಅನ್ ಬಗ್ಗೆ ಬಂಡೆ ದೀಪ ದಾಲ ಪುಡಿ ಪುಡಿಚಿ ನಮ್ಮ ಏತು ಶುದ್ಧಾಚಾರ ಆ ಅಯ್ಯಪ್ಪನ ಅಂಚಿನ ಒಂದು ಐನು ಪೂರ ಮಂತದು ಪೊರಳು ಮನ್ಪುಗ ದೇವರನ್ನ ಆಶೀರ್ವಾದ ಖಂಡಿತ ಪುನು ಅವೇ ಪ್ರಕಾರ 2-3 ವರ್ಷ ಪೊರಳು ನಡೆದು ಬರ್ತನೆ ಆತ ಬರ್ತಾನಾಗದು ಪನ್ನಡಾಪುನು ಕೊರೋನೋಡು ಬಾರಿ ಮಲ್ಲ ಸಮಸ್ಯೆ ಏರ್ಲು ನೇತ ಮಂದಿರದಲ್ಲಿ ಪೂಜೆ ಮನ್ಪುಣಲ್ಲ ಬಂಗಾನು ಎಂಕ್ಲೊಂಜಿ ಇಲ್ಲಲ್ಲಿ ಇಡಮುಟ ಬಂದಾಗ ಒಂಜಿ ಅರಣ್ಯ ಬತ್ತಲಕ ಒಂದು ಮನುಷ್ಯ ಒಂಜಿ ಬರ್ಪುಜಿ ಬಾರಿ ಕಷ್ಟ ಎಂಕ್ಲೆ ಒಂಜಿ 2 ಜನ ಬಂದ್ಪುನಿ ಸ್ವಾಮಿ ಕೈ ಮುಗಿಪುನಿ ಅಪ್ಪ ಎಂಕ್ಲೆ ಇಲ್ಲ ಕಣ್ಣೀರು ಬರ್ತದೆ ಐಕ್ ಯಾ ಬಂಡಿದ್ದೆ ಕೈ ಕಂಜಿನ ಮುಟ್ಟು ನಾಯಿನ ಮುಟ್ಟು ನರಮಣಿ ಬಂದ್ಪುಣ ನರಮಣಿ ಏತು ಸಂಬಂಧ ಅನ್ನಲ್ಲ ದೂರ ಪೈರಲಕ್ಕಿ ಕೆಲವರು ಬೀಗಬಾರ್ದು ಕಂಪೌಂಡ್ ಇಲ್ಲಿ ಬೀಗಬಾರ್ದು ಕುಳುದನಲ್ಲ ಉಂಟು ಸತ್ಯ ನಮ್ಮ ಬಾರಿ ಆತ್ಮೀಯ ಇರಲ್ಲ ಎಂಕ್ಲು ಬೀಗದೆ ಪೂಜೆ ಏತು ಮುಟ್ಟ ಸಮಯ ಎಂಕ್ಲು ಬೀಗಬಾರ್ದೇ ಕುಳುನಿ ನಮಕ್ ಬದುಕೊಡು ಎಂಕ್ಲು ದೇವರ ದಯಟ್ರಿ ಮುಂಕು ತೊಟ್ಟೆ ಕಟ್ಟದು ಕುಳುದಿಜ ಈತನೆಟ್ಟಲ್ಲ ಇತ್ತೆಲ್ಲ ಕಟ್ಟುದು ಎಂಕ್ಲು ಸರ್ಕಾರದ ನಿಯಮಕ್ಕೆ ಬಾರ್ದು ಸರ್ಕಾರ ಆಫೀಸ್ ಪೋನ ಮಾತ್ರ ಈ ತೊಟ್ಟೆಯನ್ನು ಕಟ್ಟುನಿ ದೇವರ ದಯಟ್ರಿ ಎಂಕ್ ಅವಡು ಜಗ್ಗನ್ನಾಗ ಅವಡು ರಾಮೇಶ್ವರ ದಾಲ ಆತಿದ್ವಿ ಎಂಕ್ಲು ಈತ ಜನ ಬರುವಂತೇರಿ ಕೈ ಮುಗಿತ ಪೋತ ಇಂಚೆನೆ ಚಂಡೆ ಪಟ್ಟು ಬೊಟ್ಟು ಅಂತೇರಿ ಒಂಜಿ ದಿನ ಜಾಗಟೆ ಪೊಟ್ಟನಾಗ ಕಾನೂನು ಇತ್ತು ಯಾರು ಪಿರ ಹೊತ್ತೇ ಮೂಜಿ ಜೀಪ್ ಉಂಟು ಪೊಲೀಸ್ ನಿಕ್ಲು ಬೊಟ್ಟು ಶಬ್ದ ಓಡಿ ಕೇಂಡು ಬಂಡಿ ದಾದನ ಆನಿ ಕೇಂಡಾಕ್ಲಿ ಬಾವಿ ಸಮಯ ಬೊಟ್ಟು ಅಂತಾನೆ ಆ ಮಂಡಿ ಏರ್ ಲಜ್ಜೆರು 20-20 ಜೋಡು ಮುಲ್ಪ ಕೈ ಮುಗಿದು ಬಂಡಾಕ್ಲ ನನ್ನ ದಾಲ ಎಂಕ್ಲು ನಿಕ್ಲ ನಿಯಮ ಉಂಡು ಇಂಚಿನ ಅಕ್ಲಿಗೆ ನನ್ನ ದಾಲ ನುಮಂತ ಜೀರಿ ಅಕ್ಲಿಗೆ ಗೊತ್ತುಂಡು ಅಂಚದು ಪುನಗ ನನ್ನ ಈ 40 ದಿನದ ನೀಟ್ಲಂಚೇನಿ ಎಂಕ್ಲಿ ಬಾರಿ ಮನ್ಪಡ ಪಡ್ಚ ಇರ್ತೇನೆ ತ್ಯಾಗಮ್ಮ ಎಂಕ್ಲ ಬಾರಿ ಮಲ್ಲ ಒಂಜಿ ಆರ್ನ 6 ಇತ್ತೇರ್ದ ಎಂಕ್ಲಿ ಧೈರ್ಯ ಆ ಕಾರ್ಯಕ್ರಮ ಮನ್ಪೊಳಿದ್ರು 2 ಜನ ಮಾಸ್ಟರ್ನಾಕ್ಲಿ ಎಂಕ್ಲಿ ಉಂಡಿ ಅಂಚೆನೆ ಮಾರ್ಗದರ್ಶನ ಬೇರೆ ಎಂಕ್ಲ ರವೀಂದ್ರ ಮಾಸ್ಟರ್ ಉಂಡಿ ಮನ್ಪಡ ಪಡ ಜನ ಆರ್ನ ಪಾಪ ಆರ್ನ ಒರಿ ಬಾವಿ ಆರು ಒಂಜಿ ಆಕ್ಸಿಡೆಂಟ್ ಸಡನ್ ತೀರಿ ಈ ಕಾರ್ಯಕ್ರಮದ ಎಂಕ್ಲ ವೇಗ ಕಮ್ಮಿ ಆಡಲ್ಲ ಅರೆಗೆ ಬಾರಿ ಮಲ್ಲ ಕಷ್ಟ ಅಂಡು ಆರು 3 ಜನ ಆರ್ನ ಬಡಿದನಕ್ಕೆ ಮೆಗ್ದಿ ಬೆಲೆ ಉರಿ ಆರು ತೀರ್ನ ಹಿಡಿದಾದ್ರೆ ಆಕಳ ಇಡೀ ಫ್ಯಾಮಿಲಿಗೆ ಬಾರಿ ಮಲ್ಲ ಕಷ್ಟ ಬರ್ತದೆ ಆಂಡಲ್ಲ 6 ಪಕ್ಕ ಬರ್ತದೆ ಈ ಕಾರ್ಯಕ್ರಮ ಪಡಿಸಿದ ಒಂದು ನಾವು ಮಸ್ತ್ ಜನ ಪಂಜನಕ್ಲು ಬರ್ತೀವಿ ಆ ಮೀಟಿಂಗ್ ಬಂದಿನ ಅಪ್ಪ ತೂನಾಗ ಹಿಂಗೆ ಬಾರಿ ಖುಷಿ ಅನ್ನು ಈತ ಜನ ಬಂದಾಗ ಈ ಒಂದು ಕಾರ್ಯಕ್ರಮ ಮನ್ಪೊಲಿ ಬಹುಶಃ ಇಂಕ್ಲು ಈತ ಪೊರ್ಲ ಒಂದು ಇನ್ನದಿಯ ಅದು ಬರ್ತಾನೆ ಬಂದಿರುವ ದಿನಾಲ ಮನಸ್ಕೋರಿ ಸಾಧ್ಯನೇ ಜಪ್ಪ ಈತ 40 ದಿನ 304 ಜನಕ್ಕೆ ದಿನಾಲ ಮನಸ್ಸು ಮಾಡ್ಬಿಡಿ ಅದು ಬರ್ತಾನೆ ಯಾ ಬಂಡೆ ನಮ್ಮ ಒಂದು ಈ ಕಾರ್ಯಕ್ರಮ ಮನ್ಪೊಂಡ ಮನಸ್ಸು ಕೊರಡಿ ಏತು ಕಷ್ಟ ಉಂಟಲ್ಲ ಅವನು ತಿಂಗಳು 9 ತಿಂಗಳು 5 ಸರ್ತಿ ಅನ್ನದಾನ ಮಂತಗಳು ಅವು ಮತ್ತೆ ಬಂಗಾಪುಡು ಒಂಜಿ 3 ಗಂಟೆಗೆ ಆಯ್ತು 50 ಪಕ್ಕಗಳು ಮಸ್ತ್ ಜನ ಅವು ವಿಜಯಕ್ಕ ಅವಡು ಅರ್ನ ಟೀಮ್ ಅವಡು ಜಲಜಕ್ಕ ಅವಡು ನಿರಂತರ ಬತ್ತದಾಕ್ಲಿ ಮಸ್ತ್ ಜನ ಉಳ್ಳಿ ಪುದರ್ ಬಣ್ಣ ತಪ್ಪಾಪುಡು ನೇಟು ಮಸ್ತ್ ಜನ ಪೊಂಜನಕ್ಲಿ ಇನಿ 40 ದಿನ ಬತ್ತದು ಕೈ ಜೋಡಿಸಾಯಿ ನೀಡಿದ ಈ ನೇತ ಎನ್ನ ಲೆಕ್ಕಾಚಾರಡು ಈ 40 ದಿನ ಈತ ಪೊರ್ಲು ನಡಪೆರೆ ಎಂಕ್ಲ ಮಹಿಳೆಯರ್ನಕ್ಲೆ ಕಾರಣ ಮಲ್ಲ ಕಾರಣ ಅಕ್ಲಿಗೆ ಬಾರಿ ಪೊರುಡು ತೆಲ್ತದು ಮಾತಾಡಿ ಮನಸ್ಸು ಮಾಡಿದ ಅವಳ ಬತ್ತನ ಅತಿಥಿನಕ್ಲಿಗೆ ಇರೆಟ್ಟೆ ಮನಸ್ಸು ಮಾಡಿ ಕೊಡುವಂಡಿ ಅವು ಇರಕೊಂಡರಿಂದ ಇರೆಟ್ಟೆ ಹಾಕ್ಲಿ ಮನಸ್ಸು ಮನ್ಪದ ಕಡಪುಡು ಬತ್ತನಕ್ಕೆ ಮಾತೆಲ್ಲ ಮನ್ಪೇರು ಬಾರಿ ಎಂಕ್ಲೇನು ಬಾರಿ ಒಂಜಿ ಎಡ್ಡ ರೀತಿಯಲ್ಲಿ ನಿಕ್ಲು ಒಂದು ಮಂತ ಕಡಪುರು ಬಾರಿ ಪೊರ್ಲದ ಕಾರ್ಯಕ್ರಮ ಗೌರವವನ್ನು ಕೊಡು ಬಂಡದೆ ಸ್ವಾಮೀಜಿನ ಉಪಸ್ಥಿತಿಗೆ ಅಧ್ಯಕ್ಷರೇ ಗೌರವವನ್ನು ಕೊಡು ಬಂಡದೆ ವಿನಂತಿ ಬಂತಂದಲ್ಲ ಜೋಕ್ಲೆಗೆ ಗೌರವಿಸೋಡು ಬಂಡದೆ ವಿನಂತಿ
ವಿವಿಧ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮಂತನಂಚಿನ ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ ಮೇರೆ ಒಂಜಿ ರಡ್ಡು ಮದಿಪು ಕೊರಡು ಬಂಡದ ವಿನಂತಿ. నేను సౌభాగ్య అందిన్నే అవిన్ కొరియర్ ಭಜನೆ ಇತ್ತಿನವಲು ವಿಭಜನೆ ಇಜ್ಜಿ ಪನ್ಪುನ ಪಾತೆರ ನಮ್ಮ ಮಸ್ತ್ ಕಡೆಟಿಕೆಯಿಂದ ನಮಕ್ ತೆರಿದಿನವು ಅಂಚೆನೆ 48 ದಿನದ ಭಜನೆಗೆ ಮಂಗಲವಾಡಿನ ಶುಭ ಕ್ಷಣ ಒಂದು ಪರಿಸರದ ಮಾತೆರೆಲ್ಲ ಒಟ್ಟು ಸೇರಾದು ಬೇತೆ ಬೇತೆ ಮನಸ್ಸಲ್ಲೇನು ಒಂಜೇ ಕಡೆಟ ಕೇಂದ್ರೀಕೃತ ಮಲ್ತದು ಇಂಚಿನ ಒಂಜಿ ಕಾರ್ಯಕ್ರಮ ನಡಪವನು ಪನ್ನಗ ಶ್ರೀನಿವಾಸ ಅಣ್ಣೆ ಪಂಡೀರ್ ನೆತ್ತ 35 ವರ್ಷದ ದೀರ್ಘ ಇತಿಹಾಸ ಕೇನ್ನಗನೆ ಒಂಜಿ ನಮೂನೆ ಹಾಕೊಂಡು ಎಂಚ ನಡತು ಬೈದು ನಿಂದು ಅಂಚ ಅದು ಈತ ಜನಕ್ಲೇನು ಒಟ್ಟು ಮಲ್ತದು ನಮ್ಮ ಸ್ವಾಮೀಜಿನ ಪಾತೆರನು ಕೆಲವು ಕಡೆಟ್ ಕೇಂದ ನಮ್ಮ ಅರ್ನ ಪಾತೆರದ ಆಶಯ ಎಲ್ಲ ಒಂಜಿ ನಮ್ಮ ಮಾತೆರ್ನಲ್ಲ ಆಶಯ ಎಲ್ಲ ಒಂಜಿ ಸತ್ಸಂಗ ಸಚ್ಚಿಂತನೆ ಸನ್ಮಂಗಳ ಈತ ಜನನು ಒಂಜಿ ಮಲ್ತದು ನಮ್ಮ ಮಾತೆರ್ಲ ಒಂಜೇ ಪನ್ಪಿನ ಏಕತೆನ ಕನ್ನತದು ಸಚ್ಚಿಂತನೆ ಮಲ್ತದ್ದು ಸನ್ಮಂಗಳ ಆಪುನ ಮಾತೆರೆಗ್ಲ ಎಡ್ಡೆ ಒಡು ಪನ್ಪುನ ಒಂಜಿ ಆಶಯ ಇಂಚಿನ ಒಂಜಿ ಲೇಸನ್ ಮಲ್ತಿದಿನ ಈ ಅಯ್ಯಪ್ಪ ಮಂದಿರದ ಮಾತೆರೆಗ್ಲ ಸಂಬಂಧ ಬಟ್ಟಿನಗ್ಲಿಗೆ ಎನ್ನ ಅಭಿನಂದನೆ ಬೊಕ್ಕ ಎನ್ನ ನಮಸ್ಕಾರ ಪ್ರೀತಿದ ಇಂಚಿನ ಕಾರ್ಯಲು ಇನಿ ಮಾತ್ರ ಭಜನೆಂದತ್ತು ನಿರಂತರವಾದ ಇಂಚಿನ ದೇವತಾ ಮಂದಿರದ ಮೂಲಕ ನಡಪುಡು ನೆತ್ತ ಒಟ್ಟಿಗೆ ನಮ್ಮ ಜವಣಿರು ಜೋಕ್ಲಿಗೆ ಮಸ್ತ್ ಜನಕ್ಕೆ ದೇವಸ್ಥಾನಕ್ಕೆ ಎಂಚ ಕೈ ಮುಗಿಯುನು ದೇವರಿಗೆ ಎಂಚ ಅಡ್ಡ ಬುರುನು ಎಂಚ ತೀರ್ಥದೆತೊನ್ನು ಇಡೆ ಬನ್ನಗ ದಿರಿಸಿ ಎಂಚಿನ ಪಾಡುನು ನೆತ್ತ ಮಾತ ಒಂಜಿ ಚೂರು ಅನುಭವದ ಕೊರತೆ ಉಂಡು ಅವೆಲ್ಲ ಒಂಜಿ ಶಿಕ್ಷಣದ ಲೆಕ್ಕ ಮುಲ್ಪ ಮಂದಿರೋಡು ಕೊರ್ಪುನ ಒಂಜಿ ಮಸ್ತ್ ಅವಕಾಶಲುಂಡು ಜೋಕ್ಲೆಗೆ ಅವೇನು ತಿರುಪವನ ಇಡ್ಡೆ ಉದಾಹರಣೆಗೆ ಪನ್ಪುನಿಂದ ಒಂಜಿ ಗಣಪತಿ ದೀಪನಿಂದ ಒಂಜಿ ಎಲ್ಲೆ ಬಾಲೆ ಒಂಜಿ 4-5 ಸಲ ಅವಿನ ತೂಂಡ ಒಂಜಿ ಗಣಪತಿ ದೀಲೆ ಮಗ ಬಂಡ ಸೀದಾ ಬತ್ತದ ಗಣಪತಿ ದೀಪುಂಡು ಬಾರದೆರೆ ಪಾಡುನಿ ಹರಿ ಪಾಡುನಿ ಮುಗುಡೆದ ತಾರಾಯಿ ದೀಪುನಿ ಪರಂದ ದೀಪುನಿ ಬಚ್ಚಿದ ವಜ್ಜೆ ದೀಪುನಿ ಕಾಣಿಕೆ ದೀಪುನಿ ಎಡಾಂಡು ಗಣಪತಿ ದೀಪುನ ಆಡವು ದಾಯಿ ಬಾರದ ಕೊಡಿ ರೀಟೆ ಪಾಡೋಡವೇನು ಇದ ನಮಕ್ಲ ಕೆಲವರಿಗೂ ಗೊತ್ತಜ್ಜಿ ನಮ್ಮ ಬನ್ಪ ಬಾಲೆಗಂಡ ದುಂಬುದಿಂಚೆ ಮಲ್ತಿನದು ಇಡೀ ಅಕ್ಳು ಮಲ್ಪುರಾಂಚ ಮಲ್ಪುಲೆಂದು ಜೋಕ್ಲೆಗೆ ಐತ ಬಗ್ಗೆ ಪರಿಪೂರ್ಣ ಒಂಜಿ ತಿಳುವಳಿಕೆ ಕೊರೋಡು ನಮ್ಮ ದಾಯ ಬಾರದೆ ರೇಟೆ ಮಾಡೋಡು ದಾಯ ಅರಿಬೋಡು ದಾಯ ನಮ್ಮ ಉರ್ದು ಪದಂಗಿ ಬುಲೆ ಪೌಜನ ಕಂಡೋಡು ಅವು ಪಾಡ್ರ ಬಲ್ಯ ಮುಗುಡದ ತಾರ ಇದೆಯೋ ದಾಯ್ದೋಡು ತೌತೆ ತೆಕ್ಕರೆ ಪೀರ ಬುಲೆ ಪೌಜನ ಬಚ್ಚಿರ ಬಜ್ಜೆ ದಾಯಿ ಗಣಪತಿಗೆ ಲಾಡು ಚಕ್ಕಲಿ ವನ್ನಾಗ ಇಷ್ಟಾಗಿ ಅವು ದೈದಿಯರ ಬಲ್ಲಿ ಒಂದು ಪೂರ ಎಲ್ಲೆಲ್ಲಿಯ ವಿಷಯ ಅಂಡ ಎಲ್ಲೆಡೆ ಜೋಕ್ಲೆಗೆ ಇಂಚಿನ ಮಾತ ಒಂಜಿ ತಿಳುವಳಿಕೆಯನ್ನು ಕೊರೊಂದು ಪೋಂಡ ಜೋಕುಲ ಮನಸ್ಸಿಗೆ ಭಕ್ತಿ ಪನ್ಪುನ ಪುಟ್ಟುಂಡ ಆ ಜೋಕುಲು ನಿಜವಾದ ಎಡ್ಡೆ ಒಂಜಿ ವ್ಯಕ್ತಿತ್ವವನ್ನು ರೂಪಿಸರ ಸಾಧ್ಯ ಆಪುಂಡು ಅಂಚೆ ಅಯ್ಯಪ್ಪ ಸ್ವಾಮಿ ಮಂದಿರದ ಮೂಲಕ ಇಂಚಿನ ಎಡೆಡ್ಡೆ ಕೆಲಸಲು ಆವಡು ಮಾತೆರೆಗ್ಲ ಒಂಜಿ ಸನ್ಮಂಗಳ ಆಪುನಂಚಿನ ಕಾರ್ಯಲು ನಿರಂತರ ನಡತಂದು ಬರಡಂದಕ್ಕೆ ಏನೊಂದು ಈ ಉದಿಪನದ ಪಾತೆರನು ಅಂತಂದಿಲ್ಲೇ ನಮಸ್ತೆ. ವಿಜಯಲಕ್ಷ್ಮಿ ಪ್ರಸಾದ್ ರೈ ಕಾಲಿಮಾರ್ ಮೇರೆಗೆ ಧನ್ಯವಾದ. ಮುಂದಿನ ದಿನಟ್ಟು ಧರ್ಮ ಶಿಕ್ಷಣ ಕೊರಪುನಂಚಿನ ಕಾರ್ಯ ಈ ಕ್ಷೇತ್ರದ ಶೀಘ್ರವಾದ ಶ್ರೀಯುತ ತ್ಯಾಗನ್ ಸಾರ್ ಅಂಜನೆ ಆನಂದ ಮಾಸ್ಟರ್ನ ನೇತೃತ್ವಡು ಕೆಲವೇ ವಾರಡೆ ಈ ಕ್ಷೇತ್ರ ನಡಪೆರಡು ಕೆಲವೇ ಮುರಂಡ ಮೀಟಿಂಗ್ ಎಂಗಳು ಪಾತಿರ್ದು ಅತಿ ಶೀಘ್ರಡು ಈ ಕ್ಷೇತ್ರ ನಡಪೆರಡು ಪನ್ನೊಂದು ಶ್ರೀ ಅಯ್ಯಪ್ಪ ಮಂದಿರದ 48 ದಿನದ ಈ ಭಜನಾ ಕಾರ್ಯಕ್ರಮದ ಯಶಸ್ವಿದ ರೂವಾರಿನಗ್ಲೇನೆ ಎಂಗುಲೊಂಜಿ ಗುರುತಿಸವನಂಚಿನ ಅನಿವಾರ್ಯ ಎಂಗುಲು ಸಮಿತಿದ ಅಧ್ಯಕ್ಷರಾಯನಂಚಿನ ನಾರಾಯಣ ರೈ ಕಕ್ಕೆಮಜಲ್ ಶ್ರೀ ಸಂಚಾಲಕರಾಯನಂಚಿನ ಗಣೇಶ್ ಅಸೈಗೋಲಿ ಸಹ ಸಂಚಾಲಕರಾಯನಂಚಿನ ರಾಮಕೃಷ್ಣ ಪಟ್ಟೋರಿ ಮೆಗುಲು ವೇದಿಕೆ ಬದ್ದದೆ ಹುಲ್ಲೋಡು ಬಂಡದ ವಿನಂತಿ ಮೆಗಲ ಬಗ್ಗೆ ರಡ್ಡು ಕೊಲಬು ಕೊರೆಯರುಳ್ಳೇರು ಪ್ರಧಾನ ಕಾರ್ಯದರ್ಶಿ 48 ದಿನಗಳ ಸಂಧ್ಯಾ ಭಜನೆ ಕಾರ್ಯಕ್ರಮ ಇವತ್ತು ಮಂಗಳೋತ್ಸವದ ಈ ಶುಭ ಸಂಭ್ರಮದ ಹೊಸ್ತಿಲಲ್ಲಿ ನಾವು ಇವತ್ತು ಇದ್ದೇವೆ. ಇವತ್ತು 3 ಅಂದರೆ ತ್ರಿಮೂರ್ತಿಗಳು ಅಂತ ನಾವು ಹೇಳ್ತೇವೆ. ಒಬ್ಬರು ಅಧ್ಯಕ್ಷರು ನಾರಾಯಣ ರೈಗಳು, ಸಂಚಾಲಕರು ಗಣೇಶ್, ಹಾಗೆ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಮತ್ತು ನಮ್ಮ ಅರ್ಚಕರು ರಾಮಕೃಷ್ಣ ಪಟ್ಟೋರಿ. ಈ ಕ್ಷೇತ್ರದ ತ್ರಿಮೂರ್ತಿಗಳು, ಶಕ್ತಿಗಳು. ಈಗ ನಾರಾಯಣ ರೈಗಳ ಬಗ್ಗೆ ಇವಾಗಲೇ ತ್ಯಾಗ ಮಾಸ್ಟರ್ ಹೇಳಿದರು. ಈ ಮಾರ್ಚ್ 26 ನಮ್ಮ ಸಂಧ್ಯಾ ಭಜನೆ ಆರಂಭ ಆಗಿದೆ. ಅದರ 1 ವಾರದ ಹಿಂದೆ ನಾವೊಂದು ಇದಕ್ಕೊಂದು ಸಮಿತಿ ಮಾಡಬೇಕಂತ ಹೇಳ್ಕೊಂಡು ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಹೇಳಿದಾಗ ಒಂದಷ್ಟು ಜನ ನಾವು ಸೇರಿದೆವು. ಈ ಸಂಧ್ಯಾ ಭಜನೆ ಕಾರ್ಯಕ್ರಮ ನಾವು ಹೇಗೆ ಮಾಡಬಹುದು,
ಅಂತೇಳಿ ಅದಕ್ಕೆ ಒಂದು ಸಮಿತಿ ಮಾಡಬೇಕು ಅಂತ ಹೇಳಿ ಆಯಿತು. ಒಂದಷ್ಟು ಜನ ಬಂದರು, ಸಮಿತಿ ಮಾಡ್ತಾರೆ, ನಾವೆಲ್ಲ ಹೋಗೋಣ ಅಂತ ಹೇಳಿಕೊಂಡು. ಹಾಗೆ ಸಮಿತಿಗೆ ಒಬ್ಬರು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕಂತ ಕೇಳಿಕೊಂಡಾಗ ಯಾರು ಅಧ್ಯಕ್ಷರಾಗುವುದು, ಬೆಕ್ಕಿಗೆ ಗಂಟೆ ಯಾರು ಕಟ್ಟುವುದು ಅನ್ನುವಂಥ ಯೋಚನೆ ಬಂತು. ಎಲ್ಲರೂ ನಾನಾಗುವುದಿಲ್ಲ ಅಂತ ಹೇಳುವಾಗ ಕೊನೆಗೆ ಅದು ನಾರಾಯಣ ರೈ ಆಗಬಹುದು ಕಕ್ಕೆ ಮಜಲ್ ಅಂತೇಳಿ ಬಂತು. ಅದಕ್ಕೆ ಅವರನ್ನು ಒಪ್ಪಿಸಿದಾಗ ಅವರು ಒಂದು ಮಾತು ಹೇಳಿದರು, ಏನು, ಯಾರು ಇಲ್ಲದಿದ್ದರೆ ನಾನು ಮಾತ್ರನಾ, ಇಲ್ಲದಿದ್ರೆ ಬೇರೆ ಅವರ ಅಂತ ಕೇಳಿದರು. ಅದಕ್ಕೆ ನಾವು ಹೇಳಿದೆವು, ಯಾರು ಇಲ್ಲ ಇದಕ್ಕೆ ನೀವಲ್ಲ, ನೀವು ಇರುವುದರಿಂದ ಬೇರೆ ಯಾರು ಬೇಡ ಅಂತ ಹೇಳಿಕೊಂಡೆ. ಅದಕ್ಕೆ ಅವರ ಒಪ್ಪಿ ಆವತ್ತಿನಿಂದ ಇವತ್ತಿನವರೆಗೆ ಬಹಳ ವ್ಯವಸ್ಥಿತವಾದಂಥ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಬಂದರು. ಪ್ರತಿನಿತ್ಯ ಇಲ್ಲಿ ಸಂಜೆ 5 ಗಂಟೆಗೆ ದೀಪ ಉರಿಸುವಂತಹ ಕಾರ್ಯಕ್ರಮದಿಂದ ಹಿಡಿದು ಇಲ್ಲಿ ಸಮಾರಂಭ ಮುಗಿಯುವಲ್ಲಿವರೆಗೆ ಕೂಡ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಇದ್ದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಬಂದರು. ಅದರ ಜೊತೆಗೆ ಇಲ್ಲಿ ಅನ್ನದಾನಕ್ಕೆ ಬೇಕಾಗಿರುವಂತ ಊಟ ಮಾಡಲಿಕ್ಕೆ ಬಾಳೆ ಎಲೆ ಬೇಕು ಅಂತ ಹೇಳಿದ್ರೆ ಅದು ನಾನು ತರ್ತೇನೆ, ತೆಂಗಿನಕಾಯಿ ಬೇಕು ಅಂತ ಹೇಳಿದ್ರೆ ಅದು ನಾನು ತರ್ತೇನೆ. ಅವರ ಅಧ್ಯಕ್ಷರಾದ್ದಕ್ಕೆ ಅದು ನಮಗೆ ಸಾರ್ಥಕ. ಎಲ್ಲ ಪ್ರತಿನಿತ್ಯ ಕೂಡ ಇಲ್ಲಿ ಬೇಕಾದ ವಸ್ತುಗಳನ್ನ ಮನೆಯಿಂದ, ಯಾಕೆ ಅವರೊಂದು ಕೋಳಿ ಉದ್ಯಮವನ್ನು ಮಾಡ್ತಕ್ಕಂಥವ್ರು, ನಮಗೆ ಕೋಳಿ ಬೇಡ ಅಂತ ಹೇಳಿದ್ದೇವೆ. ಆದ್ದರಿಂದ ತರಕಾರಿಗೆ ಸಂಬಂಧಪಟ್ಟಂತ ಎಲ್ಲ ವಸ್ತುಗಳನ್ನು ಅವರು ಇಲ್ಲಿಗೆ ತಂದಾಗ್ತಾ ಇದ್ರು. ಯಾಕಂದ್ರೆ ನಮಗೆ ಅಧ್ಯಕ್ಷರು ಬೇಕಾಗಿರೋದು ಅಂತವರೇ. ಕೇವಲ ನನ್ನಂತವರು ಸುಮ್ಮಗೆ ಉತ್ಸವ ಮೂರ್ತಿ ಬಂದ್ರೆ ಏನು ಪ್ರಯೋಜನ ಇಲ್ಲ. ಹಾಗೆ ಅದಕ್ಕೆ ಒಪ್ಪಿಕೊಂಡು ಇವತ್ತು ಬಹಳ ಒಂದು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಕೊನೆಗೆ ಮಂಗಳೋತ್ಸವವನ್ನು ಭಜನೆಯ ಮೂಲಕವೇ ಅದಕ್ಕೆ ಮಂಗಳ ಹಾಡಿದ್ದು ಕೂಡ ಅವರ ನೇತೃತ್ವದಲ್ಲಿ ನಮ್ಮ ಗಣೇಶ ಮತ್ತು ವನಿತಾ ಇವರೆಲ್ಲ ಸೇರಿಕೊಂಡು, ಪ್ರವೀಣ್ ಸೇರಿಕೊಂಡು ಇದನ್ನು ಕೂಡ ಇದು ಮಾಡಿದ್ದಾರೆ. ಸೊ ಆ ರೀತಿಯಲ್ಲಿ ನಮ್ಮ ಒಂದು ಅಧ್ಯಕ್ಷರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇನ್ನು ಗಣೇಶ್ ನಮ್ಮ ಸಂಚಾಲಕರು, 48 ದಿವಸಗಳ ಭಜನಾ ಸಂಕೀರ್ತನೆ ಸಂಚಾಲಕರು. ಅವರಿಗೆ ಈ ಜವಾಬ್ದಾರಿ ಕೊಟ್ಟದ್ದು ಯಾಕಂತ ಹೇಳಿದ್ರೆ, ಅವರು ಈ ಭಜನೆಯ ನೇತೃತ್ವವನ್ನು ವಹಿಸುವವರು. ಬಹಳಷ್ಟು ಸಂಕೀರ್ತನಕಾರರಿಗೆ ತರಬೇತಿಯನ್ನು ಕೊಡುವುದರ ಮೂಲಕ ಇಲ್ಲಿ ಒಂದು ಭಜನಾ ತಂಡವನ್ನು ರಚನೆ ಮಾಡಿದವರು. ಇಡೀ ಊರೂರು ಸುತ್ತಿ ಎಲ್ಲೆಲ್ಲಿ ಭಜನಾ ಕಾರ್ಯಕ್ರಮ ಮಾಡ್ಲಿಕ್ಕಿದೆಯೋ ಅಲ್ಲಿಗೆ ತಮ್ಮ ಎಲ್ಲ ತಂಡಗಳನ್ನ ಕರ್ಕೊಂಡು ಹೋಗಿ ಅವರದೇ ಸ್ವಂತ ಖರ್ಚಿನಲ್ಲಿ ಕರ್ಕೊಂಡು ಹೋಗಿ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ತೋರಿಸಿದವರು. ಇಡೀ ಊರಿನ ಜನರಿಂದ ಒಳ್ಳೆಯ ಅಭಿನಂದನೆಯನ್ನು ಸ್ವೀಕರಿಸಿದವರು. ಬಹಳ ಉತ್ಸಾಹಿ ತರುಣ. ವೃತ್ತಿಯಲ್ಲಿ ರಿಕ್ಷಾ ಡ್ರೈವರ್ ಆಗಿ ಕೂಡ ಬಹುಶಃ ಅವರ ರಿಕ್ಷಾ ದಿನನಿತ್ಯ ಓಡಾಡ್ತಾ ಇರುವಂತದ್ದು ಇದೇ ಒಂದು ವಿಷಯಕ್ಕೋಸ್ಕರ. 48 ದಿವಸಗಳು ಎಲ್ಲೂ ಕೂಡ ಅವರು ಸ್ವಂತ ಬಾಡಿಗೆಯನ್ನು ಮಾಡಲಿಲ್ಲ. ಇಡೀ ಅದಕ್ಕೆ ಬೇಕಾದ ಇಂಧನ ಅದನ್ನೆಲ್ಲ ಖರ್ಚು ಮಾಡಿದವರ ಸ್ವಂತ ಖರ್ಚಿಂದ ಮಾಡಿದ್ದಾರೆ. ಹಾಗಿದ್ರೆ ಅವರನ್ನ ಸಂಚಾಲಕರು ಅಂತ ಮಾಡಿದ್ದಕ್ಕೆ ಏನು ತಪ್ಪಿಲ್ಲ, ಅರ್ಥಪೂರ್ಣವಾಗಿದೆ. ಅದಕ್ಕೋಸ್ಕರ ಅವರನ್ನ ನಾನು ಇವತ್ತು ಅಭಿನಂದಿಸ್ತಾ ಇದ್ದೇನೆ. ರಾಮಕೃಷ್ಣ ಪಟ್ಟೂರಿ ಅವರು ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು. ಅವರಿಗೆ ಯಾಕೆ ಅಭಿನಂದನೆ ಅಂತ ಹೇಳಿದ್ರೆ, ಅವರು ಮೊನ್ನೆ ಹೇಳಿದ್ದಾರೆ ಸಮಿತಿಯಲ್ಲಿ, ಅವರಿಬ್ಬರನ್ನ ಗುರುತಿಸಿ, ನೀವು ನನ್ನನ್ನು ಗುರುತಿಸುವುದಾದ್ರೆ ನಾನು ಅವತ್ತು ಇಲ್ಲಿಗೆ ಬರುವುದೇ ಇಲ್ಲ, ನಾನು ಗುಡಿಯ ಒಳಗೆ ಇರ್ತೇನೆ ಅಂತ ಹೇಳಿದರು. ಆದರೆ ಇವತ್ತು ಬಹುಶಃ ನಮ್ಮ ಸಮಿತಿ ಸದಸ್ಯರ ಒತ್ತಾಯ ಮೇರೆಗೆ, ನಮ್ಮ ತ್ಯಾಗಂ ಸರ್ ಅವರ ಒತ್ತಾಯ ಮೇರೆಗೆ ಅವರು ಇವತ್ತು ಬಂದು ಆಸೀನರಾಗಿದ್ದಾರೆ. ಅವರು ಯಾವ ಒಂದು ಅಭಿನಂದನೆಯನ್ನು ಸ್ವೀಕರಿಸುವವರಲ್ಲ. ಅವರು ಹೇಳಿದ್ದಾರೆ, ನಮಗೆ ಜನರಿಂದ ಸಿಗುವಂತ ಪ್ರೀತಿಗಿಂತ ಈ ಅಭಿನಂದನೆ ಮುಖ್ಯ ಅಲ್ಲ, ನಾನು ಮಾಡುವಂತ ಅರ್ಚಕ ಸೇವೆಯಿಂದ ನನಗೆ ನಂಬಿಕೆ ಪ್ರೀತಿ ಜನರು ಕೊಡ್ತಾರಲ್ಲ, ಅದೇ ನನಗೆ ಶ್ರೇಷ್ಠ ಅಭಿನಂದನೆ, ಅದಕ್ಕಿಂತ ದೊಡ್ಡ ಅಭಿನಂದನೆ ಇಲ್ಲ ಅಯ್ಯಪ್ಪನ ಮುಂದೆ ಅಂತ ಹೇಳಿದರು. ಆದ್ರೂ ಕೂಡ ಒಂದು ಸಾಂಪ್ರದಾಯಿಕವಾದಂತ ಒಂದು ರೀತಿಯಲ್ಲಿ ನಾವು ಒಂದು ಇವತ್ತು ಅಭಿನಂದನೆಯನ್ನ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ನಾವು ಇದು ಮಾಡೋದು ಅದು ಬಹಳ ಅರ್ಥಪೂರ್ಣವಾಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ಸ್ವಾಮೀಜಿಯವರು ಹೇಳುವಂತ ಒಂದು ಮಾತಿದೆ, ಅರ್ಪಣಾ ಸೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾರಿಗೆ ಅರ್ಪಣೆಯನ್ನು ಮಾಡ್ತಾರೋ, ಸೇವೆಯನ್ನು ಮಾಡ್ತಾರೋ, ಅದಕ್ಕಿಂತ ಮಿಗಿಲಾದ ಯಾವುದು ಕೂಡ ಇಲ್ಲ. ಸೇವೆ ಅನ್ನುವಂಥದ್ದು ಜನರನ್ನ ಗುರುತಿಸುವಂತ ಒಂದು ವ್ಯವಸ್ಥೆ. ಯಾರು ಸೇವಾ ರೀತಿಯಲ್ಲಿ ಮುಂದೆ ಬರ್ತಾರೋ ಜನ ಅವರನ್ನ ಗುರುತಿಸ್ತಾರೆ. ಕಿಸೆಯಲ್ಲಿ ಹಣ ಇದ್ದ ಮಾತ್ರಕ್ಕೆ ಜನ ಯಾರು ಗುರುತಿಸುವುದಿಲ್ಲ. ಯಾರು ಅದನ್ನ ದಾನ ಮಾಡುವಂತ ಮನಸ್ಸು ಬರ್ತದೆ ಅಂತವರನ್ನ ಜನ ಗುರುತಿಸ್ತಾರೆ. ಆ ಸೇವಾ ಮನೋಭಾವನೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಮುಖ್ಯ. ಬಹುಶಃ ಈ 3 ಜನರಲ್ಲಿ ಕೂಡ ಈ 48 ದಿವಸ ನಾವು ಕಂಡಿದ್ದೇವೆ, ಅದಕ್ಕಿಂತ ಮೊದಲು ಕಂಡಿದ್ದೇವೆ, ನಾಳೆಯಿಂದಲೂ ನಾವು ಕಾಣ್ತೇವೆ. ಸೊ ನಿಮಗೆಲ್ಲ ಅಯ್ಯಪ್ಪ ದೇವರು ಯಶಸ್ಸನ್ನು ಕೊಡ್ಲಿ, ಶಾಂತಿಯನ್ನು ಕೊಡ್ಲಿ, ನೆಮ್ಮದಿಯನ್ನು ಕೊಡ್ಲಿ, ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳುತ್ತಾ ನಿಮ್ಮನ್ನ ಈಗ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಗೌರವಿಸುವಂತ ಒಂದು ಕಾರ್ಯಕ್ರಮ. ಶ್ರೀ ನಾರಾಯಣ ರೈ ಕಕ್ಕೆಮಜಲು, ಶ್ರೀ ಗಣೇಶ್ ಅಸೈಗೋಳಿ, ಶ್ರೀ ರಾಮಕೃಷ್ಣ ಪಟ್ಟೂರ್ ಇವರಿಗೆ ಅಭಿನಂದನೆಗಳು.
8 ದಿನಗಳ ಸಂಧ್ಯಾ ಭಜನೆಯ ಕಾರ್ಯಕ್ರಮಕ್ಕೆ ದನಗಳನ್ನು ಸಮರ್ಪಿಸಿದಂತ ನಾರಾಯಣ ರೈ ಕಕ್ಕಿಮಜಲಿ ಇವರಿಗೆ ಅಯ್ಯಪ್ಪ ಮಂದಿರ ಆಸೆಗೋಳಿ ಇವರ ಪರವಾಗಿ ಗೌರವಾರ್ಪಣೆ. ಸಂಚಾಲಕರಾಗಿ ಸಂಪೂರ್ಣ 48 ದಿನಗಳ ಭಜನಾ ತಂಡಗಳ ರಚನೆ ಮಾಡಿಕೊಂಡು ಸಮಯ ಹೊಂದಾಣಿಕೆ ಮಾಡಿಕೊಂಡು ಸಂಪೂರ್ಣವಾಗಿ ಸಮಯವನ್ನು ಅಯ್ಯಪ್ಪ ಮಂದಿರದಲ್ಲಿ ತೊಡಗಿಸಿದಂಥ ಗಣೇಶ್ ಅಸೈಗೋಲಿ ಸೈಟ್ ಇವರಿಗೆ ಅಭಿನಂದನೆಗಳು. ಕ್ಷೇತ್ರದಲ್ಲಿ ನಿರಂತರ ಸೇವೆ ಮಾಡುತ್ತಾ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದುಕೊಂಡು ಸಂಧ್ಯಾ ಭಜನೆಯ ಪ್ರಮುಖ ಸಂಚಾಲಕರಾದ ಕೊನಾಜೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕೂಡ ಇರುವಂತಹ ರಾಮಕೃಷ್ಣ ಪಟ್ಟೋರಿ ಇವರಿಗೆ ಅಯ್ಯಪ್ಪ ಸ್ವಾಮಿ ಮಂದಿರ ಆಸೆಗೋಳಿ. ಹೊಸ ಚಿಗುರು ಹಳೆಬೇರು ಬಣ್ಣಗನ ಏನನು ಯಾನ आणि ಇಂದಕ್ಕೆ ಮೀಟಿಂಗ್ ಬೈಜಿ ಏನನ್ನು ಮಕ್ಕಳು ಸರ್ವಾನುಮತದ ಆಯ್ಕೆ ಮಾಡ್ತಿದ್ದೀರಿ ಅಂತ ಏನದು ದಾದ ಸಾಧ್ಯ ಆತನ ಹೆಂಗೆ ಗೊತ್ತಿಜ್ಜಿ ಆಂಡ ಎನ್ನೊಟ್ಟಿಗೆ 2 ಜನ ಕಾರ್ಗೆ ಚಕ್ರ ಕಟ್ಟದ ತಿರುಗಿನಕಲು ಗಣೇಶಲ್ಲ ರಾಮಕೃಷ್ಣಲ್ಲ ಅಂಚನೆ ಐತೊಟ್ಟಿಗೆ ಕೂಡ 2 ಜನ ಸೇರಿರಿ ದಯಾನಂದ ಕೊಣಾಜ ಬೊಕ್ಕ ತ್ಯಾಗ ಮಾಸ್ಟರ್ ಒಕ್ಕಂಜಿ ಚೇತನ್ ಮುಕ್ಕುಲ್ಲ ಕಾರ್ಗೆ ಚಕ್ರ ಇದೆ ಎನ್ನೊಟ್ಟಿಗೆ ಬಾರಿ ಬೆಂದಿರು ಅಂಡ ಮಕ್ಕಳೇನು ಮರಬೇರೆ ಸಾಧ್ಯ ಅಜ್ಜಿ ಚೇತನ್ನ ಟೀಮ್ ತಗಲು ಅಲ್ಲಿ ಕೊರೋನಾ ಟೈಮಡು ನಮ್ಮ ಕೈತಲ್ದೆ ಸಂಕಪಣ್ಣೆ ತೀರ್ದು ಪುನಗಲ ಹಾಕಲ್ಬೋದು. ಹಿಂದೂ ಸಂಪ್ರದಾಯದ ಪ್ರಕಾರನೇ ಅರ್ಣ ಅಂದೇನು ಪೂರ ಫ್ಯಾಮಿಲಿ దగ్గర ತುಯ್ಯರೆ ಬಿಡ್ತಿದ್ದೀರಿ ಹಣ ಮಕ್ಕಳ್ಬೋದು ಪಾತ್ರೆದು ಫ್ಯಾಮಿಲಿ దగ్గర ತೊಜಿಪಾದು ಅಂತ್ಯ ಸಂಸ್ಕಾರ ಪೂರ ನಮ್ಮ ಮಕ್ಕಳೇ ಮಲ್ತದು ಓಲೋ ರೂಡು ದೂರ ದೂರ ಕೊಲ್ಲುದು ಭಾರಿ ಬೇಲೆ ಮಲ್ತಿದೆ ಅವು ಮೆಚ್ಚೋಡಿನ ವಿಷಯ ಅಂಚೆನೆ ಪಕ್ಕ ಯಾನ 5 ಬಗ್ಗೆ ಯಾನು ಪಾತ್ರೆ ಅಂಡ ಅಡಿಗೆ ತಗೊಳ್ಳು ಆ ತೂತಗೆ ಕೈತಲು ಕುಲ್ಲುದು ಒರ್ತಿನ ಪುದರ್ ಬಂದ್ ಪೂಜಿ ದಯವಿದ್ದು ಕ್ಷಮಿಸ್ರೆ ಪುದರ್ ಬಂಡ ನಂಡ ಪಾಕ ಜನ ಕೆಲವರಿಗೆ ಬೇಜಾರ ರಜೆ ಯಾನ್ಲ ಬೈದ ಅಡಿಗೆಗೆ ಎನ್ನ ಪುದರ್ ಬಂಡಿಜೆ ರಜೆ ಸೇರಂದು ದಯಮಲ್ತಿದ್ದು ಬೇಜಾರು ಏನು వచ్చి 2 ವಸಂತನ ಕುಲ್ಲುಲೇರು ಒಂಜಿ ವಸಂತ ಪಂಡ ಅರ್ನ ಕಾಣದ ಕೈ ಪಂಪೇರು 6 ವೈಕಲು ಎದುರುಗು ತುಯ್ಯರು ಬತ್ತದು ಬೇಗ ದಿಕ್ಕೆಲು ಪೊತ್ತಾದು ಐಕ್ ನೀರು ದೀದು ಅರಿಬಾರ್ದು 6 ಬೋಪೇರು 5 ಬತ್ತನಗಳು ಅಡಿಗೆ ಮಲ್ತೊಂದಿದ್ದಾರೆ ಅಂಚನೆ ಮುದರಣ್ಣಿಪುರ ಒಕ್ಕಂಜಿ ವಸಂತಣ್ಣೆ ಬಣ್ಣ ಬೇರೆ ನಮ್ಮೊಟ್ಟಿಗೆ ಉಳ್ಳೇರು KSRP ಇದ್ದಾರೆ 6 ಒಂಜಿ ದಿನದ ಮೂಲ ತಪ್ಪಾದಿಜೇರು ಗೆಸ್ಟ್ ನಾಯ್ಕಳಿನ ಆಯ್ಕೆ ಮಲ್ಪುನಾಗ ಅರ್ನ ದುಂಬುದ ಕೈ ಅರ್ನ ಪಂಡ ಪೊಲೀಸ್ ಕ್ವಾರ್ಟರ್ ತಗ್ಲಿನ ಪೂರ ಹೆಚ್ಚಿನ ಸಂಖ್ಯೆ ತಗ್ಲಿ ನೀಡಿ ಬರ್ಪಾದಿನಾರು 6 ಸಾಧಾರಣ 48 ಮಂದಿ ಎನ್ನಲೇ ಕೊಡೊಂದಿ 500 ಜನರದ್ದು ಜಾಸ್ತಿ ಗೆಸ್ಟ್ ನಕಲು ದೀಪ ಬತ್ತಾದೇರು ಅವು ಒಂದು ವಿಶೇಷ ಅಂಚನೆ ಮಾತಿರ್ಲ ಸ್ವಯಂ ಸೇವಕರಾದ ಭಾರಿ ಭಾರಿ ಬೆಂತಿರು ಕೊಂಚನಕಲಿನ ಮರಪೆರೆ ಸಾಧ್ಯ ಇಜ್ಜಿ ಕೆಲವೊಂದು ತಂಡದಗಳು ಒಕ್ಕ ಒರಿಯರ್ದು ಏನೋ ಪೂಜಾರ್ ಬಂಡ ಪಂಪೂಜೆನೆ ತಂಡದಗಳ ಪೂಜಾರ್ ಬಂತೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂಪುರ ಅಸೈಗೋಳಿ ಒಕ್ಕ ನಾಗಬ್ರಹ್ಮ ಭಜನಾ ಮಂಡಳಿ ಪಟ್ಟೂರಿ ಆದಿಶಕ್ತಿ ಭಜನಾ ಮಂಡಳಿ ದಡಸಿ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಕಕ್ಕೆಮಜಲು ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಅಸೈಗೋಳಿ ವಿಷ್ಣು ಫ್ರೆಂಡ್ಸ್ ಮಂಜನಾಡಿ ಸ್ವಸಹಾಯ ಸಂಘಗಳು ಶ್ರೀಶಕ್ತಿ ಸಂಘಗಳು ಒಕ್ಕ ರಾಜ್ಯ ಮೀಸಲು ಪೊಲೀಸ್ ಅಸೈಗೋಳಿ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಒಕ್ಕ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಳ್ಳಾಲ ಒಕ್ಕ ನಾರಾಯಣ ಗುರು ಮಂದಿರ ಗ್ರಾಮ ಚಾವಡಿ ಒಕ್ಕ ಕೊಲ್ಯ ಮೊಕ್ಕಲ ಸೇವೆಲ ಭಾರಿ ಉಂಡು ಅಣ್ಣ ಬೆಂತನಗಳು ಮಾತ್ರ ಏರ್ಲ ದುಡ್ಡುಗೂ ಬೆಂತನಗಳು ಹತ್ತು ಊರೆರ್ಲಗಳು ದೇವರ ಮಿತ್ತು ಭಕ್ತಿ ಇದು ಸೇವೆ ಮಾಡ್ತಿದ್ದೀರಿ ಆ ಸೇವೆಗದ ಆಕಳಿಗೆ ಮಾತಿರ್ಲ ಆ ಅಯ್ಯಪ್ಪ ಸ್ವಾಮಿ ಮಾತೆರಿಗಳ ಆಯುರಾರೋಗ್ಯ ಕೊರದು ಎಡ್ಲ ಪೊರ್ಲುಡು ಕಾಪಾಡಂದು ದೇವರೆಡ ನಟ್ಟನೆ ಬೊಕ್ಕದಾದ ಅಂಡ ಇತ್ತ ಒಂಜಿ ಜವನೇರಿಗೆ ಪನ್ಪುಂಡು ಅಂಡ ಜವನೇರಿ ನನದುಂಬುದ ಕಾಲಡು ಬಾರಿ ಅಡಚಣೆದ ಕಾಲ ಅಂದು ಪನೊಲಿ ದಾಯೇನು ಪಂಡ ನಮ್ಮ ಸನಾತನ ಧರ್ಮೋಗಿನಿ 4 ಹಿಡಿದಲ ಅಡಚಣೆಲು ಬರೊಂದುಂಡು ವೈರಿನ ಅಂದು ಜಾಸ್ತಿ ಆವಡು ಅಪಗಾಂಡ ನಮ್ಮ ಈ ಜವನೇರು ಮಾತಿನ ಸಂಘಟನೆ ಆವಡು ಸಂಘಟನೆ ಆಂಡ ಮಾತ್ರಿನ ಮಾಯಿನಿ ಎದುರು ಸಾಯರ ಸಾಧ್ಯ ಉಂಡು ನಮ್ಮ ಸನಾತನ ಧರ್ಮ ಏಪ ಈ ಮನ್ನಡು ಒರಿಯಿಂದ ಆನಿಗೆ ಮಾತ್ರ ಇಡೀ ಪ್ರಪಂಚಡು ಮಾತಾ ಧರ್ಮದ ಒರಿಯರ ಸಾಧ್ಯತೆ ಉಂಟು ಏಪ ನಮ್ಮ ಸನಾತನ ಧರ್ಮ ಒರಿಜ ಮಾತಾ ಧರ್ಮದ
ಅವನಾಶ ಅದು ಒಬ್ಬನು ಒಂದು ದಿವಸ ಇರ್ತೀರಿ ಸ್ವಾಮಿ ವಿವೇಕಾನಂದರು ಬಂದಿರಿಗೆ ಮಾತಾಡೋಣ ಬೈಬಲ್ ಅವು ಕುರಾನ್ ಪೂರ ಮಿತ್ತು ಮಿತ್ತು ದೀತರಿಗೆ ನಮ್ಮ ಬಡ ದೇಶ ಭಾರತ ಪಂಡದ ನಮ್ಮ ಭಗವದ್ಗೀತೆ ಮಾತದ ಅಡೀಟು ದೀದಿತ್ತಿರಿಗೆ ಆಂಡ ಮಾತರಿಗೆ ಆಧಾರ ಸ್ತಂಭ ಹೋಗು ಬಂಡ ನಮ್ಮ ಭಗವದ್ಗೀತೆ ತಿರ್ತಿರ್ದು ದೆತ್ತಂದಾಂಡ ಮಾತಾ ಬೂಕುಲ ಅಡಿಮೇಲ ಅದು ಪೂರ್ವಜ ಅಂಚಾದ ಮಾತಾ ಧರ್ಮಗಳ ನಮ್ಮ ಸನಾತನ ಹಿಂದೂ ಧರ್ಮ ಆಧಾರವಾದುಂಡು ಏಪನ ನಮ್ಮ ಮರಪೆರಬಲ್ಲಿ ನಮ್ಮ ಜೋಗ್ಲಿಗೆ ಸನಾತನ ಧರ್ಮದ ಪಾಠನ ಮಾತಾ ನಮ್ಮ ಮಾತಿನಕಲು ಆಂಜನಕಲು ಮಾತಿನಕಲು ನೀನು ಸರಿಯಾದ ಕಲ್ಪಾದ ಕೊರಡು ಯಾಕಡೆ ಅಕ್ಕೆ ಬಂಡಲೆಗನೆ ನಮ್ಮ ದೇವಸ್ಥಾನಕ್ಕೂ ಬಣ್ಣಗ ಆ ರೀತಿ ಡ್ರೆಸ್ ಬಾಡೋಡು ನಮ್ಮ ಎಂಚ ಬರಡು ಬಂದ್ಬಿಡೇನು ನಮ್ಮ ಮಾತೆಲ್ಲ ತೆರೆಯೋ ನೋಡು ಎಂಕುಲ್ಲ ಒಂಜಿ 10, 15, 20 ದಿನ ಅನಗ ಕೆಲವು ಸರ್ತಿ ಬಂತ ಮಾತೆಲ್ಲ ಸೀರೆ ತುತ್ತೊಂದು ಬಲ್ಲೆ ಎಂದು ಅಂಡ ಕೆಲವರು ಅಂತೇಳಿ ಪೂರ ಫಾಲೋ ಮಾಡ್ಕೊಂಡು ಬೈದೇರಿ ಭಾರಿ ಸಂತೋಷ ಅಂಚಾದ ಮಾತೆಲ್ಲ ನಮ್ಮ ಹಿಂದೂ ಜವನೀರು ಮಾತೆಲ್ಲ ಸಂಘಟನೆ ಅವಡು ಆತು ಮಾತ್ರ ನಮ್ಮ ಈತು ಪೂರ ಕಾರ್ಯಕ್ರಮ ಮಲ್ಪ ನೆಮ್ಮದಿಡುಲ್ಲ ಸಂತೋಷಡು ನಮ್ಮ ಉಂಡು ತಿಂದದು ಜೆತ್ತೊಂದಲ್ಲ ಇದಕ್ಕೆ ಮೂಲ ಕಾರಣ ಏರು ಪಲ್ಲೆ ಏರುಗಳು ಗೊತ್ತಿಜ್ಜಿ ನಮ್ಮನ ಗಡಿಟ್ ಕಾತೊಂದಿಲ್ಲ ಆ ಮಿಲಿಟರಿ ತಕ್ಕಲು ಅಟ್ಲೆ ಏಪಲ ನಮ್ಮ ನೆನೆತು ನೋಡು ಆತು ಮಾತ್ರ ಪೊಲೀಸ್ ತಕ್ಕಲು ಆ ಪೊರ್ತುಗಗಳಿಗೆ ಅಟ್ಲೆ ಲೆಪ್ಪಿರ ಆ ಪೊರ್ತುಗು ಎಂಚಿನ ಕಾಲು ಹಿಡಿತನ ಇನ್ನು ಗುಡ್ದು ಪೂರ ನಂಗೆ ಕಾಪೆರ ಬೋಡ್ಪೇರಿ ಐದು ಪೂರ ನಮ್ಮ ಮನಸ್ಸು ಹಿಡಿದಿ ಒಂದು ನಮ್ಮ ಈ ಮಂದಿರ ಏರೇರು ಬೆಂದಿರ ಮಾಂತಿರ ದೇವರಿ ಎಡ್ಡೆ ಮಲ್ಪೇರಿ ಮಾತಾ ಭೇದ ಭಾವ ನಮ್ಮ ಜಾತಿದ ನೀನು ಪೂರ ಬಿಡ್ದು ನಮ್ಮ ಮಾತೆಲ್ಲ ಒಗ್ಗಟ್ಟಾದ ಮಾತಿರಲ್ಲ ನಮ್ಮ ಸನಾತನ ಧರ್ಮನು ಒರಿಪುಗ ಆ ಮಾತಿರಿಗಳ ದೇವರಿಗೆ ಎಡ್ಡೆ ಮಲ್ಪಡು ಒವ್ವೇ ಭೇದ ಭಾವ ನಮ್ಮ ಇಜ್ಜಂದೆ ನಮ್ಮ ಮಾತಿರಲ್ಲ ಎಡ್ಡೆಡುಪಗ ಆ ಅಯ್ಯಪ್ಪ ಸ್ವಾಮಿ ಮಾತಿರಿಗಳ ಅನುಗ್ರಹ ಮಲ್ಪಡು. ಮಂದಿರ ಸೇಗೋಡಿ ಸಂಧ್ಯಾ ಭಜನದ ಮಂಗಲೋತ್ಸವ ಕಾರ್ಯಕ್ರಮದ ಪ್ರಮುಖ ಲೇಸಾಯಿನಂಚಿನ ಆಶೀರ್ವಚನ ಕಾರ್ಯಕ್ರಮ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಶ್ರೀ ಗುರುದೇವ ದತ್ತ ಸಂಸ್ಥಾನ ಭುವನದೀಪಂ ಭಕ್ತಚಿತ್ತಾಬ್ಧಸೂರಂ ಸುರಗಣಪರಿಸೇವ್ಯಂ ಶಾಸ್ತಾರಂ ಪ್ರಣಮಾಮ್ಯಹಂ ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇಣ ಶಂಕಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಸಂಧ್ಯಾಕಾಲ ಅಂದ್ಕೊಂಡ ತ್ರಿಸಂಧ್ಯಾ ಅಂದುಂಟು. ಅವು ಪ್ರಾತಃ ಸಂಧ್ಯಾ, ಮಾಧ್ಯಾಹ್ನಿಕ, ಸಾಯಂ ಸಂಧ್ಯಾ ಅಂದು. ಈ ಸಂಧ್ಯಾ ಭಜನೆದ ಮಂಡಲ ಉಚ್ಚೈಲ ಹೆಸರು ನಮ್ಮ ಮಾತವುಳ್ಳ ಈ ಮಂಗಲೋತ್ಸವ ಅಂತ ಎಡ್ಡೆ ಪೊರ್ಲುಡು ಸಂಪನ್ನತೆ ಆಗ್ತದೆ. ಭಾರತ ದೇಶದ ಐಕೊಂಡೇರು ರಾಷ್ಟ್ರೀಯ ಆದರ್ಶ ಅಂದರೆ ಅಡ್ಡುಂಡಿಗೆ ವಿಚಾರ. ಅವು ರಾಷ್ಟ್ರೀಯ ಆದರ್ಶ ಹೊಂದಿಕೆಯಿಂದ ತ್ಯಾಗ ಬೊಕ್ಕ ಸೇವೆ ಅಂತೀವಿ ನಾವು. ತ್ಯಾಗ ಸೇವೆ ಐಡ್ದು ಭಾರತ ಪುರ್ಲಾಗ್ತದೆ, ಭಾರತದ ಮೌಲ್ಯ ಹೆಚ್ಚಾಗ್ತದೆ. ತ್ಯಾಗ ಬೊಕ್ಕ ಸೇವೆ ಇದು ನಂಗೆ ಬೋಡ್ತಾನೆ ಅವೇ. ಇನ್ನು ಎಣ್ಣೆ ಬಣ್ಣಗ ಬಂಡೇರು ಸೈನಿಕರನ್ನ ಬಗ್ಗೆ ನೆನಪು ಮಾಡ್ತೇವೆ. ನಮ್ಮ ಮೂಳ್ಕೊಳ್ಳೋದು ದಾನ ಮಾಡ್ಕೊಳ್ಳಿ, ಒಂಜಾತ ಆಗಲಿ ಶಕ್ತಿ ನಿಂಜ ಅವನ ಕೆಲಸ ಮಾಡ್ಕೊಳ್ಳಿ ಅತ್ತ. ನಮ್ಮ ಮಾತು ಒಂಜಿ ಧರ್ಮ ಸೇನಾನಿ ನಮ್ಮ ಮಾತು ಆವಳಿ ಅತ್ತ ಇದೊಂದು ಚಿಂತನೆ ಮಾಡ್ಕೊಂಡಂಚಿನ ವಿಚಾರಗಳ ಅಂತ. ಇಲ್ಲಿ ನಂಗೆ ಪನ್ನಡುತ್ತಾನೆ ಭಜನೆದ ಅಜನೆ ಅವು ನಿರಂತರ ಮಾತನ್ನ ಉಡೋದೆಲ್ಲ ಅವೊಂದು ಕೊಡು, ಪ್ರತಿ ಭಜನ ಮಂದಿರೋಡೆಲ್ಲ ಅವೊಂದು ಕೊಡು. ಭಜನದ ಅಜನಿಗೆ ಪೋಡಿಕೊನಮ್ಮ, ಭಜನದ ಅಜನಿಗೆ ಪೋಡಿಪರಿ ಹೆಚ್ಚಿ ದಾನಿಕೆಲ್ಲ ಭೂತ ಪ್ರೇತ ಪಿಶಾಚ ಡಾಕಿನಿ ಶಾಕಿನಿ ಬ್ರಹ್ಮರಾಕ್ಷಸ ಇತ್ತನಲ್ಲ ಭಜನದ ಅಜನೆ ಹಾಕೊಂಡು ಬಳ್ತಿರ್ಬೇಕು. ಐ ಕುಂತರಿಗೆ ಹಾಪಿದ ಅಲ್ಪ ದಾನಿಕೆ ನಂಚೆ ಶಕ್ತಿ ಅಲ್ಪ ಬೀಜದು. ಇನ್ನು ಎಡ್ಡೆ ಒಂದು ಉದ್ದೇಶದ ಎಡ್ಡೆ ಸಂಕಲ್ಪ ಸತ್ಸಂಕಲ್ಪ ಒಂದು ರೀತಿಯಲ್ಲಿ ಧರ್ಮ ಸಂಸ್ಕೃತಿಯ ಜಾಗೃತಿ ಆಗ್ತದೆ ಮೂಲಕ ಭಜನೆದ ಮೂಲಕವಾಗಿ. ಇನ್ನು ಪಣ್ಣಗ ಬಂಡೇರು ಬಂಜಿಗೆ ಒಣಸು ತೆನಸದ ಬಗ್ಗೆ ಪಣ್ಣಗಳು ಆಗಿದ್ದು ಪಂಡೇರು ದಾಸಿರ ಒಂಜಿಗಳಿಟ್ಟು ಪಂಡಿರತ್ತೆ. ಅನುಭವದ ಅಡುಗೆಯ ಮಾಡಿ ಅದಕ್ಕನುಭವಿಗಳು ನೀವೆಲ್ಲ ಸೇರಿ ಅನುಭವದ ಅಡುಗೆ ಮಾಡಿ ಖಾಲಿ ಇವನ ಸತ್ತ ಪಂಡನೆ ಇದು ಆಧ್ಯಾತ್ಮದ ಬಗ್ಗೆ ಆಯ್ತಾ ರಸ ತಿರ್ಲಿದು ಗುಡುಪಾಡೋದು ಪಂಡೊಂದು ಉಪನ್ಯಾಸ ಯಾರಿಗಳ ಯಾರು ಐದು ಪಂಡೊಂದು ಪೋಪಿಯ ಅತ್ತಿ ಪಿರ್ತಿತ್ತಿನಂಚಿನ ಸೇವೆ ಓಳುಂಡ ಅವು ಭಗವಂತಗೆ ಭಾರಿ ಪ್ರಿಯ ಅಂತ. ಇನ್ನು ಈ ಸದಾಚಾರ ಸಂಪನ್ನತೆ ಆಗ್ತದೆ. ಎಂಕು ತೋಜನೆ ಅಸೈಗೊಳಿದ ಈ ಭಾಗವು ಬಣ್ಣಗ ಸೆರಂಗದ ಅಪ್ಪನಕ್ಲೆ ಇಂತುನಾಗ ಭಾರತವು ಭವ್ಯತೆ ಒಂದು ಭವಿಷ್ಯ ಉಂಡಿಂಕಿನ ತೋಜ್ ಪಾಯನ ನಿಕ್ಲೆ ಎಡ್ಡೆಪ್ಪನ ಭಾವಿಸ್ತಾರೆ.
ನೆನಜಿಮೇಟ್ ಒಂತೆ ನಮ್ಮ ಜವ್ವಣಿರು ಸೈನಿಕರ ಲೆಕ್ಕ ಒಂಜಾತ ಧರ್ಮ ಸಂರಕ್ಷಣೆಗೆ ಎಂಗ್ಲಿಗೆ ತಯಾರುಳ್ಳ ಮುಂತು ನಂಚಿನ ಜವಣರೆ ಕೂಟ ಒಂಜಿ ಅಭಿನಂದನೆ ಪಂಡ ಹೆಚ್ಚಾವನ್ನು ನಿಂತು ಜಾಗೃತಿ ಆವು ಒಂದು ಎರಡು ಮುಖ್ಯವಾದ ವಿಷಯ ದೇಶದ ಮಲ್ಲ ಶಕ್ತಿಗಳು ಒಂದಕ್ಕೆಂಡ ಯುವಶಕ್ತಿಲ ಮಾತೃಶಕ್ತಿಲ ಇನ್ನಿಲ್ಲ ತುಳೆ ಈ ಚಾವಡಿಡೊಂದು ಅಪ್ಪೇಲಿ ಕುಳ್ಳಾಬೇರತ್ತ ಮಾತೃಗೆ ಹೆಚ್ಚಿಗೆ ಸ್ಥಾನಮಾನ ಕೊರ್ನಲ್ಪ ಭವಿಷ್ಯ ಉಂಡು ಒಂದರ್ಥ ಇಲ್ಲಡೆಗಳಿಗೆ ಸ್ಥಾನಮಾನ ಕೊರ್ಪೇರು ಅವು ಹೆಚ್ಚಿಗೆದ ಒಂದು ಪುಣ್ಯದ ವಿಷಯ ಎಲ್ಲ ಅಂತಂದು ಈ ಸಂದರ್ಭದಲ್ಲಿ ಏನು ಪಣವೆ ಭಾರತ ಮಾತೆ ಎಂದು ಪಂಡ್ಯಾರ ಅಪ್ಪನ ಚಿತ್ರ ತೋರಿದತ್ತ ನಂಗೆ ಐಕ್ ಭಾರತ ಮಾತೆ ಎಂದು ಪಂಡ್ಯಾರತ್ತೆ ಐಕ್ ಶ್ರೇಷ್ಠತೆ ಉಂಡತ್ತ ಇನಿ ಪಾತೆರುಡು ಅಂಡ ಮಸ್ತ್ ವಿಚಾರ ಪಾತೆರುಡು ಅಯ್ಯಪ್ಪ ನಡಿ ಪೋಪನಗಳಿಗೆ ಮಾತ ಎದುರುಡೊಂದು ಬೋರ್ಡು ಸ್ವಾಗತ ಮಾಡ್ತೀವಿ ಬನ್ನಿ ಬರ್ತಿ ಅಲ್ಪ ಬರ್ತಾನೆ ತತ್ವಮಸಿ ಎಂದು ಬರೀತಾರೆ ತತ್ವಮಸಿ ನಿಂಪಿನಲ್ಲಿ ಅಲ್ಪ ಅಕ್ಷರ ಮೂಡ್ದು ಬರ್ತಾನೆ ಅಂತ ತೋಜೋಳಿ ನಂಗೆ 4-5 ಅಕ್ಷರಗಳು ಐತೆ ಒಟ್ಟುಗಳು ತತ್ವಮಸಿ 4 ಅಕ್ಷರ ಒಂದು ಸಂಸ್ಕೃತ ಉಂಟು ಅವು ಹೆಂಚಿನ ಆಯ್ತ ಪೂರ್ಣ ವಿಚಾರ ಕೇಂದ್ರ ತತ್ ತ್ವಂ ಅಸಿ ಕಡಲ್ದು ತೆರೆ ಬರ್ತದೆ ಕಡಲ್ದು ತೆರೆ ಅಗತ್ಯ ಬದಲಬಹುದು ಕಡಲ್ದು ಸ್ವಚ್ಛತೆ ಅವಡುಂದಾಂಡ ಕಡಲ್ದು ತೆರೆ ಬೋಡು ಅವಾಗ ಕಡಲು ಭಗವಂತ ಅಂಡುಂದಾಂಡ ನಮ್ಮ ತೆರೆ ಇರ್ತಿಲೆಕ್ಕ ತೆರೆಕ್ಕಿಲ್ಲ ಭಗವಂತಗಳ ಮಿತ್ತು ಬತ್ತಲ ತೆರೆ ಮೆಲ್ಲ 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 ಹೋದು ಐಕ್ ಸೇರುಂಡತ್ತ ಅಂಚನೆ ನಮ್ಮ ಇಂಚಿ ಬೈದ ಬುಕ್ ಅಡಿಗೆ ಸೇರುಡ ಇಹರಿಂದ ಪರಕ್ಕೆ ಈ ಎರಡು ಆಯರಿಗೆ ಪೋಡುಂದಾಂಡ ನಂಗೆ ಭಜನೆ ಸಹಕಾರಿ ಅವಳ ಕಲಿಗೋಡು ಭಾರಿ ಶ್ರೇಷ್ಠ ಸ್ಥಾನಮಾನ ಗೆತ್ತು ಅಂದ್ರೆ ಈ ಭಜನೆ ಹೆಂಗೆ ಬೊಕ್ಕಲ ತೋಜನೆ ಕುಣಿತ ಭಜನೆ ಮತ್ತೊಂತೇಳಿ ಜೋಕು ಒಂತೆ ಬ್ರೇಕ್ ಡ್ಯಾನ್ಸಿಗೆ ಒಂತೆ ಬ್ರೇಕ್ ಪಾಡದೆ ಕುಣಿತ ಭಜನೆ ಪುರ್ಲುಡು ದಿಂಜಾಗತ್ತ ಕೊಂಚ ಅಭಿನಂದನೆ ಪಂಡ ಹೆಚ್ಚಾವಂದತ್ತ ಕುಣಿತ ಭಜನೆ ಎಲ್ಲೆಲ್ಲಿ ಕುಂಡೆ ಜೋಕಲ್ಲ ನಳಿಕೊಂಡು ಎಂಚೆಲ್ಲ ನಲಿಪಡಕ್ಕೆ ಅವು ಭಾರಿ ಖುಷಿ ಅತ್ತ ಒಂದು ರೀತಿಯಲ್ಲಿ ಆನಂದ ಆಪಡೆ ಜಂತುಲೆ ನಿಕ್ಲಿ ಮುಂದುವೇ ಪುರ್ಲದ ತಿರ್ಲು ನಮ್ಮ ಭಾರತ ದೇಶಡು ಮಾತ್ರ ನಂಗೆ ಸಾಧ್ಯತೆ ಉಂಟು ಇಂಚಿನ ದೇಶಡು ನಮ್ಮ ಉಳ್ಳಂದಾಂಡ ತತ್ ತ್ವಂ ಅಸೀನಿಪಿನ ಶಬ್ದವನ್ನು ವಿಮರ್ಶೆ ಮತ್ತು ತುಯ್ಯಂದಾಂಡ ಕೇಂದ್ರರಿಗೆ ಆತ್ಮವೆಂದರೆ ಏನು ಅಥವಾ ಮಾಶಿತೆ ಪಣೆಯರು ಗುಡುಪಾಲ್ ಸುಮಾರು ಪಣೆಯರು ಎಂತ ಮಾಡಿದ್ರು ಒಂದು ಸ್ವಲ್ಪ ಹೊತ್ತಾಗ್ತದೆ ಹೇಳುವ ಅವಾಗ ಆತ್ಮ ಎಂದರೆ ಏನು ನಮ್ಮನ್ನು ಮಾತೊಂದು ಪ್ರಶ್ನೆ ಬಂದ್ಬಿಡತ್ತೆ ಆತ್ಮ ಅಂದ್ಕೊಂಡ ಆತ್ಮವೇ ದೇವರು ಅಂತ ಪಂಡ ಇರುತ್ತಾ ಅಂಚ ದೇವರ ಆತ್ಮನೆ ಒಂದು ವಿಷಯ ಉಂಡತ್ತೆ ಗುರುಕುಲ ಪಂಡರಿಗೆ ಒಂದು ತಾರಾಯಿ ಕೊಂಡು ಬಲಯ ಪೇಂಟೆಡ್ ಹೋದೊಂದು ತಾರಾಯಿ ಪತ್ತೊಂದು ಬರ್ತತ್ತು ಇದು ತೆಂಗಿನಕಾಯಿ ಅಂತ ಪಂಡೆ ಗೊತ್ತಾಯ್ತು ಮರ ಬಿಡು ತೆಂಗಿನಕಾಯಿ ಹೌದು ಆದರೆ ಅದನ್ನು ಸಿಪ್ಪೆ ತೆಂಗಿ ಅಂತ ಪಂಡೆ ಚೆಪ್ಪುದು ಎತ್ತದ ಪಂಡೆ ಇದೆಂಥದ್ದು ತೆಂಗಿನಕಾಯಿ ಚೆಪ್ಪುದು ಎತ್ತಿ ಹಿಡಿದುತ್ತಲ್ಲ ತೆಂಗಿನಕಾಯಿ ಆ ಕೂರು ಮಾತ್ರ ದೆಪ್ಪಲ್ಲ ಅಂದ್ಕೊಂಡಾರ ಆಯ್ತು ಮೊಗಡ ಮಾತ್ರ ರಟ್ಟಲ್ಲ ಅಂದ್ಕೊಂಡೆ ದೆತ್ತನು ತೆಂಗಿನಕಾಯಿ ಅಂದ್ಕೊಂಡೆ ಅದರ ಸಿಪ್ಪೆಯನ್ನು ತೆಗೆದಾಯ್ತಲ್ವ ಇನ್ನು ಗೆರಟೆ ಉಂಟಲ್ವ ಅದನ್ನು ತೆಗಿ ಅಂದ್ಕೊಂಡೆ ತುಣ್ಣು ಅನ್ಕೊಳ ಅಂದ್ಕೊಂಡೆ ಆಯ್ತಲ್ಲ ನೀರು ಇರ್ತದೆ ದೆತ್ತಂದ್ರೆ ಬೊಲ್ದುದ ಜಾಗ ಉಂಟು ಆ ತಿಪ್ಪಿಲ್ಲ ದೆತ್ತಲಿ ಬೊಲ್ದುಲು ಮಾತ್ರ ದೆಪ್ಪಲ ನಂಡಿ ಈಗ ತೆಂಗಿನಕಾಯಿ ಬೊಲ್ದು ಮಾತ್ರ ತೆಂಗಿನಕಾಯಿ ಅವಾಗ ಚೆಪ್ಪುದಾಗತ್ತೆ ಈಜ ತಿಪ್ಪಿ ಬೋಡ್ಚ ಅವು ಮಾತ್ರ ಸೇರ್ನೇ ಪರಮಾತ್ಮೆ ಆಪಣೆ ಮಾತಿಟ್ಲ ವಾ ವಿಚಾರ ತೂಂಡಾಂಡ ಆತ್ಮಾವತ್ತು ಸರ್ವಭೂತಾನಿ ಮಾತೆಟ್ಲ ಭಗವಂತೆ ಉಳ್ಳಿ ಅಂತ ತಿಳುವಳಿಕೆ ನನಗೆ ಬತ್ತನಂದಾಂಡ ದ್ವೇಷ ಭಾವಗಳು ಮಾತ್ರ ದೂರ ಆದ ಪ್ರೀತಿ ಭಾವ ಒದಿಪೆರ ನನಗೆ ಸಾಧ್ಯತೆ ಉಂಟು ಐ ಪಂಪಿದ ರಾಗದ್ವೇಷಗಳ ನಿವಾರಣೆಗೆ ಭಜನೆ ಸಹಕಾರಿ ಓಡು ಭಜನೆ ಅಪ್ಪನ ಉಡಲ್ದ ರಾಗದ್ವೇಷ ಇದ್ದಿದೆ ಒಪ್ಪುರುಡೆ ನನಗೆ ಅನುಕೂಲ ಮಂತು ಕೊರ್ಪುನು ಒಂದು ಹೃದಯ ವಿಶಾಲತೆ ಅಂತ ಪಂಡಿರು ಐಕ್ ಭಜನೆ ಸಹಕಾರಿ ಆಪು ಸಂಸ್ಕೃತಿಗೆ ನೆನೊಂಜಿಪುದಾರ ಭಜನೆ ಆ ದಾಸರಿ ನಮ್ಮ ದಾಸ ಸಾಹಿತ್ಯದ ಇಂಚಪುರಿ ಅಂದ್ಕೆಂಡ ಒಂಜಾತು ಇತ್ತು ನಂಚಿನ ವಿಚಾರ ಹೊರತು ವ್ಯಾಸ ಸಾಹಿತ್ಯ ಭಾರಿ ಕ್ಲಿಷ್ಟ ಅಂದಂಡ ದಾಸ ಸಾಹಿತ್ಯ ಭಾರಿ ಸರಳವಾದ ಜನಗಳಿಗೆ ಎತ್ತವನ್ನ ಕೆಲಸ ಮಾಡ್ತಾನೆ ಆ ವೇದ ಉಪನಿಷತ್ತದ ಸಾರದಾಳ ಉಂಡ ಐದು ಮಾತ ಭಜನೆದ ಮೂಲಕ ಒಪ್ಪವನ ಕೆಲಸ ಅವು ಮತ್ತೊಂದು ಬರ್ತಾನೆ ನಾವು ಸರಳವಾದ ಜನಗಳಿಗೆ ಎತ್ತುನು ಒಂದು ಐತಾರ್ಥ ಭಜನೆ ಮಾಡ್ಕೊಂಡ ಒಂದು ಆಧ್ಯಾತ್ಮದ ಪುರ್ಲುಂಡು ದಾಯಿಗೆ ಅಯ್ಯಪ್ಪನ ಬಗ್ಗೆ ಉತ್ತಮ ಅನ್ಪಣಗಳನ್ನು ಹೊರ ತೂಳೆ ನಿಕ್ಲಿ ಒಳಾಂಡು ಒಂದು ಆಧ್ಯಾತ್ಮಿಕ ಒಂದು ಉದಾಹರಣೆ ಕೊರಡುವುದಾಂಡ ಆಧ್ಯಾತ್ಮ ವ್ಯಕ್ತಿ ಯಾರು ಒಂದು ಉದಾಹರಣೆ ಕೊರಡುವುದಾಂಡ ಅಯ್ಯಪ್ಪ ವೃತ್ತಧಾರೆಯನ್ನು ತೋಯ್ಪಾಳು ಅಯ್ಯಪ್ಪ ವೃತ್ತಧಾರೆಯನ್ನು ತೋಯ್ಪಾಳು ಅಕ್ಲಿಂದ ನಿಷ್ಠೆ ಸಂಯಮ ಅದು ಮಾತ್ರ ತೂಂಡುದಾಂಡ ಆಹಾರ ವಿಹಾರ ಮೀಪುಣೆ ಪತ್ತುಣೆ ಮಾತೆಟ್ಲೊಂದು ರೀತಿದ ವಿಚಾರಗಳು ನಮಗೆ ಇಟ್ಟುವರೆಗೆ ಸಾಧ್ಯತೆ ಆಗ್ತದೆ
ಇನಿ ಎಡ್ಡೆ ಉದ್ದೇಶದಿ ಒಂದು ಎಂಗಾನಿ ಶಿಲಾನ್ಯಾಸ ಬರಗಾತಿ ಅಂತ ಅನಿವಾರ್ಯ ಅದು ಮಾತೆ ಬರ್ತದೆ ಶಿಲಾನ್ಯಾಸ ಮಲ್ತುಕೋತೀರಿ ಇತರ ನೆನಪು ಅಂತೀವಿ ಅಡೆಗೆ ಪೋಪ್ ನೆನಪು ಅಂತೀವಿ ನೆನಪು ಅಂತೀವಿ ಬರೀ ಎಡ್ಡೆ ವಿಚಾರ ಇಂಕ್ಲು ಅಂತೆ ಸಂತೋಷ ಆಗ್ತದೆ ಈ ರೀತಿ ನಮಗೆ ಅಭಿವೃದ್ಧಿ ಆಗ್ತದೆ ನಾನೇನು ಉಡಲ್ದು ಇಲ್ಲಿ ಎಡ್ಡೆಪ್ಪು ಈ ಸಂದರ್ಭಗಳು ಬಯಕೊಂದಿಲ್ಲ ನಮ್ಮ ಏಪಲ ಆಧ್ಯಾತ್ಮ ಜೀವನ ನಮ್ಮವಾಗುದು ಆಧ್ಯಾತ್ಮ ಜೀವನ ಮನ್ಕಲ್ಪ ಸುಖ ದುಃಖಲೇನು ನಂಗೆ ಒಟ್ಟಿಗೆ ಸಮನ್ವಯ ಮಾಡ್ತಾರೆ ನನಗೆ ಸಾಧ್ಯತೆ ಆಗ್ತದೆ ಏರು ಆಧ್ಯಾತ್ಮದ ಬದುಕಿಗೆ ಅಂಟು ಬೇಡ ಆ ಕಡೆ ಶಾಂತಿ ಉಂಟು ನೆಮ್ಮದಿ ಉಂಟು ತುಲೇನಿಕ್ಕೆ ದಾನ ಸಂಶಯಗಳು ಇಜ್ಜಿ ನಾನು ಒಂದು ವಿಚಾರ ನಿಕ್ಲೆ ಎದುರು ಪಟ್ಟೊಂದು ಭಾರತ ದೇಶಗೂ ಒಂದು ಪೊಣ್ಣು ಮಗಲು ಬರ್ಪಾಲಿಗೆ ಭಾರತ ದೇಶವು ಅಮೇರಿಕದ್ದು ಪೊಣ್ಣು ಮಗಲು ಬರ್ಪಾಲಿಗೆ ಬರಡು ತೊಂದರೆ ಇಜ್ಜಿ ಅಕ್ಕನಿಗೆ ಮಾತ್ರ ಸ್ವಾಗತ ಮಾಡ್ತಾ ಇರತ್ತಾ ಎದುರ್ಕೊಂಡು ಇರತ್ತಾ ಮಾತೆಲ್ಲ ಆ ಪೊಣ್ಣು ಮಗಲು ಬತ್ತದಾನಾಗ ಪಂಡಲಿಗೆ ಹಿಂಗೆ ಒಂಜಿ ತಿಂಗಳು ಉಂಡು ಹೆಂಗೆ ಮೂಳು ಭಾರತ ದೇಶದ ಸಂಸ್ಕೃತಿದ ಅಧ್ಯಯನ ಮಲ್ಕೊಡು ಒಂದು ಆಸೆ ಆಗ್ತಾನೆ ಹಿಂಗೆ ಅಂಚೆ ಇಡೆಗೆ ಹೆಂಗೆ ಬೈದೆ ಹಿಂಗೆ ಗೊತ್ತೆ ಅವಕಾಶ ಮಂತು ಕೊರಡ್ಯ ಅದಕ್ಕೆ ಟೀಕೆ ಬಲ ಮಗ ಇಂಚು ಬಲ ಅಂತ ಕುಳ್ತಾರೆ ನಮ್ಮಗಳು ಎತ್ತು ಕುಳ್ಳವನ ಈ ಪೊರ್ಲುಕಿಲ್ಲ ಎತ್ತು ಆಯ್ಕೊಂಡು ಬಲ ಮಗ ನಮ್ಮ ಅಲ್ಪ ಕೊಳ್ಳುವುದು ಆರು ಬರ್ತಾನೆ ಸೇಮದೇನ ಬಗ್ಗೆ ಮಾತು ಬಾರಿಗೆ ಹೋಗಿ ಸಂಸ್ಕೃತಿದ ಪರಿಚಯ ಮಂತು ಕೊರಿಯರು ಆತು ಬರ್ತಾನೆ ಈ ಪದ ಏರಿ ಏಕಡೆ ಭಜನೆ ಮಂಡನಕ್ಕೆ ಒಳದಕ್ಕೆ ಇರೋದು ಇನ್ನು ಆರು ಎಲ್ಲ ನಮ್ಮ ಮಾಡಿ ಬರಡು ಬಂಡಿ ಅಲ್ಪ ಇಡ್ಲಿ ಪಾಯಸ ಮಾತಾಡಿ ನನಂಚ 28 ತಿರುಗಿದು 30 ದಿನದ ಅಧ್ಯಯನ ಮಂತ್ ತಲುಪುಂಡು ಮಗ ಮಂದದ ಅದು ಕಡೆಗೆ ನನ್ನ ಪಿರೆಯನ್ನು ದೇಶಕ್ಕೆ ಪೋಪೆಯನ್ನು ಪೋಣಾಗ 300 ಜನ ಬೀಳ್ಕೊಡೋದು 300 ಜನ ಆಡೆಗೆ ಪೋದಾನಾಗ ಆಲ್ಗರೆ ಐತಲೋ ಎನ್ನ ದೇಶದ ನನ್ನ 3000 ಜನ ಒಪ್ಕೊಡಿ ನನಗೆ ಕಾತೊಂದು ಭಾರತ ದೇಶದ ಪುರ್ಲದ ತಿರುದ ಪುಣ್ಯದ ವಿಚಾರ ಪತ್ತೊಂದು ಬೈದೆ ಅಂತ ಅಂಚಾದ ಮೂಳು 10 ಜನ ನನ್ನ ಸ್ವಾಗತ ಮನಪೇರು ಕಾತನ ಒಂದು ಪುರಿ ಬೈದಾರೆ ಒಂಜಿ ಪುರಿ ಬೈ ಅಂಡ್ ಇಲ್ಲಡೆ ಪೋಯಲು ಇಲ್ಲಡೆ ಪೋದಾನಾಗ ಇಲ್ಲಿಗೆ ಬೀಗ ಆಡಿದ್ರು ಕೇಂಡಲ್ ಕೈತಾಲದ ಇಲ್ಲದ ಇಲ್ಲಿ ಒಬ್ಬರು ಗಂಡಸರು ಇದ್ರಲ್ವಾ ಹಾಂ ಅವರು ಇದ್ದರು ಅವರೊಂದು ಹುಡುಗಿ ಬಂತು ಆ ಕಡೆಗೆ ಹೋಗಿ ಅದರೊಂದು ಹೆಂಗಸಿದ್ರಲ್ವಾ ಅವರು ಒಂದು ಗಂಡು ಬಂತು ಅಂತ ಈ ಕಡೆಗೆ ಹೋಗಿ ಕೀಲಿ ಕೈ ನಮ್ಮಲ್ಲಿ ಕೊಟ್ಟಿದ್ದಾರೆ ತೆಕೊಳ್ಳಿ ಈ ಬೀಗದ ಕೈಲಿ ಪತ್ತೊಂದು ಬರ್ತದೆ ಬೀಗದ ಎತ್ತು ಉಳೈಪೋಗುದಾನ ಗಾಂಡಿಗೆ ಅಯ್ಯೋ ಅವಸ್ಥೆನೇ ಮುಲ್ಪದ ಅಮ್ಮಿ ಓಡಿಕೊಂಡ ಅಪ್ಪೆ ಓಡಿಕೊಂಡ ನಮ್ಮ ದೇಶದ ಮದರ್ಸ್ ಡೇ ಫಾದರ್ಸ್ ಡೇ ಇಂಚ ಮಾತ್ರ ಮಲ್ಪದತ್ತೆ ಇದು ನಂಗೆ ಭಾರತ ದೇಶದ ಅಗತ್ಯ ಇದೆ ನಮ್ಮ ಅದಕ್ಕೆ ನಿತ್ಯದ ನಮ್ಮ ಮಾತೃದೇವೋ ಭವ ಅಂತ ಪನ್ಪ ಪಿತೃದೇವೋ ಭವ ಅಂತ ಪನ್ಪ ಆಚಾರ್ಯ ದೇವೋ ಪನ್ಪ ಒಂದು ರೀತಿ ನಮ್ಮ ಮೌಲ್ಯ ಉಂಡ ಕೈತ ಬಗ್ಗಿಟ್ಟು ಅಂಡ್ ಅಲ್ಲಿ ದಾನೆ ಉಂಟಲ್ಲ ಉಳೈಪೋಯಿನಲ್ಲಿ ಭಾರಿ ಬೇಜಾರಾಂಡಿ ಒಂದು ಕಾಕಿಗೆ ಬೇಡ ನಾನು ಸ್ವ ಇಚ್ಛೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಮತ್ತು ಬೇಜಾರದ ಸಂಗತಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂಜ ಸ್ವ ಇಚ್ಛೆಯಿಂದ ಆದರೆ ಮುಂದಿನ ಜನ್ಮವಿದ್ದರೆ ಅದು ಭಾರತ ದೇಶದಲ್ಲಿ ಬರಲಿ ಎಂದು ಬರಲಿತ್ತಲ್ಲಿಗೆ ಕಡೆ ಕೊಂಜಿ ಗೆರೆ ಏತು ಮೌಲ್ಯ ಉಂಡು ತುಲೆ ಆ ಭಾರತ ದೇಶದ ಮೌಲ್ಯ ಇಂಚ ಉಂಡು ತುಲೆ ನನಗೆ ಜನ್ಮ ಉಂಟು ಕಂಡ ಭಾರತದ ಬರಡು ಎಂದು ಬರೆಯಲ್ಲ ಅವತ್ತ ಮೌಲ್ಯ ನಂಗೆ ಅವು ಕೂಡೇನೆ 30 ದಿನಟ್ಟೆ ಅಂಚಿನ ಮೌಲ್ಯ ನಾನು ಪಿಜೊಂದಲ್ಲ ಅಂಡ ನಮ್ಮ ಮೂಳೆ ಪುಟ್ಟುದಿಲ್ಲತೆ ಮೂಳೆ ಬದುಕೊಂದಿಲ್ಲತೆ ನಮ್ಮ ಭಾರತೀಯ ಸಂಸ್ಕೃತಿ ಒರಿಪೊಡುವುದ ನಿಂಚಿನ ಶ್ರದ್ಧಾ ಕೇಂದ್ರಗಳ ಅಗತ್ಯತೆ ಉಂಟು ಧರ್ಮ ಸಂಸ್ಕೃತಿ ಅಂತ ಒಟ್ಟಿಗೆ ಹೋಗಿ ನಾವು ಪಣವುದ 2 ಮೋಣೆ ಇತ್ತಲೆಕ್ಕ ಒಂಜಿ ಮೊಣೆಲ್ಲ ಕರೆದು ಬಂದ ಅವು ಚಲಾವಣೆಗೆ ಬರ್ತಿದ್ದೆ ಅಂಚನೆ ನಮ್ಮ ಬದುಕಲ ನಡ್ಕೊಡುವುದ ಅಂಡ ಧರ್ಮ ಸಂಸ್ಕೃತಿ ನಂಗೆ ಬೋಡು ನಿಂಗೆ ಎಡ್ಡೆ ಸಮಯ ನಮ್ಮ ಮಾತ ಮೂಳು ಸೇರುವಂತ ಈ ವಿಚಾರ ಪಂಡು ನಾನು ಉಂಟಾವೆ ಒಂದು ಇಲ್ಲಡೆಗೆ ಬಿನ್ನೇರು ಬರ್ತೇನೆ ಸ್ವಾಭಾವಿಕವಾಗಿ ಬರ್ತೇನೆ ಮಾತು ಎಲ್ಲಡೆಗಿಲ್ಲ ನಮ್ಮ ಏತು ಜನ ಎದುರ್ಕೊಂಡು ಬಾ ಅಣ್ಣ ಬಾಜಲ್ ಆಗ್ತಾನೆ ಆಯಾಸ ಆಗ್ತಾನೆ ಬೆಲ್ಲ ನೀರು ಬೋಡ ಅಂದು ಕೇಳಿನಾಗನೇ ಬೆಲ್ಲ ನೀರಿನ ಬಣ್ಣನೇ ನಮ್ಮ ಆಯಾಸ ಜತ್ರ ಹೋಗ್ಬೋದು ಇತ್ತದ ಅಲಾಂಡ ಉಂಡ ಇದೇ ಕೋಲ್ಡ್ ಆವ ಹಾಟ್ ಆವ ಕಾಫಿ ಆವ ಟೀ ಆವ ನಾನು ಕೆಣೊಂದು ಬಣ್ಣನೇ ఆయన ಬಾಜಲ್ ತನ್ನತೆಗೆ ಉಂಟು ಬೊಡ್ಚಪ್ಪ ಯಾರು ನೀರು ಕೊಡಲಿಕ್ಕೆ ಆಡೆ ಎತ್ತು ಪೋಪೈತೆ ಅವಾಗ ನಮ್ಮ ಸಂಸ್ಕೃತಿ ಐಕ್ ಪಂಪಿರು ಒಂಜಿ ಇಲ್ಲಡೆಗೆ ಬಿನ್ನೇರು ಬರ್ತದ ಆಮೇಗ ಅಲ್ಲಿ ಇಲ್ಲದ ಯಜಮಾನ್ತಿನೆಲ್ಲ ಪಿದೆ ಹೊತ್ತಲ್ಲಿಗೆ ಏರಿ ಎಂಕ್ಲು ಬಲ್ಲೆ ಉಳ್ಳಾಯಿ ಹಾಂ ಎಂಕ್ಲು ಬರ್ಪಯ್ಯ ಅಂತ ಎಂಕ್ಲು 3 ಜನ ಬರ್ತಿದೆ 2 ಊರಿಗೆ ಬರ್ತೀನಿ ಏನ ಅವನು ಪಲ್ಲೆ ಒಂಜಿ ಪ್ರೀತಿ ಬೊಕ್ಕೊಂಜಿ ಕೀರ್ತಿ ಬೊಕ್ಕೊಂಜಿ ಸಂಪತ್ತು ಓವ ಅವನು ಪಲ್ಲೆ ಒರಿಯನ್ನು ಮಾತ್ರ ಬರ್ಪಣೆ ಅಂತ ಮಾತೆಲ್ಲ ಎಂಕ್ಲು ಬರ್ತದೆ ಈ ಅಕ್ಕೆ ಗಡಿಬಿಡಿ ಆಂಡಿ ಯಜಮಾನ್ಟಡೆ ಹೋದ ಅಂದೆ 2-3 ಜನ ಬೈದೇರಿ ಒರಿ ಬರ್ತೀನಿ ಏರಲ್ಲಿ ಪಡ್ಪಣ್ಣೆ ಕೀರ್ತಿ ಅವ ಪ್ರೀತಿ ಅವ ಸಂಪತ್ತು ಅವ ದಾದೆ ದೂಪಣೆ ಸಂಪತ್ತು ಬರಡೆ ಒಳಗೆ ಆಂಡ ಅದಕ್ಕೆ ಸಂಶಯ ಅಂడి ಮೆಲ್ಲ ಮಗಟ್ಟಾಗಂಡಲ್ಲ ಅಂದ ಮಗ ಇಂದು ಇಂಚೊಂದು ವಿಷಯ ಉಂಟು ಏರಲ್ಲಿ ಎಪ್ಪುಗ ಪಣ್ಣು ಪ್ರೀತಿ ಅವ ಕೀರ್ತಿ ಅವ ಸಂಪತ್ತು ನಮ್ಮೇಲೆ ಪಂಡೆ ಹಾಂ ದಾದಿ ಅಮ್ಮ ಪೊಕ್ಕಡೆ ಅಪ್ಪಯ್ಯನ ಉಂಡತ್ತ ಆಸ್ತಿ ಕೀರ್ತಿ ಬರ್ತದೆ ಆಂಡಲ್ಲ ಈ ಅಪ್ಪಗೆ ಒಂಚೂರು ಸಂಶಯ ಅಂಡ ಮರ್ಮಳು ಅತ್ತ ಅಂಡ ಇದು ಸೀರಿಯಲ್ ಮಾತಾಡ್ತದ್ದು ಮಾಮಿ ಮರ್ಮಳು ಒಟ್ಟಿಗೆ ಒಳ್ಳೆಯರು ಆಂಡ ಮಲ್ಲ ಸಂಗತಿ ಪನೋಡು
ಈತು ಸೀರಿಯಲ್ ಬಿಡಪ್ಪನೇನಂತ ಇಲ್ಲಿ ಬೇಟೆ ಅನ್ಪುಣೇನಂತ ಇವಳೆ ನೀನು ಓಮಣ್ಣ ಜೋಡ್ಪುಣ ಕೆಲಸ ಮಾಡ್ತಿಂದ ಒಂಜಿಷ್ಟು ಅವು ಸೂ ಕೊಡ್ತಾನಾಗ ಏತು ಗೊತ್ತು ಮುಂದಿನ ಸಂಚಿಕೆಯಲ್ಲಿ ನೋಡಿ ಒತ್ತುನೇ ಜಾಗದಲ್ಲಿ ಗೊತ್ತಿಲ್ಲ ಅಂದ್ರೆ ತುಲೆ ಒಂದು ವಿಷಯ ಆಂಡ ಅಲ್ಪ ದಾನಕ್ಕೆ ಮನ್ಮಲ್ ಪಂಡವಿಗೆ ಮಾಮೆ ನಮ್ಮ ಬಚ್ಚಿದ ನಮ್ಮ ಪ್ರೀತಿಯತ್ತೆ ಬರಡು ಅಂಚ ಮಲ್ಲ ಆಲೋಚನೆ ಮಂತಲ್ಗೆ ಈ ಅಪ್ಪೆದಾನೆ ಮಂತಲ್ಲಿ ಬರ್ತದೆ ಪ್ರೀತಿ ಬರಡು ಉಳಾಯಿ ಪ್ರೀತಿ ಬರಡಂದು ಪೊಗ್ಗುನಾಗ ಅದು ಇರುವೆಲ್ಲ ಉಳಾಯಿ ಉರುಂಬುದು ಉಳಾಯಿ ಬರ್ತಾಗೆ ಸೀದಾ ಯಾವನೊಳ್ಳೆ ಅಪ್ಪಗ ಪ್ರೀತಿ ಇತ್ತು ನಲ್ಪ ಸಂಪತ್ತುಲೊಂಡು ಕೀರ್ತಿಲೊಂಡು ಇಲ್ಲಿಗೆ 2 ಪಾತ್ರೆಗಳು ಇಜ್ಜಿ 5-3 ಕ್ಲಿಯರಿಗೆ ಹಾಕು ಈ ಅಸೈಗೊಳಿದ ಅಯ್ಯಪ್ಪ ಮಂದಿರದ ಪರಿಸರವು ಬರ್ತಾರೆ ನಿಮ್ಮ ಪ್ರೀತಿ ಉಂಟುವರಿಗೆ ಸಾಧ್ಯತೆ ಹಾಕಲು ಸಂಪತ್ತುಲೊಂಡು ಕೀರ್ತಿಲೊಂಡು ಅಂತ ಪಂಡೇರು ದಾನ ಪಣವದ ಎಲ್ಲ ಸರಿ ಆಯ್ತು ಕಾವೇ ಎಲ್ಲ ಸರಿಯಾವು ಈಚು ಮಲ್ಲ ಮನಸ್ಸು ಮಾಡ್ಕೊಂಡಾಗ ದಾಯಿಗೆ ಸರಿಯಾದ ಬಲ್ಲಿ ಅವು ಸೀರು ಒಂಜಿ ಅಯ್ಯಪ್ಪನ ಲಕ್ಷ್ಯ ಉಂಡು ಅಂದಾಂಡ ಲಕ್ಷ ಬರುವ ಐದಾಲ ಸಂಶಯಗಳಿಂಜಿ ಅವು ಎಲ್ಲ ಪೂರ್ತಿ ಆವಡು ನಾನು ಈ ಸಂದರ್ಭಡು ಪ್ರಾರ್ಥನೆ ಮಾಡ್ಕೊಂಡು ಕೊರತೆ ಬುಡ್ಚಿ ಅವು ಪೂರ್ಣ ಈ ಒಂದು ಒಂಜಿ ಲೇಸು ಯಾನ ದಿಂಜ ಸಮಯ ತಿನ್ಪುಜಿ ನೀವು ತೂರಂತೆ ಸಂಭ್ರಮ ಉಂಡು ಭಜನೆ ನಾವು ಕೊಂಚ ಮಾತನಿಕ್ಲೆಡ ಎಡ್ಡಿಪ್ಪುಂಟು ಓಡುದಾನ ಮುಳ್ಪಾಯಿನ ಕಟ್ಟುಬಳೆ ಪದ ನಿಕ್ಲಿ ಅಸೈ ಗೋಳಿನ ಮರತ್ತ ನೆನಪಾಗ್ತಕ್ಕ ನನಗೆ ಮಾತಾಡಿಲ್ಲ ಮರತ್ತ ನೆನಪಾಗತ್ತ ಅತ್ತಿ ಇತ್ತಿ ಆಳಿ ಅರಳಿ ಮರಕ್ಕಳುಲ್ಲ 4 ಜಾತಿಗಳುಲ್ಲ ಅವನಿಗ್ಲೇ ಗೊತ್ತು ಪುನಃ ಸಂಗತಿ ಐಕ್ ಮಾತ್ರ ಊರ್ದು ಮೂಲ ಮಿತ್ತಿರದು ಬೇರೆ ಜಪ್ಪುನೆ ಗೋಳಿದು ಮರದ ಮಿತ್ತಿ ಜಪ್ಪುನು ಬೇರೆ ಅಶ್ವತ್ಥೆಲ್ಲ ಮಿತ್ತಿರು ಜಪ್ಪುನು ನಮ್ಮ ಸನಾತನ ಹಿಂದೂ ಧರ್ಮ ಇಂಪಿನವು ಊರ್ದು ಮೂಲವಾಯ ಮಿತ್ತದ ಬೇರೆ ಐಕ್ ನಾಶಜ್ಜಿ ಎಂದ ಅರ್ಥ ಅಂಚನೆ ವಿಶೇಷತೆ ನಮ್ಮ ತೆರೆಯಿಂದಾಂಡ ನಮ್ಮ ಬದುಕಿ ಎಡ್ಡಾರಿಂದ ಕೊಟ್ಟು ಬೋಡ್ತೀನಿ ಈ ಸಂದರ್ಭದಲ್ಲಿ ಪಂಡೊಂದು ಸೇರಿನಂಚಿನ ಮಾತ್ರೆಗಳ ಯಾರು ಈ ಹಣ್ಣು ಅನ್ಕೊಂಡು ಬೇರೆ ಕೈತಲ್ಲ ಇತ್ತೆ ಬಂದರೆ ಇಲ್ಲದ ಅವಳಿಗೆ ಹೋಯ್ನೇವಲ್ಲ ಇದು ಒಳ್ಳೆ ಅಡಿಗೆ ಅನ್ಕೋತೇನೆ ಪೋತೆ ಗೊತ್ತುಂದರೆ ನೆನವರೆಗಡೆ ಅನ್ಕೊಂಡು ಬೊಕ್ಕರೆ ಅನ್ಕೊಂಡು ಅದು ಚೀಪೇದ ಮತ್ತೆ ಕೊಡ್ತೇವೆ ಇತ್ತೆ ಗುಟ್ಟು ಗೊತ್ತಾನೆ ಬೇರೆ 10 ಆಪಣ್ಣದು ಗೊತ್ತಾನೆ ಚೀಪೆ ಒಟ್ಟು ನಾವು ಒಳ್ಳೇದು ನಮ್ಮ ಒಟ್ಟು ಎಡ್ಡೆ ವಿಷಯ ಜವಣ ಇರ್ತಲ್ಲ ಲಕ್ಕೊಂತ ಇಂಕ್ಲು ಇಂಚ ಅಂದು ಕೆಲವು ವಿಚಾರ ಪಟ್ಟಿರಿ ಭಾರಿ ಖುಷಿ ಆಯ್ತು ನೀನೇನು ಲೆಕ್ಕ ಅನ್ಕೊಡ ಅದು ಬರ್ದು 1 2 3 4 5 6 7 ಎನ್ಮ ವರ್ಮ 10 ಅಂತಲೇ 10 ಅಂದಾಂಡ 30 ಅಂದರ್ಥ ಭಾರಿ ಪೊರುಳು ಸಂಪನ್ನತೆ ಆಗ್ತದೆ ಅಂತ ದಾಲ ಸಂಶಯಗಳಿದ್ವಿ ನೀವು ಮಾತ್ರ ತ್ಯಾಗಣ್ಣನ ಗುಟ್ಟುದೋದಿಲ್ಲ ಅರೆಗಳು ಗೊತ್ತು ನಿಮ್ಮ ಮಾತು ಎಂತ ಮಾಡ್ತಾರೆ ಮತ್ತೆ ಅವರು ಅರು ಪಣ್ಣವಣ್ಬರಿ ಅಂತ ಕಡಬಡ್ದು ಬರ್ತೀನಿ ಮಾರ ಅಂಡ ದೈಹಿಕ ಶಿಕ್ಷಕಲ್ಲ ಅಂದು ಒಂದು ಜಾಸ್ತಿ ಉಡಲ್ ಎಡ್ಡೆ ವಿಚಾರ ಪಟ್ಟೋಣ ಅಲ್ಲ ಅಂದು ಅಂಚಂದು ಆಡ್ಬಾಡ್ತಾರೆ ನಮ್ಮ ಹೆಡ್ ಮಾಸ್ಟರ್ ಅವ್ರು ಮಾಡ್ರೆ ಏರು ರವೀಣ್ ಅನ್ಬಂದು ರವೀಂದ್ರನ್ ಒಂದು ರೀತಿ ನೀನು ರಡ್ಡು ರವೀಂದ್ರನ ಕ್ಲೈಂಟ್ ಓದಿಲ್ಲ ಅಂದದೆ ರವಿ ಇಂಕಲಿಕ್ಕೆ ಭಾರಿ ಅರ್ಥಗಳು ಉಂಟು ಉದಿಪು ದೇವೇರು ಉದುಪುದಾರದ್ದು ಸೂರ್ಯ ಆ ದೇವರನ್ನ ಕಾರ್ಯದಾದ ಅಂತೇನು ಬರೋದು ಉದಿತೇವೆ ಕಂತಬೇಕು ಐಕ್ಲ ಮೂಜಿ ಸಂಧ್ಯಗಳು ಉಂಟು ಐನು ಬುಡ್ಪಣ್ಣ ಕೂಡ ಒಂದು ಉಪನ್ಯಾಸಕ್ಕೂ ಬೋಡ ಆ ವಿಷಯ ಏನು ಬರ್ತಿರೋದು ಆ ಸೂರ್ಯದೇವರು ದಾನ ಉಂಟು ಹೊರ ತೂಲೇನಿಕ್ಕೆ ಉಪ್ಪು ನೀರು ಮಿತ್ತದು ಎಡ್ಡೆ ಶಾಖ ಇತ್ತೆ ಇತ್ತು ವೈ ಶಾಖ ಇತ್ತೆ ಅಂದತೆ ವೈಶಾಖಲ್ಲ ವೈ ಶಾಖ ಈತು ಶಾಖದಾಯ್ತು ಮಾರ ಪಣಿಗಳು ಅಂತ ತಂಪಾಣಿ ಖುಷಿ ಆಯ್ತು ನಾವು ಮಾತಾಡಿಲ್ಲ ಉಪದ್ರ ಆಪಣೆಲ್ಲ ಕೊಡ್ಚಿ ಅಂಡ ಒಂಜಿ ರೀತಿದು ಆ ಸೂರ್ಯದೇವರ ಉಪ್ಪು ನೀರು ಮಾತ್ರ ಒಂಜಾತು ಮುಗಲು ಅಂತ ಮಿಂತು ಕೊಣಪೇರತ್ತ ಆಜಿಪಾದ ಕೊಣೋದು ಚೀಪದ ಬರ್ಸ ಕೊಡ್ಪೇರತ್ತ ಅರೆಗೊಂಜಿ ಧನ್ಯವಾದ ಕೊರಡ ಕೊಡ್ಚ ಈ ರವೀಂದ್ರನ ಒಂದು ಏತೆ ಸಂದೇಶ ಬರ್ತದೆ ತೆಗ್ಗಿರೋಡು ಕೊಕ್ಕಡೆ ಐತೆ ನಾರಾಯಣೆ ರಾಮಕೃಷ್ಣೆ ಗಣೇಶೆ ನನ್ನ ಶ್ರೀನಿವಾಸ ಎಂಚಿನ ಪುಜರುಂಡು ಮಾರೆ ಮುಲ್ಪ ನೆಡ್ತೂಲೆ ಏಕಲ ಅಕ್ಕೇನು ವಿಜಯಲಕ್ಷ್ಮಿ ವಿಜಯ ದಾಲ ಸಂಶಯ ಇಜ್ಜಿ ವಿಜಯನಿ ದಾಲ ಆಯ್ತು ಸಂಶಯ ಇಜ್ಜಿ ಪಂಡೇರು ಒಂಜಕ್ಕೆ ಯಾರು ನನಗೆ ಇಡೀ ಸಮಾಜನ ಒಟ್ಟು ಮಾಡ್ಕೊಡೋದಂದ್ರೆ ಒಂಜಕ್ಕೆ ಸಾಮರ್ಥ್ಯ ಉಂಟು ಅವ್ರ ಮಾತೃಶಕ್ತಿಯಿಂದ ಆಯ್ತು ನನಗೆ ಪುದಾರು ಯಾನಿ ಒಂದು ಹೆಚ್ಚಾತ ನಾನು ಬರ್ತೀನಿ ಪಾತ್ರೆ ಅಂತ ಮುಲ್ಪದ ಸಂಭ್ರಮದೊನಗ ಇಂದು ಸಂತೋಷ ಆಗ್ತದೆ ದೇವರಿಗೆ ಪೂಜೆದಾಗ ನನಗೆ ಮೇಲೆ ಅಷ್ಟೇ ಪಾತ್ರ ಮಾಡಿದ್ರು ನಮಗೆ ಕೊಂಚ ಧರ್ಮ ಶಿಕ್ಷಣ ಬೋರ್ಡು ಇನ್ನು ನಾನು ಎಕಡೊಂದು ಗಂಟೆ ಪಾತ್ರೆಯಲ್ಲಿ ಬರ್ತಾನೆ ಬ್ರಹ್ಮಕಲಶ ನಮ್ಮಕ್ಲೆ ತೀರ್ಥದಿತ್ತು ಗೊತ್ತುಂಡ ತೀರ್ಥಗೆತ್ತೀನಿ ಹೊರಿಗೆ ತಂದು ಪಾಯಸದೊಳಗ ಪಾದ ಹೊಡಿ ನೆನವರಿ ತಾರೀಕು ಪೂಜೆ ಉಂಟು ಬೊಕ್ಕೋರಿ ಪಿರೋದಾಗೆ ಕಲಿತೇವೆ ಅರ್ಧ ಬರ್ದು ಪಿರೋದಾಯನ ಮೋಣೆ ಕಲಿತೇವೆ ಅಂದಂತ ತುಲೆ ತೀರ್ಥದೆ ತೊಂದಾಗ ನಿಜವಾದ ಈ ಒಂಜಿ ಭೂತತ್ವ ಅಂದರೆ ನೀಕು ಪುದಾರ್ ಇನ್ನು ಅಗ್ನಿತತ್ವ ನೆತ್ತ ಮೊದಲಿಗೆ ಬರ್ತನಂದ ಇನ್ನೊಂಜಿ ತೀರ್ಥದೆ ತೊನ್ನ ಜಾಗ ನೆಟ್ಟು ಒಂಜಿ ಗೋಧಿದ ಮುರುಕುನಾಥ ನೀರು ನೆಟ್ಟು ಇರ್ಕೊಂಡು ಒಂಜಿ ಉದ್ಧರಣೆ ಅಂತ ಬಂದೆ ಈ ತೀರ್ಥಕ್ಕೆ ಪಾಡ್ಯನ್ನ ಪಾಯಸದ ಲೆಕ್ಕ ಬರ್ಪಣೆ ಹತ್ತಿ ಬಿಮ್ಮಗುದಿ ನಿಂತ ಮೈತ ಸ್ವರ ಬರೆಯವರಿಗೆ ಬಲ್ಲಿ
ಈ ಮುದ್ರೆಗೆ ಅದಿತಿ ಮುದ್ರೆ ಎಂದು ಕೂಡ ಈ ಮುದ್ರೆಗೆ ಅದಿತಿ ಒಕ್ಕಡೆ ಮಂತೊಂದು ಕೂಡ ಹೊಡ್ಚಾಯಿ ನೈಗೆ ಕೆಲವು ಕ್ರಮ ಉಂಟು ಕೇರಳದ ಮಂತ್ರ ಹೊಡ್ಚಾವು ವ್ಯತ್ಯಾಸ ಆಗ್ತದೆ ಮುದ್ರೆ ಬೇತೆ ಬೇತೆ ಮುದ್ರೆಗಳುಂಟು ಇತ್ತೆ ಈ ಹನ್ನೆರಡಕ್ಕೆ ನೀವೇನು ಮಾಡ್ತೀರಿ ಮಾರ ಧರ್ಮಕ್ಕೆ ಎಲ್ಲಿ ಆದರೂ ತೊಂದರೆ ಆದರೆ ಏನು ಮಾಡ್ತೀರಿ ಅಂತ ಕೇಳಿ ರಪ್ಪ ಪತ್ರ ಅದರ ಪತ್ತನ ಮುಷ್ಟಿನ ತುಳೆಗಾರ ಇಂದೇನು ಮುಷ್ಟಿ ಇದೆ ಇಂದು ಮುಷ್ಟಿ ಮುದ್ರೆ ಎಂದು ಕುದಾರ ದಯಂಕೇನ ಅದರ ಮಾಡನಟ್ಟು ಕೊರೋಳಿ ಬೊಕ್ಕದಾಲಜ್ಜಿ ಬೊಕ್ಕೊಂತೆ ಪೆದಮ್ಮುಂಡು ಈ ಬಿರಿಯಾನಿ ಒಳಗೆ ಇದು ಕೊರ್ಪಣೆ ಅಂತ ಕಾಯಾಡಿಂದ ಅವು ಬೇರೆ ವಿಷಯ ಅಂದರೆ ಅಚ್ಚ ಮುದ್ರೆಗಳು ಮಸ್ತ್ ಉಂಡು ಐಟ್ ಆರೋಗ್ಯನ ಎಡ್ಡೆ ಮಂತರಿಗೆಲ್ಲ ಹಾಕೊಂಡು ಪಕ್ಕಡೆ ಮಂತೊಂದು ಪೋಡ್ಚಿ ಪ್ರಾಣಾಪಾನ ವ್ಯಾನೋ ಉದಾನ ಸಮಾನ ಅಂತ ಪಂಚ ಪ್ರಾಣದ ಬಗೆತೆ ಮುದ್ರೆಗಳುಳ್ಳ ಹೆಚ್ಚಿಗೆ ಮುದ್ರೆಗಳು ಉಳ್ಳ ಐ ಇತ್ತ ಪಟ್ಟಣ ಪುರ್ತದ್ದು ಎಡ್ಡೆ ಒಂದು ಕಾರ್ಯಕ್ರಮ ಮಾತ್ರ ಪಾಲ್ಪಣಿಲ್ಲ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುತ್ತ ನಗಿಸುವುದು ಅತಿಶಯದ ಧರ್ಮ ಅಂದು ತೆರಿನ ಕವಿ ಪಂಡೇರತ್ತ ಎಡ್ಡೆ ಪದ ವಿಷಯ ಅಂತಾವು ನೆನನ ಪರಡುಂದಂಡ ತ್ಯಾಗದ ಭೋಗದ ಅಕ್ಕರದ ಗೇದ ಗೊಟ್ಟಿ ಅಲಂಪು ಇಂಪುಗಳಿಗೆ ಮಾದ ಮಾನವರಾಗಿ ಪುಟ್ಟಲೇ ಮೀನು ಕೋಗಿಲೆಯಾಗಿ ಪುಟ್ಟುವುದು ನಂದನದಲ್ಲೂ ಬನವಾಸಿ ದೇಶದಲ್ಲೂ ಒಂದು ಕಾವಿ ಭಾರಿ ಉಡಲ್ದಿಂಜಿದ್ದು ಪಂಡೇರತ್ತೆ ಮಾತ ಮಣಿಪಂದಿಗಳು ಜರಿ ಕ್ರಿಯಾಶೀಲರಾಗಲು ದಾಂಡ ಪಾತೆ ಉಂಡತ್ತ ಅಂತೂ ಅಸೈಗಳಿಗೆ ಬಂದಾಗ ಕ್ರಿಯಾಶೀಲತೆ ತುಯರಿಗೆ ಸಾಧ್ಯತೆ ಆಗ್ತದೆ ಪಂಡೊಂದು ಸೇರಿನಂಚಿನ ಮಾತ್ರ ದೇವರು ಎಡ್ಡೆ ಪುಡಿ ಪಾಡೋದು ಪ್ರಾರ್ಥನೆ ಅಂತ ಎಲ್ಲ ಪಾತ್ರ ಉಂಟಾರೆ ಅವರು ಚಿಂತನೆ ಪರಮಪೂಜ್ಯ ಸ್ವಾಮೀಜಿಗಳು ಕೂಡ ಬಹಳ ಒಳ್ಳೆಯ ರೀತಿಯ ಮಾರ್ಗದರ್ಶನದ ಮಾತುಗಳನ್ನು ಹೇಳಿದ್ದಾರೆ. ಅದರಲ್ಲೂ ಕೂಡ ನಾನು ಇವತ್ತು ನಾರಾಯಣ ಶೆಟ್ಟಿ ಅವರು ಮಾತಾಡಿದ ಇವತ್ತು ವೇದಿಕೆಯಲ್ಲಿ ಮಾತನಾಡಿದ್ದು ನಾರಾಯಣ ಶೆಟ್ಟಿ ಅವರು ಕೂಡ ಬಹಳ ಉತ್ತಮವಾಗಿ ಅವರ ಮಾತು ನನಗೆ ಬಹಳ ಒಂದು ಹಿಡಿಸಿದ ಯಾವುದು ಅಂತ ಹೇಳಿದ್ರೆ ಭಗವದ್ಗೀತೆ. ಆ ಭಗವದ್ಗೀತೆ ಎಲ್ಲ ಧರ್ಮಗಳಿಗೂ ಕೂಡ ಅಡಿಪಾಯ ಅಂತ ಒಂದು ಮಾತನ್ನು ಹೇಳಿದ್ರು. ನಿಜವಾಗಿಯೂ ಕೂಡ ಒಂದು ಒಳ್ಳೆಯ ಮಾತನ್ನು ಕೂಡ ಅಧ್ಯಕ್ಷರು ಮಾತನಾಡಿದ್ರು, ವಿಜಯಕ ಕೂಡ ಒಳ್ಳೆಯ ಮಾತನಾಡಿದ್ರು. ಒಟ್ಟಿನಲ್ಲಿ ಇವತ್ತು ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಎಲ್ಲರೂ ಕೂಡ ನಾವಿಲ್ಲಿ ಸೇರಿದ್ದೇವೆ. ನಿರಂತರವಾದ 48 ದಿವಸಗಳ ಕಾಲ ನಡೆದಂಥ ಭಜನೆ ಸ್ವಾಮೀಜಿ ಕೂಡ ಹೇಳಿದ್ರು ಪತ್ಯೆತ್ತಿನ ಅಪಮತ್ತು ಅಂತ. ಖಂಡಿತವಾಗಿ ಒಂದು ದಿವ್ಯ ಶಕ್ತಿ ಯಾವ 35-40 ವರ್ಷಗಳ ಹಿಂದೆ ಯಾವ ರೀತಿ ಈ ಕ್ಷೇತ್ರ ಅಥವಾ ಈ ಮಂದಿರ ಇಲ್ಲಿ ದೇವತಾ ಕಾರ್ಯ ನಡೆಯುತ್ತಿತ್ತು ಎಂಬುದನ್ನು ಬಿಡಿಬಿಡಿಯಾಗಿ ಬಿಡಿಸಿ ನಮ್ಮ ಶ್ರೀನಿವಾಸ ಶೆಟ್ಟಿ ಅವರು ತಿಳಿಸಿದರು. ಇವತ್ತು ಖಂಡಿತವಾಗಿಯೂ ಶ್ರೀ ಕ್ಷೇತ್ರಕ್ಕೆ ಸಾನ್ನಿಧ್ಯ ತುಂಬಿದೆ ಅಂತ ನಾನಂತೂ ಖಂಡಿತವಾಗಿ ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಜನ ಬಂದು ಅತ್ಯಂತ ಪ್ರಾಮಾಣಿಕವಾಗಿ ಭಯಭಕ್ತಿಯಿಂದ ಒಂದು ಭಜನೆ ಅಂತ ಹೇಳಿದ ತಕ್ಷಣ ಆ ಒಂದು ನೃತ್ಯ ಭಜನೆ ನೋಡಿದಾಗ ನನಗೆ 6 ಗಂಟೆ ಅಂತ ನಮ್ಮ ಪತ್ರಿಕೆಯಲ್ಲಿ ಮುದ್ರಣವಾಗಿತ್ತು. 6:30 ಬಂದು ನಾನು ಆ ಭಜನೆಯನ್ನು ವೀಕ್ಷಿಸುವ ಒಂದು ಸೌಭಾಗ್ಯ ಕೂಡ ನಮಗೆ ಸಿಕ್ಕಿತು. ಇವತ್ತು ಭಜನೆ ಬಹಳ ಶ್ರೇಷ್ಠವಾದದ್ದು. ದೇವರನ್ನ ಅತ್ಯಂತ ಸಮೀಪವಾಗಿ ನಾವು ದೇವರ ಆ ಒಂದು ಸಂಬಂಧವನ್ನ ಬೆಳೆಸುವಲ್ಲಿ ಭಜನೆ ಬಹಳ ಮಹತ್ತರವಾದದ್ದು. ಆದ್ರಿಂದ ಒಳ್ಳೆಯ ಒಂದು ಕೆಲಸವನ್ನ ಈ ಸಮಿತಿಯವರು ಮಾಡಿದ್ದಾರೆ. ನಿರಂತರವಾದ 48 ದಿವಸಗಳ ಭಜನಾ ಕಾರ್ಯ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಇವತ್ತು ನಮ್ಮ ಹರೇಕಲದಲ್ಲೂ ಕೂಡ ಇಷ್ಟವರೆಗೆ ದೇವಸ್ಥಾನ ಇರಲಿಲ್ಲ. ಅಲ್ಲೂ ಕೂಡ ಸುಮಾರು 600 ವರ್ಷಗಳಿಂದ ಪರಮಪೂಜ್ಯ ಸ್ವಾಮೀಜಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಹಳಷ್ಟು ಜನ ಇಲ್ಲಿಂದ ಕೂಡ ನೀವೆಲ್ಲ ಬಂದಿದ್ದೀರಿ. ಅರ್ಧನಾರೀಶ್ವರ ಅಂತೀರಿ. ಅರ್ಧನಾರೀಶ್ವರ ಈ ಜಿಲ್ಲೆಯಲ್ಲಿ ಆ ಕ್ಷೇತ್ರ ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಇಲ್ಲ. 600 ವರ್ಷಗಳ ಹಿಂದೆ ಭೂಮಿಯಲ್ಲಿ ಭೂಗತಾಗಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಿ ಕೇಳಿದ್ರು ಕೂಡ ನಿಮ್ಮ ದೇವಸ್ಥಾನ ಪ್ರಥಮವಾಗಿ ಸರಿಯಾಗಬೇಕು ಅಂತ ಚಿಂತನೆ ಕಂಡು ಬಂದಂತೆ ಇವಾಗ ಬಹಳ ಸುಂದರವಾದ ದೇವಸ್ಥಾನ ಇಡೀ ನಮ್ಮ 3 ಗ್ರಾಮ ಒಂದು ಮಾಗಣಿಯವರು ಸೇರಿಕೊಂಡು ಆ ಕೆಲಸವನ್ನ ಮಾಡಿದ್ರಿಂದ ಇವತ್ತು ಒಳ್ಳೆಯ ಒಂದು ಶ್ರೀ ಕ್ಷೇತ್ರದ ಆ ಒಂದು ಪುನರ್ನಿರ್ಮಾಣ ಆಗಿದೆ. ಅಲ್ಲೂ ಕೂಡ ನಿರಂತರವಾಗಿ ಮೊನ್ನೆ ಬ್ರಹ್ಮಕಲಸ ಆಗಿದೆ. ನಾಡಿದ್ದು 23ಕ್ಕೆ ದೃಢ ಕಲಸ ಆಗ್ತದೆ. 23ಕ್ಕೆ ದೃಢ ಕಲಸ ಆಗ್ತದೆ. ನೀವೆಲ್ಲರೂ ಕೂಡ ದೃಢ ಕೆಲಸದಲ್ಲಿ ಭಾಗವಹಿಸಬೇಕಂತ ವೇದಿಕೆಯಲ್ಲಿ ಹೇಳುತ್ತಾ ನಾವು ಕೂಡ ನಿರಂತರವಾಗಿ ಭಜನೆಯನ್ನ ಮಾಡ್ತಾ ಇದ್ದೀವಿ. 8:30 ಗಂಟೆಗೆ ಎಲ್ಲ ಮುಗಿತಿದೆ. ಪ್ರತಿ ದಿವಸ 6 ಗಂಟೆಯಿಂದ 7 ಗಂಟೆಯಿಂದ 8:30 ತನಕ ಅಲ್ಲಿ ಭಜನಾ ಕಾರ್ಯಕ್ರಮ ನಡೆಯುತ್ತಾ ಇದೆ. ನಾಡಿದ್ದು 23ಕ್ಕೆ 48 ದಿವಸ ಆಗಿದೆ ದೃಢ ಕೆಲಸ. ಯಾವತ್ತೂ ಕೂಡ ದೇವತಾ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು. ಇವತ್ತು ಬಹಳ ಖುಷಿ ಅನ್ನುವಂಥದ್ದು ಬಹಳಷ್ಟು ಮಾತೆಯರು ಎಲ್ಲಿ ಸೇರ್ತಾರ ಅಲ್ಲಿ ಖಂಡಿತವಾಗಿಯೂ ಒಂದು ಶ್ರದ್ಧಾ ಭಕ್ತಿ ಇದೆ ಎಂಬುವಂಥದ್ದು ನಮ್ಮೆಲ್ಲರ ಆ ಅನುಭವ. ಇವತ್ತು ನಮ್ಮ ಮಕ್ಕಳಿಗೆ ಕೂಡ ಆ ರೀತಿಯಾದ ಶಿಕ್ಷಣವನ್ನು ಕೊಡುವಂಥ ಜವಾಬ್ದಾರಿ ನಮಗೆ ಇದೆ. ಒಂದು ಗುಣಮಟ್ಟದ ನೈತಿಕತೆ ಇರತಕ್ಕಂಥ ಮೌಲ್ಯಾಧಾರಿತ ಶಿಕ್ಷಣವನ್ನ ನಾವು ಕೊಟ್ಟಾಗ ಆ ಮಕ್ಕಳು ಕೂಡ ಒಂದು ಒಳ್ಳೆಯ
ಭಾರತದ ಪ್ರಜೆಗಳಾಗಿ ಬಾಳಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ತಂದೆ ತಾಯಿಯಲ್ಲಿ ಕೂಡ ಆ ರೀತಿ ಕನಸಿದೆ. ನನ್ನ ಮಗ ಹಾಗೆ ಆಗಬೇಕು, ನನ್ನ ಮಗಳು ಹೀಗೆ ಆಗಬೇಕು ಎಂಬ ಕನಸನ್ನು ಇಟ್ಕೊಂಡು ಮಾಡುವಂಥ ಕೆಲಸ. ಇವತ್ತು ಒಂದು ಮೂರ್ತಿ, ನಮ್ಮ ಅರ್ಧನಾರೀಶ್ವರ ಮೂರ್ತಿ, ಸುಂದರವಾದ ಆ ಮೂರ್ತಿಯನ್ನು ನೋಡುವಾಗಲೇ ನಮಗೆ ಒಂದು ರೀತಿಯಾದ ಭಕ್ತಿ ಬರ್ತದೆ. ಆ ಶಿಲ್ಪಿ, ನಮ್ಮ ಕಾಸರಗೋಡಿನ ರಾಜ್ಯ ಶಿಲ್ಪಿ ಅವರು ಕೆತ್ತಿದಂಥ ಮೂರ್ತಿ, ಯಾವ ರೀತಿ ಆ ಮೂರ್ತಿಯನ್ನು ಕೆತ್ತಿದ್ದಾರೆ, ಆ ಒಂದು ಸುಂದರವಾಗಿ ಆ ಒಂದು ಮಂತ್ರ, ಅದರ ತಂತ್ರಗಾರಿಕೆ ಏನು ಇದೆ, ಆ ಮೂಲಕ ಶ್ಲೋಕಾಚರಣೆಯಿಂದ ಅದನ್ನು ಕೆತ್ತುವಂಥದ್ದು. ನಾವು ಆ ಮಕ್ಕಳನ್ನು ಕೂಡ ಆ ರೀತಿ ಕೆತ್ತಬೇಕು ಅಂತ, ಆ ಮಕ್ಕಳನ್ನು ಕೂಡ ಆ ರೀತಿ ಒಂದು ಮೂರ್ತಿಯ ರೂಪದಲ್ಲಿ ಕೆತ್ತಿದಾಗ ಆ ಮೂರ್ತಿ ಏನಾಗ್ತದೆ ಅಂತ ಹೇಳಿದ್ರೆ ಗರ್ಭಗುಡಿಯಲ್ಲಿ ಪೂಜೆಗೆ ಬರ್ತದೆ. ಆ ಮೂರ್ತಿ ಸ್ವಲ್ಪ ವಕ್ರ ಆದರೆ ಅದರಲ್ಲಿ ಆ ಮೂರ್ತಿ ಪೂಜೆಗೆ ಅಥವಾ ಒಡಕು ಬಂದರೆ ಆ ಮೂರ್ತಿ ಪೂಜೆಗೆ ಆಗುವಂಥದ್ದಲ್ಲ. ಆದ್ರಿಂದ ಆ ರೀತಿಯಾದ ಮಕ್ಕಳನ್ನ ನಾವು ಈ ಚಿಕ್ಕಂದಿನ ಇರತಕ್ಕಂಥ ಸಂದರ್ಭದಲ್ಲಿ ನಾವು ತಯಾರು ಮಾಡಿದಾಗ ಬರತಕ್ಕಂಥ ದಿನಗಳಲ್ಲಿ ಆ ಮಗುವಿನಿಂದ ಒಂದು ಭವ್ಯ ಭಾರತದ ಒಂದು ಏನು ರಚನೆ ಇದೆ ಅದು ಆಗ್ಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಆ ಮೂಲಕ ನಮ್ಮ ಧಾರ್ಮಿಕ ಸನಾತನ ಧರ್ಮ ಅಂತೇಳಿ ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಧರ್ಮಕ್ಕೆ ಅಡಚಣೆ ಅಥವಾ ಹಾನಿ ಆದರೂ ಕೂಡ ಇವತ್ತಿಗೂ ಕೂಡ ಸನಾತನ ಧರ್ಮವಾಗಿ ಉಳಿದಿದೆ, ಮುಂದಕ್ಕೂ ಕೂಡ ಉಳಿದಿದೆ. ಆದ್ರಿಂದ ಸನಾತನ ಅಂತ ಹೇಳಿದ್ರೆ ಆದಿ ಮತ್ತು ಅಂತ್ಯ ಇಲ್ಲದ್ದು ಯಾವುದೇ ಸನಾತನ ಅಂತಿದೆ. ಆದ್ರಿಂದ ನಮ್ಮ ಧರ್ಮಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಆ ರೀತಿಯಾದ ಒಂದು ಪವಿತ್ರವಾದ ಧರ್ಮದಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ಇವತ್ತು ಯಾವುದೇ ವಿಷಯದ ಕಡೆ ಹೋದ್ರೂ ಕೂಡ ಈ ರೀತಿಯಾದ ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರಗಳು ಎಲ್ಲೂ ಕೂಡ ಕಾಣಲಿಕ್ಕೆ. ಇವತ್ತು ವಿದೇಶದಿಂದ ಬರ್ತಾರೆ ನಮ್ಮಲ್ಲಿಗೆ ಸಂಶೋಧನೆ ಮಾಡಲಿಕ್ಕೆ, ರಿಸರ್ಚ್ ಮಾಡಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇರತಕ್ಕಂಥ, ಅದರಲ್ಲೂ ಕೂಡ ನಮ್ಮ ತುಳುನಾಡಿನ ಈ ಕರಾವಳಿ ಭಾಗ ಎಷ್ಟು ಪವಿತ್ರ ಅಂತ ಹೇಳಿದ್ರೆ ಇಲ್ಲಿ ಇರತಕ್ಕಂಥ ಅದು ಭೂತ ನೃತ್ಯ ಬಲಿ ಸೇವೆ ಆಗಿರ್ಬೋದು, ನಾಗಮಂಡಲ ಉತ್ಸವ ಆಗಿರ್ಬೋದು, ಅಲ್ಲಲ್ಲಿ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ಧಾರ್ಮಿಕತೆಗೆ ಕೊಂಡೊಯ್ಯುವಂತಹ ಆಚಾರ ವಿಚಾರಗಳು. ಈ ರೀತಿಯಾದ ನಮ್ಮ ಹಬ್ಬ ಹರಿದಿನಗಳು ಎಲ್ಲವೂ ಕೂಡ ಒಂದೊಂದು ಹಬ್ಬ ಹರಿದಿನಗಳು ಕೂಡ ಅದರದ್ದೇ ಆದಂತಹ ವಿಶೇಷತೆ, ಅದರದ್ದೇ ಆದಂತಹ ಮಹತ್ವವನ್ನು ಕೂಡ ಹೊಂದಿದೆ. ಆದ್ರಿಂದ ಈ ರೀತಿಯಾದ ಒಂದು ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿದ್ದೇವಲ್ಲ, ಇದು ನಮ್ಮ ಪುಣ್ಯ. ಆದ್ರಿಂದ ಅಲ್ಲಿ ಜನನ, ಜೀವನ, ಮರಣ ಅಂತ ಈ ಮೂರು ಅಂಶಗಟ್ಟೆಗಳಲ್ಲಿ ಆ ಮಧ್ಯದಲ್ಲಿ ಇದೆಯಲ್ಲ, ಅದು ಬಹಳ ಮಹತ್ವದ್ದು. ನಮ್ಮ ಜೀವನ ನಾವು ಯಾವ ರೀತಿ ಸಾಗಿಸಿದ್ದೇವೆ, ನಮ್ಮ ಜೀವನದಲ್ಲಿ ನಾವು ಏನು ಮಾಡಿದ್ದೇವೆ, ಅದು ಬಹಳ ಮುಖ್ಯ. ಹುಟ್ಟುತ್ತೇವೆ, ಸಾಯುತ್ತೇವೆ, ಖಂಡಿತವಾಗಿಯೂ ನಾವು ಹುಟ್ಟುವುದು ಸಾಯಲಿಕ್ಕೆ ಎಲ್ರಿಗೂ ಕೂಡ ಗೊತ್ತಿದೆ, ಒಂದಲ್ಲ ಒಂದು ದಿವಸ ನಾವು ಸಾಯುವಂಥದ್ದು. ಆದರೆ ಆ ಜೀವನ ಇರತಕ್ಕಂಥ ಆ ಒಂದು ಕಾಲಘಟ್ಟದಲ್ಲಿ ನಾವು ಸಮಾಜದಲ್ಲಿ ಏನು ಕೆಲಸ ಮಾಡಿದ್ದೇವೆ, ನಮ್ಮಿಂದ ಇನ್ನೊಬ್ಬರಿಗೆ ಏನಾಗಿದೆ, ಅದು ಉಪಕಾರ ಆಗಿದೆಯಾ ಅಥವಾ ಅನ್ಯಾಯ ಆಗಿದೆಯಾ, ಇದನ್ನು ನಾವು ಗಮನಿಸಬೇಕು. ನಮ್ಮ ಜೀವಮಾನದಲ್ಲಿ ಯಾವತ್ತೂ ಕೂಡ ಯಾರಿಗೂ ಕೂಡ ನಮ್ಮ ವಿರೋಧಿ ಇದ್ರೂ ಕೂಡ ನಾವು ಏನು ಹೇಳ್ಬೇಕು ಅಂತ ದೇವರ ಒಳಗೆ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಆ ರೀತಿ ದೇವರ ಮೆಚ್ಚುವ ಕೆಲಸವನ್ನು ನಾವು ಮಾಡಬೇಕು. ಮಾಡಿದಾಗ ನಮ್ಮ ಇಡೀ ಜೀವನ ಖಂಡಿತವಾಗಿ ಸಾರ್ಥಕ್ಯತೆಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಅಯ್ಯಪ್ಪ ಸ್ವಾಮಿ ಮಂದಿರ ಅಶೇಗೋಳಿ ಅವರು ಇವತ್ತು ಬಹಳ ಭಕ್ತಿಯಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ ಈ ಒಂದು ಮಂದಿರವನ್ನು ಇಷ್ಟು ಚಂದವಾಗಿ ನಿರ್ಮಿಸಬೇಕು ಅಂತಾದರೆ ಈ ಊರಿನ ಎಲ್ಲ ಜನರ ಕೊಡುಗೆ ಇಲ್ಲಿ ಇದೆ. ಇನ್ನಷ್ಟು ಜನ ಇವತ್ತು ಸಂಪತ್ತು ಯಾವುದು ಅಂತ ಹೇಳಿದ್ರೆ ಜನನೇ. ನಾವೆಲ್ಲ ಭಕ್ತ ಮಹಾಶಯರು ಶ್ರೀದೇವರ ಆ ಕೃಪೆಗೆ ಪಾತ್ರರಾದಾಗ ಶ್ರೀದೇವರ ಆ ಒಂದು ಆಶೀರ್ವಾದ ನಮಗೆ ಸಿಗ್ತದೆ. ಜೊತೆಗೆ ಈ ಮಂದಿರವು ಕೂಡ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದುತ್ತದೆ. ಆದ್ರಿಂದ ಭಜನೆ ಆದ ನಂತರವೂ ಕೂಡ ನಾವೆಲ್ಲರೂ ಕೂಡ ಇಲ್ಲಿ ಪ್ರತಿನಿತ್ಯ ಆ ಏನು ಬ್ರಹ್ಮ ಕಲಶ ಆದ ನಂತರ ನಡಾವಳಿಯಲ್ಲಿ ಯಾವ ರೀತಿ ತಂತ್ರಿವೈದ್ಯರು ಸೂಚಿಸಿದ್ದಾರೆ ಆ ಮೂಲಕ ಆ ದೇವಸ್ಥಾನಕ್ಕೆ ಬಂದು ಆ ದೇವರ ಪ್ರಸಾದವನ್ನು ಪಡೆಯುವಂತ ಒಂದು ದಿನಚರಿಯನ್ನು ಕೂಡ ನಾವು ಇಟ್ಟುಕೊಂಡಾಗ ಒಳ್ಳೆಯ ರೀತಿಯ ಒಂದು ಸತ್ಚಿಂತನೆ ಕೂಡ ನಮ್ಮ ಬಾಳಿಗೆ ಬರ್ತದೆ. ಆ ಮೂಲಕ ದೇವರ ಆಶೀರ್ವಾದ ಕೂಡ ಸಿಗ್ತದೆ ಅಂತ ಹೇಳುತ್ತಾ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ದೇವರ ವರುಣ ದೇವರ ಕೃಪೆ ಒಂದು ಬಾರಿ ತೀರ್ಥ ರೂಪದಲ್ಲಿ ನಮಗೆ ವರುಣದೇವ ಕರುಣಿಸಿದ. ಆನಂತರ ನಾನು ಎಣಿಸಿದೆ ಏನಾದರೂ ಮಳೆ ಬರ್ತದೆ ಅಂತೇಳಿ ಮನಸ್ಸಿನಲ್ಲಿ ಎಣಿಸಿದೆ. ಕಾರ್ಯಕ್ರಮ ಮುಗಿಯುವ ತನಕ ನಮ್ಮನ್ನು ಸ್ವಲ್ಪ ಕಾಯುವಂತೇಳಿ ವರುಣದೇವರ ಕೃಪೆಯೂ ಕೂಡ ನಮಗೆ ಖಂಡಿತವಾಗಿ ಸಿಕ್ಕಿದೆ. ಒಟ್ಟಿನಲ್ಲಿ ಬರತಕ್ಕಂಥ ದಿನಗಳಲ್ಲಿ ಈ ಮಂದಿರ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ, ಶ್ರೀದೇವರ ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಇರಲಿ ಅಂತ ಹೇಳುತ್ತಾ ನನಗೂ ಕೂಡ ಇಲ್ಲಿ ಕರೆದು ಇವತ್ತು ಎಂದೆರಡು ಮಾತಾಡಲಿಕ್ಕೆ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಸಮಿತಿಯ ಸಂಘಟಕರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ನೀಡುತ್ತಾ ನನ್ನ ಒಂದೆರಡು ಮಾತುಗಳನ್ನು ಈಗ ಬಂದಂತ ಅತಿಥಿಗಳಿಗೆ ಧನ್ಯವಾದ ನೀಡಲಿದ್ದಾರೆ ಸಮಿತಿಯ ಪ್ರಧಾನ ಸಂಚಾಲಕರಾದಂಥ ಗಣೇಶ್ ಅಸೈಗೋಳಿಯವರು. ಇದರ 48 ದಿವಸಗಳ
ಸಂಧ್ಯಾ ಭಜನಾ ಕಾರ್ಯಕ್ರಮದ ಮಂಗಲೋತ್ಸವದ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನಾಗಿರುವಂಥ ಒಡಿಯೂರು ಸ್ವಾಮಿಗಳ ಪಾದರಂಗಕ್ಕೆ ಪ್ರಾಣವನ್ನು ಸಲ್ಲಿಸುತ್ತಾ ಸಭಾಕ್ರಮದ ಅಧ್ಯಕ್ಷರೇ, ಉದ್ಘಾಟನೆ ಮಾಡಿದ ವಿಜಯಲಕ್ಷ್ಮಿ ಅಕ್ಕನವರೇ, ಎಲ್ಲ ಗಣ್ಯ ಅತಿಥಿಗಳೇ, ಈ 40 ದಿನ ಭಜನೆ ಮಲ್ಪಡೋದು ಎನ್ಸಿನ ನಡಕೆಯನ್ನಾಗ ಇಂಚ ಮಾಡಪ್ಪ ಅನ್ಕೇಳಿ ಪಕ್ಕ ರಾಮಕೃಷ್ಣ ಯಾನ ಒಟ್ಟಿಗೆ ಪಾತ್ರ ಆಪುಂಡು ಗೆಟ್ಟ ಕೆಲಸ ಇಂಚ ಮಂತದ ಊರಿಗೆ ಗೆಡ್ಡ ಹಾಕೊಂಡು ಲೋಕಕ್ಕೆ ಗೆಡ್ಡ ಹಾಕೊಂಡು ಪಣ್ಣಗ ಈ ಮೀಟಿಂಗ್ ಪುನಃ ಹಾರ್ಕೊಂಡಿಲ್ಲ ಬಾಕಿ ಪಂಡೇರು ಅಂಚ ಇಲ್ಲಿ ಮಂಗಲೋತ್ಸವ ಲಾಂಡ್ ಈ ಭಜನೆ ಈ ಮಟ್ಟಕ್ಕೆ ಬರಡುಂಗ ಅಂಡ ಎಂಗ್ ನಿಜವಾದಲ್ಲ ನಾಗಬ್ರಹ್ಮ ಉಳ್ಳಾಲ್ತಿ ಅಂತ ನಾಗಬ್ರಹ್ಮ ಭಜನಾ ಮಂಡಳಿ ಅಕ್ಕುಳಿ ಎಂಗ್ ಸ್ಫೂರ್ತಿ ಯಾನ ಪಂಡ್ರೆ ಸುರುಕಾದ ಯಾನ ಮನೆ ಉಚ್ಚ ಅನ್ಪೆ ದಯಪಂಡ ನಾಗಬ್ರಹ್ಮ ಭಜನಾ ಮಂಡಳಿ ಪುನಗ ಕಡಿಮೆ 9 ವರ್ಷ ತುಂಬ ಭಜನೆ ಪಣಂತ ರಾಜ್ಯ ಮಟ್ಟ ಸ್ಪರ್ಧೆಗೆ ಸಮೇತ ನಾಗಬ್ರಹ್ಮ ಭಜನಾ ಮಂಡಳಿ ಹೋದ ಎಂಗ್ಳು ಮುರಾಣಿ ಒಡಿದು ಸ್ವಾಮಿಲ್ನ 50 ವರ್ಷದ ಕಾರ್ಯಕ್ರಮಗಳ ಎಂಗ್ 50 ಮಂದಿರೋಡಲ್ಲ ಬೈದ ಎಂಗ್ಳು ಸ್ಪರ್ಧೆ ಅಂಚ ಯಾರು ದಿನಾಲ ಮೈಕೊಡು ಎನೊಂದು ರೂಪಾಯಿ ಭಕ್ತರೇಡ ನಿಕ್ಕಲು ಟಿವಿ ಧಾರಾವಾಹಿ ಕೊಡುದು ಈ 100 ಧಾರಾವಾಹಿ ಆಯ್ತ ಪಾಪನು ಕಳೆಯುವುದು ನಾನು ಒಯ್ಯಿದ್ದ ಭಜನೆ ಕೇಳಲೇನು ನಿಕ್ಲವರ ಬೇಜಾರು ನಿಮಗೆ ದಾಯಿ ಇಂಚ ಪಾತೇವೇನು ದೇವ್ರ ಭಜನೆ ಅನುಭವ ಇಂಕ ಆತನು ಒಂಜ ಈ ಭಜನದ ಫಲ ನಂಗೆ ತಿಕ್ಕೊಂಡು ಇನ್ನೀ ತಿಕ್ಕೊಂಡು ಬತ್ತು ಅವು ನಮ್ಮ ಪುಳ್ಳಿಯಲ್ಲೆಲ್ಲ ಇತ್ತು ಅಪ್ಪಾಗ ಬರು ಐಕ್ ಮಾಡೋದು ನಾನು ಓಲಾಂಗ ಈಗಿನ 40 ದಿನ ಭಜನೆ ಮುಗಿಯಿಟ್ಟು ನನ್ನ ಹಿರಿಯರಿದ್ದಿ ಅಂಚಾದು ಧಾರಾವಾಹಿ ಕಡಿಮೆ ಅಂತದ್ದು ಓಲಾಂಗ ಭಜನೆ ಇತ್ತಿಲ್ಲ ಅವನು ಕೇಳಲೆ ಎಂಟೆ ಬಂದದು ಇನಿ ಈ 40 ದಿನ ಮಧ್ಯೆ ಅಂತ ಈ ಕಾರ್ಯಕ್ರಮಕ್ಕೂ ನಂಗೆ ಆಶೀರ್ವಚನ ಮಂತ್ರಿ ಬಂದದ್ದು ನಂಗೆ ಆಶೀರ್ವಚನ ಮಂತ್ರಿ ನಂಗೆ ಧನ್ಯರ ಪುಣ್ಯರ ಆ ಸ್ವಾಮಿಲೆಗೆ ಕಾದಟ್ಟಿಗೆ ಹೊರದು ಪ್ರಣಾಮ ಸಂದ ಉಂಟದು ಸೊಲ್ಮೆಣ ಸಂದಾವನಿಲ್ಲ ಅಂಚನೆ ಕಾರ್ಯಕ್ರಮದ ಸಭಾಧ್ಯಕ್ಷರೇನ ರವೀಂದ್ರನಾಗಲ ಸೋಲ್ಮೆಣ ಸಂದ ಒಂದು ಕಾರ್ಯಕ್ರಮ ಉದಿಪಣ ಬಂತ ನಂಚನ ವಿಜಯಲಕ್ಷ್ಮಿ ಅಕ್ಕೆಗೆಲ್ಲ ಸೋಲ್ಮೆಣ ಸಂದ ಒಂದು ವೇದಿಕೆ ಪುಣ ಮಾತಾ ಬಿಂದಿಗೆಲ್ಲ ಸೋಲ್ಮೆಣ ಸಂದ ಒಂದು ಅಲ್ಲೇ ಅಂಚನೆ ವಿಶೇಷವಾದ ಈ ಕಾರ್ಯಕ್ರಮ ನೆರವೇರೆ ಊರು ಸೇದನ ಭಕ್ತರು ಅನಂತ ಬರಲಿರು ಅಮರಾಣಿಯ ದೀಪ ಪ್ರಚಾರ ಮಂತ್ರ ಗ್ರೂಪರು ಅಂಚನೆ ಹುಡುಗೈ ಧಾನಲು ಇಲ್ಲಿರು ಅಲ್ಲಿ ಮಾತೆ ಅದು 172 ಸೊಲ್ಮೆಣ ಸಂದ ಅದು ಮಹಾದೇವ ಮದಗಳಿಗೆ ಅಂಚನೆ ನನ್ನ ಸಾಗರ ಸಂಘ ಸಂಸ್ಥೆ ಮಾತೆಗಳ ಸೊಲ್ಮೆಣ ಸಂದವಲ್ಲೇ ಈ ಸಲ ಧನ್ಯವಾದಗಳು ಸಮರ್ಪಣೆ.